हरे कृष्णा। हरे हरे कृष्ण माता जी। कृष्णा हरे कृष्णा। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण 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 हरे 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 राम 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 हरे हरे। जय राधा माधव कुंज बिहारी जय गोपी जनवल्लभ गिरिवरधारी। जय राधा माधव कुंज बिहारी जय गोपी जनवल्लभ गिरिवरधारी। यशोदनन्दना व्रजजनरञ्जना यशोदनन्दना व्रजजनरञ्जना यमुनातीरावनचारी यशोदनन्दना व्रजजनरञ्जना यमुनातीरावनचारी। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे।
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತಾ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ನಾವು 4ನೇ ಅಧ್ಯಾಯ ದಿವ್ಯ ಜ್ಞಾನ ಇದರ ಮುಂದುವರಿದ ಭಾಗವನ್ನು ನೋಡಲಿದ್ದೇವೆ. ಹರೇ ಕೃಷ್ಣ. ಇವತ್ತು ಶ್ಲೋಕ 17 ಪ್ರಾರಂಭ ಮಾಡೋಣ. ಕರ್ಮಣೋ ಹಿ ಅಪಿ ಬೋದ್ಧವ್ಯಂ ಚ ವಿಕರ್ಮಣಃ, ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಹರೇ ಕೃಷ್ಣ. ಅನುವಾದ ಓದಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮ ಯಾವುದು, ವಿಕರ್ಮವೂ ಯಾವುದು, ಅಕರ್ಮವೂ ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಈಗ ಕರ್ಮದ ಜಟಿಲತೆ, ಕರ್ಮ ತುಂಬಾ ಆ ಕರ್ಮದಿಂದ ಏನಾಗತ್ತೆ ಅಥವಾ ಕರ್ಮವನ್ನು ನಾವು ಹೇಗೆ ಮಾಡಬೇಕು, ಇದೆಲ್ಲ ತುಂಬಾ ಜಟಿಲವಾದದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಹಾಗಾಗಿ ಮನುಷ್ಯರು ಇದನ್ನ ತಿಳ್ಕೊಳ್ಬೇಕು ಸರಿಯಾಗಿ. ಏನು ಕರ್ಮ, ಯಾವುದು ಒಳ್ಳೆ ಕರ್ಮ, ಯಾವುದು ವಿಕರ್ಮ ನಿಷಿದ್ಧ ಕರ್ಮ, ಹಾಗಾದ್ರೆ ಯಾವುದು ಕರ್ಮ ಅಕರ್ಮ, ಇದನ್ನು ಹೇಗೆ ತಿಳ್ಕೊಳ್ಳೋಣ. ಇಲ್ಲಿ ನಾವು ಮೊದಲನೇ ಹಂತದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ಕರ್ಮ ಅಂತಂದ್ರೆ ಪುಣ್ಯ ಕಾರ್ಯ, ಇನ್ನೊಬ್ಬರಿಗೆ ಒಳಿತಾಗುವಂತೆ ಮಾಡ್ತಕ್ಕಂತಹ ಕೆಲಸ. ಈಗ ಪುಣ್ಯ ಸಂಪಾದನೆ ಮಾಡಿದರೂ ಕೂಡ ನಮಗೆ ಆ ಪುಣ್ಯವನ್ನ ಮತ್ತೆ ಆ ಫಲವನ್ನ ಅನುಭವಿಸ್ಲಿಕ್ಕಾಗಿ ಮತ್ತೊಂದು ಜನ್ಮವನ್ನು ನಮಗೆ ಪಡೆಯಲೇಬೇಕು. ಈಗ ವಿಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವಿಕರ್ಮ ಅಂದರೆ ಪಾಪದ ಕೆಲಸ, ಯಾವುದನ್ನ ನಿಷಿದ್ಧವಾದ ಕರ್ಮ. ಇದನ್ನು ಮಾಡಿದರೆ ನಮಗೇನಾಗತ್ತೆ, ಪಾಪದ ಕೆಲಸ ಮಾಡಿದರೆ ಪಾಪದನ್ನ ಅನುಭವಿಸಬೇಕಾಗತ್ತೆ. ಹೇಗೆ ಅನುಭವಿಸುವುದು? ಪಾಪವನ್ನ ಮತ್ತೆ ಅದನ್ನು ಅನುಭವಿಸ್ಲಿಕ್ಕೆ ನರಕಲೋಕದಲ್ಲಿ ಶಿಕ್ಷೆ. ಅದನ್ನು ಕೂಡ ನರಕಲೋಕದಲ್ಲಿ ಶಿಕ್ಷೆ ಆದರೂ ಕೂಡ ಪೂರ್ತಿಯಾಗಿ ಆ ಕಷ್ಟ ಆ ಒಂದು ಪಾಪ ಅಳಿಚಿರೋದಿಲ್ಲ. ಆಗ ಮತ್ತೆ ಭೌತಿಕ ಲೋಕದಲ್ಲಿ ಮತ್ತೆ ಹುಟ್ಟಿ ಮತ್ತೆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕು. ಮತ್ತೆ ಪಾಪದ ಕೆಲಸವನ್ನು ಮಾಡಿದಾಗ ಪ್ರಾಣಿ ಜನ್ಮ ಕೂಡ ಬರಬಹುದು. ಹಾಗಾದರೆ ಅಕರ್ಮ ಏನು? ಈಗ ಕರ್ಮ ಮಾಡಿದರೆ ಏನಾಗುತ್ತೆ, ಪ್ರತಿಕ್ರಿಯೆ ಉಂಟಾಗತ್ತೆ. ಯಾವುದು ಪ್ರತಿಕ್ರಿಯೆ? ಪುಣ್ಯ ಅಥವಾ ಪಾಪದ ಪ್ರತಿಕ್ರಿಯೆ ಉಂಟಾಗತ್ತೆ. ಈಗ ಅಕರ್ಮ ಅಂದ್ರೆ ಏನು? ಅಕರ್ಮ ಅಂತ ಹೇಳಿದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಅಕರ್ಮ ಅಂತಂದ್ರೆ ಯಾವ ಕರ್ಮದಿಂದ ಪ್ರತಿಕ್ರಿಯೆ ಉಂಟಾಗೋದಿಲ್ಲ, ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಯಾಕೆಂದ್ರೆ ನಮಗೆ ಅನಿಸ್ಬಿಡುತ್ತೆ ಪುಣ್ಯ ಅಂತಂದ್ರೆ ಒಳ್ಳೇದು, ನಾವು ಪುಣ್ಯ ಸಂಪಾದನೆ ಮಾಡಬೇಕು. ಇಲ್ಲ, ಪುಣ್ಯವನ್ನು ಮಾಡಿದರೂ ಕೂಡ ನಮಗೆ ಮತ್ತೆ ಈ ಒಂದು ಐಹಿಕ ಪ್ರಪಂಚದಲ್ಲಿ ಹುಟ್ಟಿ ಬರಬೇಕಾಗತ್ತೆ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಅಕರ್ಮ ಅಂದರೆ ಯಾವ ಪ್ರತಿಕ್ರಿಯೆ ಇಲ್ಲದ ಕರ್ಮ. ಇದು ಹೇಗೆ ಸಾಧ್ಯ ಅಂದರೆ ಭಗವಂತನಿಗೆ ಸಂಬಂಧಿಸಿದ ಕಾರ್ಯ. ಇದನ್ನ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಇದನ್ನ ತಿಳ್ಕೊಳ್ಳಿಕ್ಕೆ ನಮಗೆ
ಕಷ್ಟ ಆಗತ್ತೆ. ಸೊ ಅದಕ್ಕಾಗಿ ನಮಗೆ ಭಗವದ್ಗೀತೆಯ ಮೂಲಕ ನಮಗೆ ಇದನ್ನ ತಿಳ್ಕೊಳ್ಬೇಕು. ಆ ಭಗವದ್ಗೀತೆಯನ್ನ ನಾವು ಹೇಗೆ ತಿಳ್ಕೊಳ್ಬೇಕು? ಗುರುವಿನ ಮೂಲಕ ಈ ರಹಸ್ಯವನ್ನ ನಾವು ತಿಳ್ಕೊಳ್ಬೇಕು. ಈಗ 12 ಜನ ಮಹಾಜನರಿದ್ದಾರೆ. ಅವರು ಎಲ್ಲ ಧರ್ಮ ತತ್ವಗಳನ್ನ ತಿಳಿದಿದ್ದಾರೆ. ಸೊ ಈ 12 ಜನ ಮಹಾಜನ ಯಾರು ಅಂತ ನೋಡೋಣ. ಸ್ವಯಂಭೂ ನಾರದ ಶಂಭೋ ಕುಮಾರೋ ಕಪಿಲೋ ಮನುಹು ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ವಯ ಸಕಿರ್ಬಲಿಂ. ಅಂದ್ರೆ ಈ ಬ್ರಹ್ಮ, ಶಿವ, ನಾರದ, ಮನು, ಕುಮಾರರು, 4 ಕುಮಾರರು, ಕಪಿಲದೇವ, ಪ್ರಹ್ಲಾದ ಮಹಾರಾಜ, ಭೀಷ್ಮ, ಶುಕಮುನಿ, ಯಮರಾಜ, ಮತ್ತೆ ಜನಕ, ಬಲಿ ಮಹಾರಾಜ, ಇವರು 12 ಮಹಾಜನರು. ಇವರು ಧರ್ಮತತ್ವವನ್ನು ತಿಳಿದವರು. ಇಂತಹ ಶ್ರೇಷ್ಠ ಅಧಿಕಾರಿಗಳು ಇವು ಯಾವ ಮಾರ್ಗದಲ್ಲಿ ನಡೆದಿದ್ದಾರೆ ಅದನ್ನು, ಅವರ ಹೆಜ್ಜೆಯನ್ನು ನಾವು ಅನುಸರಿಸಬೇಕು. ಇದಕ್ಕೇನು ಹೇಳ್ತಾರೆ? ಮಹಾಜನೋ ಗತಾಹ ಸಪಂತಾಹ. ಸೊ ಅದಕ್ಕಾಗಿ ಭಗವಂತ ಏನು ಹೇಳ್ತಾನೆ ಅರ್ಜುನನಿಗೆ, ಈ ಥರ ಯಾರ್ಯಾರು ಮಾಡಿದ್ದಾರೆ ಹಿಂದೆ ಈ ಅಕರ್ಮವನ್ನ, ಅವರು ನಡೆದ ರೀತಿಯಲ್ಲಿ ನಾವು ನಡೆದರೆ ನಮಗೆ ಈ ಒಂದು ಕರ್ಮವನ್ನು ಮಾಡಿದರೂ ಕೂಡ ಅದರ ಪ್ರತಿಫಲ, ಆ ಪ್ರತಿ ಕ್ರಿಯೆ ನಮಗೆ ಅಂಟದ ಹಾಗೆ ನಾವು ಕರ್ಮವನ್ನು ಮಾಡೋದು. ಸೊ ಆದ್ದರಿಂದ ಈ ಅಕರ್ಮವನ್ನು ಮಾಡಿದರೆ ಕರ್ಮದ ಅಕೌಂಟ್ 0 ಆಗ್ಬಿಡುತ್ತೆ. ಸೊ ಅದನ್ನ ಮಾಡೋದನ್ನ ಭಗವದ್ಗೀತೆ ಇಲ್ಲಿ ನಮಗೆ ಹೇಳ್ತಾ ಇದೆ. ಅದಕ್ಕೆ ನಾವು ಯಾಕೆ ಅಕರ್ಮವನ್ನು ಮಾಡಬೇಕು ಅಂದ್ರೆ, ಭಗವಂತನಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡಬೇಕು. ಅದಕ್ಕೆ ಯಾಕೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಮನುಷ್ಯ ಅಥವಾ ಜೀವಾತ್ಮ ಯಾವಾಗಲೂ ಭಗವಂತನ ಸೇವಕ. ಸೊ ಇದನ್ನ ನಾವು ತಿಳ್ಕೊಂಡ ಮೇಲೆ ಆ ಸಂಬಂಧ, ಭಗವಂತನ ಜೊತೆ ನಮ್ಮ ಸಂಬಂಧ ಏನು ಅಂದ್ರೆ, ಭಗವಂತನ ನಿತ್ಯ ಸೇವಕ, ನಿರಂತರ ಸೇವಕ. ಇದು ತಿಳಿದ ಮೇಲೆ ಭಗವಂತನ ಸೇವೆ ಮಾಡ್ತಕ್ಕಂಥದ್ದು, ಈ ಭಗವಂತನಿಗೆ ಸಂಬಂಧಪಟ್ಟ ಕೆಲಸ, ಇದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸೋದು ನೋಡೋಣ. ಹರೇ ಕೃಷ್ಣ. ಶ್ಲೋಕ 18ಕ್ಕೆ ನಾವು ಹೋಗೋಣ. ಕರ್ಮಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃಷ್ಣ ಕರ್ಮಕೃತ್. ಅನುವಾದ ಓದಿ. ಹರೇ ಕೃಷ್ಣ. ಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯನು ಬುದ್ಧಿವಂತನು. ಅವನು ಎಲ್ಲ ತೊಡಗಿದರೂ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವವನು. ಹರೇ ಕೃಷ್ಣ. ಹರೇ ಕೃಷ್ಣ. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಯಾರು ಈ ರೀತಿ ಇದ್ದಾರೆ ಅವರು ತುಂಬಾ ಬುದ್ಧಿವಂತರು ಮನುಷ್ಯರಲ್ಲಿ. ಯಾಕೆಂತಂದ್ರೆ ಮನುಷ್ಯರಿಗೆ ಮಾತ್ರ ಕರ್ಮ ಅಂಟುತ್ತದೆ. ಯಾಕೆ ಕೇಳಿದರೆ, ಪ್ರಾಣಿಗಳಿಗೆ ಕರ್ಮ ಇಲ್ಲ. ಯಾಕಂದ್ರೆ ಪ್ರಾಣಿ ಜನ್ಮವೇ ಕಷ್ಟದ ಒಂದು ಜೀವನ. ಅವರು ಆ ಕಷ್ಟದ ಜೀವನವನ್ನು ಅನುಭವಿಸಿದಾಗ ಅವರಿಗೆ ಮುಂದೆ ತಾನೇ ಅವರಿಗೆ ಮುಂದಿನ ಇದು ಸಿಕ್ಕತ್ತೆ, ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಾಗೋದು. ಆದರೆ ಮನುಷ್ಯರಿಗೆ ಅಲ್ಲ. ಮನುಷ್ಯರಿಗೆ ಯಾಕೆ ಅದು ಕೊಟ್ಟಿಲ್ಲ ಅಂದ್ರೆ, ಕರ್ಮ ಇದೆ. ಯಾಕೆ ಅಂದ್ರೆ ಮನುಷ್ಯನಿಗೆ ಒಳ್ಳೆಯ ಪ್ರಜ್ಞೆ ಕೊಟ್ಟಿದ್ದಾನೆ. ಮನುಷ್ಯನ ಜನ್ಮ ಇರುವುದು ಆ ಪ್ರಜ್ಞೆಯನ್ನು ಉಪಯೋಗಿಸಿ ಭಗವಂತನನ್ನ ತಿಳ್ಕೊಳ್ಳೋದು ಮತ್ತು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಮರಳಿ ದೇವೋತ್ತಮನ ಕಡೆ ಹೋಗ್ಲಿಕ್ಕೆ ಅದು ಈ ಜನ್ಮ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮನುಷ್ಯರ ಜನ್ಮ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಕರ್ಮದಲ್ಲಿ ಅಕರ್ಮವನ್ನು ಹೇಗೆ ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಹೇಗೆ ಕಾಣಬೇಕು. ಈಗ ಇದನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಈಗ ನಾವು ತಿಳಿತೇವೆ ಯಾರಾದರೂ ಒಬ್ಬರು ಈ ಕೆಲಸವೇ ಬೇಡ, ಈ ಕರ್ಮ ಮಾಡಿದ್ರೆ ಬಂಧನ ಆಗತ್ತೆ, ಪ್ರತಿಕ್ರಿಯೆ ಉಂಟಾಗತ್ತೆ ಅಂತ ಹೇಳಿ ಹಿಮಾಲಯಕ್ಕೆ ಎಲ್ಲೋ ಹೋಗಿ ಒಂದು ಸನ್ಯಾಸಿ ತರ ಅಥವಾ ಒಂದು ಧ್ಯಾನ ಮಾಡ್ತಾ ಕೂತ್ಕೊಬಿಡ್ತಾರೆ. ಅವರು ನೋಡ್ಲಿಕ್ಕೆ ಕರ್ಮ ಮಾಡೋದಿಲ್ಲ, ಆದರೆ ಅವರಲ್ಲಿಯೂ ಕೂಡ ಅಲ್ಲಿ ಕರ್ಮ ಇರುತ್ತದೆ. ಅವ್ರು ಕರ್ಮ ಮಾಡೋದಿಲ್ಲ ಅಂತ ಕಾಣುತ್ತೆ, ಆದರೆ ಒಳಗೆ ಮನಸ್ಸಿನಿಂದ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಮನಸ್ಸಿನಲ್ಲಿ ಅವರಿಗೆ ಆಲೋಚನೆಗಳಿರುತ್ತೆ. ಅಂದ್ರೆ ಯಾರಾದರೂ ಬರ್ತಾರೆ, ಗೃಹಸ್ಥರು ತಮಗೆ ಏನಾದರೂ ಒಂದು ಕೊಡ್ತಾರೆ, ಇದು ಭಾವನೆ ಇರುತ್ತದೆ. ಅದಕ್ಕೆ ಅವರು ಕರ್ಮ ಮಾಡದಂತೆ ಕಂಡರೂ ಕೂಡ ಅವರು ಕರ್ಮವನ್ನ ಮಾಡ್ತಾ ಇದ್ದಾರೆ. ಈಗ ಅಕರ್ಮದಲ್ಲಿ ಕರ್ಮವನ್ನು ಕಾಣು. ಇದು ಅಕರ್ಮದಲ್ಲಿ ಕರ್ಮ ಅಂದ್ರೆ ಏನು ಅಂತಂದ್ರೆ, ಅಕರ್ಮ ಅಂದ್ರೆ ನಾವು ತಿಳ್ಕೊಂಡ್ವಿ ಭಗವಂತನಿಗೆ ಸಂಬಂಧಪಟ್ಟ ಕಾರ್ಯಗಳು, ಅದನ್ನು ಮಾಡಿದರೆ ಕರ್ಮ ಹೇಗೆ. ಈಗ ಅಂದ್ರೆ ನಾವು ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ,
ಭಗವಂತ ನಮಗೆ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅಂದ್ರೆ ಯಜ್ಞಾರ್ಥಾತ್ ಕರ್ಮಣು ಅನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ಯಜ್ಞಕ್ಕಾಗಿಯೇ ಕೆಲಸವನ್ನ ನಾವು ಮಾಡಬೇಕು. ಯಜ್ಞ ಅಂದ್ರೆ ಏನು? ಯಜ್ಞ ಅಂದರೆ ವಿಷ್ಣುವನ್ನು ಸುಪ್ರೀತಿಗೊಳ್ತಕ್ಕಂಥ ಕೆಲಸ, ಅದು ಯಜ್ಞ. ಹಾಗಾದ್ರೆ ಯಜ್ಞವನ್ ಅಂದ್ರೆ ಭಗವಂತನಿಗೆ ನಾವು ಯಾವ ಕೆಲಸ ಮಾಡಿದ್ರೂ ಅದು ಭಗವಂತನಿಗೆ ಪ್ರೀತಿಯಾಗಬೇಕು. ಅಂತ ಕೆಲಸ ಮಾಡಿದಾಗ ಮಾತ್ರ ನಮಗೆ ಕರ್ಮ ಬಂಧನ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಕೂಡ ನಾವು ಇದನ್ನ ಕರ್ಮಯೋಗದಲ್ಲಿ ನೋಡಿದ್ದೇವೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ಅಘಂ ಪಾಪಂ ಏ ಪಚಂತಿ ಆತ್ಮಕಾರಣಾತ್. ಅಂದ್ರೆ ಈಗ ಯಜ್ಞ ಶಿಷ್ಟಾಶಿನ ಸಂತೋ ಅಂದ್ರೆ ಭಗವಂತನಿಗೆ ಕೊಟ್ಟ ಆ ಒಂದು ಯಜ್ಞ ಫಲವನ್ನು ನಾವು ತಿನ್ನಬೇಕು. ಅಂದ್ರೆ ಯಜ್ಞ ಫಲ ಅಂತಂದ್ರೆ ನಾವು ಈಗ ಒಂದು ಉದಾಹರಣೆ ತಿಳ್ಕೊಳ್ಳೋದು ಅಂತಂದ್ರೆ ಅಡಿಗೆಯನ್ನು ಮಾಡ್ತೇವೆ. ಅಡಿಗೆಯನ್ನು ನಾವು ಮಾಡಿ ಅದನ್ನು ನಮ್ಮ ಸ್ವಂತ ಭೋಗಕ್ಕಾಗಿ ಮಾಡಿಕೊಂಡ್ರೆ, ಸ್ವಂತ ಇಂದ್ರಿಯ ತೃಪ್ತಿಗಾಗಿ ಮಾಡಿಕೊಂಡ್ರೆ ನಾವು ಅದು ಭೋಗ ಆಗ್ಬಿಡತ್ತೆ, ಅದು ಕರ್ಮ ಆಗ್ಬಿಡತ್ತೆ. ಹಾಗಾದ್ರೆ ಅದನ್ನು ಅಕರ್ಮವನ್ನಾಗಿ ಮಾಡುವುದು ಹೇಗೆ? ನಾವು ಅಡಿಗೆ ಮಾಡಿದನ್ನು ಅದ ಪ್ರಸಾದವನ್ನಾಗಿ ಮಾಡಬೇಕು. ಭಗವಂತನಿಗೆ ಅದನ್ನ ನೈವೇದ್ಯವನ್ನು ಕೊಟ್ಟು ಅದನ್ನು ಪ್ರಸಾದವನ್ನಾಗಿ ನಾವು ಭುಂಜಿಸಿದರೆ ಅದು ಅಕರ್ಮವಾಗತ್ತೆ. ಅಡಿಗೆ ಮಾಡುವುದು ಕೂಡ ಅಕರ್ಮವಾಗತ್ತೆ. ಹೀಗೆ ಪ್ರತಿಯೊಂದಲ್ಲೂ ಕೂಡ ಈಗ ನಾವು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಆ ಕರ್ಮ ಫಲವನ್ನ ಸ್ವಲ್ಪ ಭಾಗವನ್ನಾದರೂ ಕೂಡ ಭಗವಂತನಿಗೆ ಅರ್ಪಿಸಬೇಕು. ಆಗ ಆ ಕರ್ಮದಲ್ಲಿ ಅಕರ್ಮವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಇಲ್ಲಿ ನಾವು ತುಂಬಾ ಒಳ್ಳೆಯ ಭಕ್ತರು ಹೇಗೆ ಅಕರ್ಮವನ್ನು ಮಾಡ್ತಾರೆ ನೋಡೋಣ. ಭಕ್ತರು ಕೆಲಸ ಮಾಡ್ತಾರೆ, ಆಮೇಲೆ ಅಭಕ್ತರು ಕೆಲಸ ಮಾಡ್ತಾರೆ. ಅಂದ್ರೆ ಭಕ್ತರು ಕೆಲಸ ಮಾಡೋದು ಅಕರ್ಮ ಅಂದ್ರೆ ಭಗವಂತನ ಸೇವೆ. ಅವರು ಹೇಗೆ ಕೆಲಸ ಮಾಡ್ತಾರೆ ಮತ್ತು ಅವರದ್ದು ಹೇಗೆ ಅಕರ್ಮ ಆಗತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಈಗ ಒಂದು ಹನುಮಂತ ತನ್ನ ಇದರಿಂದ ಬಾಲದಿಂದ ಬೆಂಕಿಯನ್ನು ಇಟ್ಟ, ಲಂಕೆಯನ್ನು ಸುಟ್ಟ, ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವನು ಈ ಮಾಡಿದ ಕೆಲಸ ಅದು ಪಾಪದ ಕೆಲಸ ಆಗಲಿಲ್ಲ. ಅದು ಹೇಗೆ? ರಾಮನ ಕೆಲಸ, ಭಗವಾನ್ ರಾಮಚಂದ್ರನ ಅದು ಸೇವೆಯಾಯಿತು. ಸೊ ಹಾಗಾಗಿ ಅದು ಅಕರ್ಮ. ಈಗ ವಿಭೀಷಣ ಅವನು ರಾಮನ ಪಕ್ಷ ಸೇರಿದ. ವಿಭೀಷಣ ರಾವಣನ ತಮ್ಮ. ಸೊ ಆದರೆ ಅವನು ಅದರಲ್ಲಿ ಏನೂ ಅವನಿಗೆ ಇದು ಸಿಕ್ಕಲಿಲ್ಲ, ಪ್ರತಿಫಲ ಅದರಲ್ಲಿ ಒಂದು ಪ್ರತಿಕ್ರಿಯೆ ಉಂಟಾಗೋದಿಲ್ಲ. ಅದು ಅಕರ್ಮ ಆಗುತ್ತೆ. ಯಾಕೆ? ಭಗವಂತನ ಒಂದು ಇದಕ್ಕೆ ಸೇರಿದ್ದಾನೆ, ಧರ್ಮದ ಇದಕ್ಕೆ ಸೇರಿದ್ದಾನೆ. ಭಗವಂತನ ಕೆಲಸ ರಾವಣನನ್ನ ಯುದ್ಧ ಮಾಡೋದು, ಅದಕ್ಕೆ ಅವನು ಪಕ್ಷ ಸೇರಿದ. ಸೊ ರಾಮನ ಪಕ್ಷ ಸೇರಿದ. ಸೊ ಹಾಗಾಗಿ ಇದು ಅಕರ್ಮ. ಅಂದ್ರೆ ಆ ಕೃಷ್ಣನನ್ನ, ಭಗವಂತನನ್ನ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲಿ ಮಧ್ಯದಲ್ಲಿ ಕೃಷ್ಣನನ್ನು ತರಬೇಕು. ಸೊ ಆಗ ಮನುಷ್ಯನನ್ನು ಕರ್ಮದ ಪ್ರತಿಕ್ರಿಯೆಯಿಂದ ಅದು ರಕ್ಷಿಸುತ್ತದೆ. ಈಗ ಪ್ರಹ್ಲಾದ ಮಹಾರಾಜ ಅವನು ಹೇಗೆ ಮಾಡ್ತಾ ಇದ್ದ? ಪ್ರಹ್ಲಾದ ಮಹಾರಾಜ ಆಗಲಿ, ಅಂಬರೀಷ ಮಹಾರಾಜ ಆಗಲಿ, ಯುಧಿಷ್ಠಿರ ಮಹಾರಾಜ ಆಗಲಿ, ಅವರೆಲ್ಲರೂ ಕೂಡ ಕರ್ತವ್ಯ ಮಾಡ್ತಾ ಇದ್ರು, ರಾಜನ ಕರ್ತವ್ಯ ಅವರಿಗೆ ಆದರೆ ಅವರು ತಮ್ಮನ್ನು ದೇವರ ಪ್ರತಿನಿಧಿ ಅಂತ ಮಾಡ್ತಾ ಇದ್ರು. ಅವರು ಮಾಡ್ತಾ ಇದ್ದಕ್ಕಂಥ ರಾಜ್ಯಭಾರದ ಕೆಲಸ ಆಗಲಿ, ಅವರ ನಿತ್ಯ ಜೀವನದ ಕರ್ಮ ಆಗಲಿ, ಅದು ಯಾವುದು ಕೂಡ ಬಂಧನ ಆಗಲಿಲ್ಲ. ಹೇಗೆ? ಈಗ ಪ್ರಹ್ಲಾದ ಮಹಾರಾಜ ನೋಡಿ, ಅವರಿಗೆ ಆಡಳಿತ ಮಾಡಬೇಕು, ಶುದ್ಧ ಭಕ್ತ, ಅವರು ಆಡಳಿತ ಮಾಡಬೇಕು. ಆಮೇಲೆ ಯುದ್ಧದ ಸಮಯ ಬಂದರೆ ಯುದ್ಧಕ್ಕೂ ಹೋಗಬೇಕು. ಮತ್ತೆ ಯಾರಾದರೂ ಅಲ್ಲಿ ತನ್ನ ರಾಜ್ಯದಲ್ಲಿ ಏನಾದರೂ ಮಾಡಿದ್ರು ಕೂಡ ಶಿಕ್ಷೆಯನ್ನು ಕೂಡ ಕೊಡಬೇಕು. ತಪ್ಪು ಮಾಡಿದರೆ ಅವರು ಎಲ್ಲವನ್ನು ಮಾಡ್ತಾ ಇದ್ರು. ಆದರೆ ಅದೆಲ್ಲವೂ ತಾನು ಭಗವಂತನ ಪ್ರತಿನಿಧಿ ಅಂತ ತಿಳಿದುಕೊಂಡು ಮಾಡಿದ್ರಿಂದ ಅವರದ್ದು ಯಾವುದು ಕರ್ಮ ಕೂಡ ಅದು ಕರ್ಮ ಆಗಲಿಲ್ಲ, ಅದು ಎಲ್ಲವೂ ಅಕರ್ಮ ಆಯಿತು. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಎಲ್ಲ ಕರ್ಮ ನಾವು ಏನು ಜೀವನದಲ್ಲಿ ಬೆಳಗಿಂದ ಸಂಜೆವರೆಗೆ ಏನು ಕೆಲಸ ಮಾಡ್ತೇವೆ ಅದೆಲ್ಲವೂ ಆ ಭಗವಂತನ ಸೇವಾ ಕಾರ್ಯದಲ್ಲಿ ಇದ್ದಾಗ ಮಾತ್ರ ಅದು ಏನಾಗುತ್ತೆ? ಅಕರ್ಮ ಆಗತ್ತೆ. ಇಲ್ಲದಿದ್ದರೆ ಅದು ಕರ್ಮ ಆಗಿಬಿಡುತ್ತೆ. ಈಗ ಆ ಭಕ್ತನಾದವನು ಅಕರ್ಮದಲ್ಲಿ ಏನನ್ನು ಕಾಣ್ತಾನೆ? ಅಲೌಕಿಕ ಸುಖವನ್ನು ಕಾಣ್ತಾನೆ. ಹಾಗಾಗಿ ಇದು ತುಂಬಾ ಮುಖ್ಯವಾದದ್ದು. ಈ ಸೇವಾ ಕಾರ್ಯದಲ್ಲಿ ಅವರಿಗೆ ಸೇವಾನಂದ ಸಿಗ್ತದೆ. ಯಾಕೆಂತಂದ್ರೆ ಸ್ವಂತ ಇಂದ್ರಿಯದ ಸುಖದ ಬಯಕೆ ಇರೋದಿಲ್ಲ. ಸೊ ಆದ್ದರಿಂದ ನಿತ್ಯ ಕೃಷ್ಣನ ನಿತ್ಯ ಸೇವೆಯ ಭಾವವು
ಮನುಷ್ಯನನ್ನು ಕರ್ಮದ ಎಲ್ಲ ಪ್ರತಿಕ್ರಿಯೆಗಳಿಂದ ತೊಂದರೆಯಾಗದಂತೆ ರಕ್ಷಿಸುತ್ತದೆ. ನಮಗೆ ಪದೇ ಪದೇ ಜನ್ಮ ಯಾಕೆ ಬರುತ್ತೆ ಅಂತಂದ್ರೆ ನಮ್ಮ ಕರ್ಮವನ್ನು ಅನುಭವಿಸ್ಲಿಕ್ಕಾಗಿ ಬರುತ್ತದೆ. ಆ ಕರ್ಮವನ್ನು, ಆ ಪ್ರತಿಕ್ರಿಯೆ ಉಂಟಾಗದ ಹಾಗೆ ನಾವು ಹೇಗೆ ಮಾಡಬೇಕು? ನಿತ್ಯ ಕೃಷ್ಣನ ನಿತ್ಯ ಸೇವೆಯ ಭಾವ, ಇದರಿಂದ ಮಾಡಿದರೆ ನಮಗೆ ಕರ್ಮದ ಪ್ರತಿಕ್ರಿಯೆ ಉಂಟಾಗುವುದಿಲ್ಲ. ಈಗ ಶ್ಲೋಕ 19 ನೋಡೋಣ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾ ಪಂಡಿತಂ ಬುದ್ಧಾಃ. ಅನುವಾದ ಓದಿ. ಹರೇ ಕೃಷ್ಣ. ಯಾವ ವ್ಯಕ್ತಿಯು ಅನುವಾದ: ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವೂ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯೂ ಸುಟ್ಟು ಹಾಕುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಮುಖ್ಯವಾದ ವಿಚಾರ, ನಾವು ಏನು ಕೆಲಸ ಮಾಡ್ತದೆ ಅದು ನಾವು ಏನು ಮಾಡ್ತೇವೆ ಎಲ್ಲವೂ ಕೂಡ ನಮ್ಮ ಒಂದು ತೃಪ್ತಿಗಾಗಿ ಮಾಡ್ತೇವೆ. ಅದರಿಂದ ಕರ್ಮದ ಫಲವನ್ನು ನಾವು ಅನುಭವಿಸ್ಲಿಕ್ಕೆ ನೋಡ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ? ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಬೇಕು. ಇದು ಇರೋದು. ಯಾಕೆ? ಆ ಬಯಕೆಯಿಂದ ಯಾರು ಕರ್ಮವನ್ನು ಮಾಡ್ತಾರೆ ಅವರಲ್ಲಿ ಇಂದ್ರಿಯ ತೃಪ್ತಿಯ ಬಯಕೆ ಇರೋದಿಲ್ಲ. ಅವರು ಪೂರ್ಣ ಜ್ಞಾನದಲ್ಲಿ ಇರ್ತಾರೆ. ಈಗ ಈ ಪೂರ್ಣ ಜ್ಞಾನ ಅಂದರೆ ಏನು? ಪೂರ್ಣ ಜ್ಞಾನ ಅಂದ್ರೆ ಏನು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಪೂರ್ಣ ಜ್ಞಾನ ಅಂದ್ರೆ ಏನು? ಸಂಪೂರ್ಣ ಕೃಷ್ಣನ ಜ್ಞಾನ ಮಾತಾಜಿ. ಹರೇ ಕೃಷ್ಣ. ಪೂರ್ಣ ಜ್ಞಾನ ಅಂದ್ರೆ ಏನು ನೋಡೋಣ. ಪೂರ್ಣ ಜ್ಞಾನ ಅಂದ್ರೆ ಅಂದ್ರೆ ತನ್ನ ಜೀವಾತ್ಮ ತನ್ನ ಸ್ವರೂಪ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಸ್ವರೂಪ ಸ್ಥಿತಿ ಅಂತಂದ್ರೆ ಏನು ಅಂದ್ರೆ ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ, ನಾನು ಭಗವಂತನ ನಿತ್ಯ ಸೇವಕ. ಈ ಜ್ಞಾನ, ಇಂತಹ ಜ್ಞಾನ ಯಾರು ಇರ್ತಾರೆ ಆ ಪೂರ್ಣ ಜ್ಞಾನದಲ್ಲಿ, ಅವರಿಗೆ ಏನಾಗಿರುತ್ತೆ? ನಾನು ಭಗವಂತನ ಸೇವಕ ಅಂದಮೇಲೆ ನನ್ನ ಇಂದ್ರಿಯ ತೃಪ್ತಿ ಅಲ್ಲ, ಭಗವಂತನ ಕೃಷ್ಣೇಂದ್ರಿಯ ತೃಪ್ತಿ, ಭಗವಂತನ ಒಂದು ಸಂತೃಪ್ತಿ ಪಡಿಸ್ಲಿಕ್ಕಾಗಿ ತನ್ನ ಕರ್ಮವನ್ನು ಮಾಡ್ತಾನೆ. ಸೊ ಅಂಥವನು ಪೂರ್ಣ ಜ್ಞಾನದಲ್ಲಿ ಇರ್ತಾನೆ. ಈ ಪೂರ್ಣ ಜ್ಞಾನ ಅಂದ್ರೆ ತನ್ನ ಸ್ವರೂಪ ಸ್ಥಿತಿಯ ಜ್ಞಾನ ಇರುತ್ತೆ. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಈ ಪೂರ್ಣ ಜ್ಞಾನ ಹೇಳ್ತಕ್ಕಂಥದ್ದು ಅದು ಅಗ್ನಿ ತರ. ಅಗ್ನಿಯಲ್ಲಿ ಏನು ಹಾಕ್ತದೆ? ಅಲ್ಲಿ ಆ ಕರ್ಮದ ಪ್ರತಿಕ್ರಿಯೆಗಳು, ಪಾಪ ಪುಣ್ಯ ಬರ್ತದೆ ಕರ್ಮ ಮಾಡಿದೆ, ಅದನ್ನ ಸುಟ್ಟು ಹಾಕ್ಬಿಡ್ತದೆ. ಅಂದ್ರೆ ಇದೇನಾಗುತ್ತೆ? ಅಕರ್ಮವಾಗಿ ಬಿಡುತ್ತದೆ. ಈ ಕರ್ಮದ ಪ್ರತಿಕ್ರಿಯೆಗಳು ಇರೋದ್ರಿಂದಲೇ ನಮಗೆ ಮತ್ತೊಂದು ಭೌತಿಕ ಶರೀರ. ಈ ಕರ್ಮದ ಪ್ರತಿಕ್ರಿಯೆಗಳನ್ನ ಸುಟ್ಟು ಹಾಕುವುದು ಈ ಪೂರ್ಣ ಜ್ಞಾನದ ಅಗ್ನಿ. ಸೊ ಇದನ್ನೇ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಪೂರ್ಣ ಜ್ಞಾನ ಯಾರಿಗಿರುತ್ತೆ ಅವರಿಗೆ ಮಾತ್ರ ಈ ಕೃಷ್ಣ ಪ್ರಜ್ಞೆಯಲ್ಲಿರುವವನ ಕಾರ್ಯಗಳು ಅರ್ಥವಾಗತ್ತೆ. ಹಾಗಾಗಿ ಯಾರು ಈ ಒಂದು ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಯಾರು ಕರ್ಮವನ್ನು ಮಾಡ್ತಾರೆ ಅವರು ಕರ್ಮ ಬಂಧನದಿಂದ ಬಿಡುಗಡೆ ಪಡ್ಕೊಳ್ಳಿಕ್ಕೆ ಸಾಧ್ಯ. ಈಗ ಭೌತಿಕ ಪ್ರಪಂಚದಲ್ಲಿ ನಮ್ಮನ್ನು ಕಟ್ಟಿ ಹಾಕುವುದು ಕರ್ಮ ಬಂಧನ. ನಾವು ಮಾಡ್ತಕ್ಕಂಥ ಕೆಲಸಗಳೇ ನಮ್ಮನ್ನು ಈ ಬಂಧನಕ್ಕೆ, ಐಹಿಕ ಬಂಧನಕ್ಕೆ ಒಳಪಡಿಸುತ್ತವೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬ ವ್ಯಕ್ತಿ ಭಕ್ತನಾದಾಗ ಅವನು ಶುದ್ಧ ಪ್ರೇಮ ಕೃಷ್ಣನಲ್ಲಿ ಇರೋದ್ರಿಂದ ಅದಕ್ಕಾಗಿ ಕೆಲಸ ಮಾಡ್ತಾನೆ. ಅವನಿಗೆ ಕರ್ಮ ಫಲದಲ್ಲಿ ಆಸಕ್ತಿ ಇರೋದಿಲ್ಲ. ಅವನು ಕೂಡ ಭಕ್ತ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾನೆ. ಆದರೆ ಆ ಕೆಲಸದ ಎಲ್ಲವನ್ನು ಕೂಡ ಆ ಫಲವನ್ನು ಅವನು ಭಗವಂತನಿಗಾಗಿ ಬಿಟ್ಕೊಡ್ತಾನೆ. ಇದು ಅಕರ್ಮ. ಹಾಗಾಗಿ ಈಗ ಭಗವಂತನ ನಿತ್ಯ ಸೇವಕ ಈ ಜ್ಞಾನದ ಬೆಳವಣಿಗೆಯನ್ನು ಇಲ್ಲಿ ಅಗ್ನಿಗೆ ಹೋಲಿಸಿದೆ. ನಮಗೆ ಯಾವಾಗ ಅರ್ಥ ಆಗುತ್ತೆ ನಾನು ಭಗವಂತನ ಸೇವಕ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ, ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾದರೆ ಈ ಆತ್ಮದ ಕೆಲಸ ಏನು? ಭಗವಂತನ ನಿತ್ಯ ನಿರಂತರ ಸೇವೆ. ಈ ಒಂದು ಜ್ಞಾನ ಅದು ಪರಿಪೂರ್ಣ ಜ್ಞಾನ. ಈ ಜ್ಞಾನದ ಬೆಳವಣಿಗೆಯನ್ನ ಅಗ್ನಿಗೆ ಹೋಲಿಸ್ತಾರೆ. ಅಗ್ನಿಗೆ ಏನಿರುತ್ತೆ? ಸುಟ್ಟು ಬಿಡುತ್ತದೆ. ಅಗ್ನಿಯದ ಒಂದು ಗುಣ ಅಂದ್ರೆ ಸುಟ್ಟು ಬಿಡುವ ಗುಣ. ಆದರೆ ಇಲ್ಲಿ ಜ್ಞಾನ ಅಗ್ನಿ, ಜ್ಞಾನವನ್ನು ಅಗ್ನಿಗೆ ಹೋಲಿಸ್ತಾರಲ್ಲ, ಈ ಜ್ಞಾನ ಅಗ್ನಿ ಏನನ್ನು ಸುಡುತ್ತದೆ? ನಮ್ಮ ಕರ್ಮ ಫಲಗಳನ್ನು ಸುಡುತ್ತದೆ.
ಶ್ಲೋಕ 20ಕ್ಕೆ ಹೋಗೋಣ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಅನುವಾದ ಓದಿ. ಹರೇ ಕೃಷ್ಣ. ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲಾ ಮೋಹವನ್ನು ತ್ಯಜಿಸಿರುತ್ತಾನೆ. ಅವನು ಸದಾ ತೃಪ್ತನು ಮತ್ತು ಸ್ವತಂತ್ರನು. ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ. ಹರೇ ಕೃಷ್ಣ. ಇಂತಹ ಮನುಷ್ಯ ಅಂದ್ರೆ ಯಾರಿಗೆ ಪರಿಪೂರ್ಣ ಜ್ಞಾನ ಇರುತ್ತೆ, ಅವನು ಎಲ್ಲ ಮೋಹವನ್ನು ತ್ಯಜಿಸುತ್ತಾನೆ. ಇಲ್ಲಿ ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ಸ್. ಮತ್ತು ಅವನ ಒಂದು ಎಲ್ಲ ಈ ರೀತಿಯಾಗಿ ಜ್ಞಾನಾಗ್ನಿಯಲ್ಲಿ ತನ್ನ ಕರ್ಮ ಫಲಗಳನ್ನು ಯಾರು ಸುಡ್ತಾನೆ, ಯಾರು ಪರಿಪೂರ್ಣ ಜ್ಞಾನ ಪಡ್ಕೊಂಡಿದ್ದಾನೆ ಅಂತಹ ಮನುಷ್ಯ, ಅವರದ್ದೆಲ್ಲ ಯಾವ ಥರ ಲಕ್ಷಣಗಳನ್ನು ಇಲ್ಲಿ ಹೇಳಿದ್ದಾರೆ. ಅವನಿಗೆ ಅಟ್ಯಾಚ್ಮೆಂಟ್ಸ್ ಇರೋದಿಲ್ಲ. ಮೋಹ ಅಂದರೆ ಅಟ್ಯಾಚ್ಮೆಂಟ್ಸ್ ಇಲ್ಲ. ಅವನಿಗೆ ಸದಾ ತೃಪ್ತ ಮತ್ತು ಸ್ವತಂತ್ರ, ತನ್ನಲ್ಲೇ ತಾನು ತೃಪ್ತಿಯನ್ನು ಕಾಣ್ತಾನೆ. ಹಾಗಾಗಿ ಇಲ್ಲಿ ಯಾವ ಥರ ಇಲ್ಲಿ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂದರೆ, ಅಂದರೆ ಯಾರು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ, ಅವನು ಭಕ್ತನಾದವನು ತನ್ನ ಅಂದರೆ ಕೆಲಸ ಮಾಡ್ತಾನೆ, ಆದರೆ ತನ್ನ ಒಂದು ಅತಿಯಾದ ಒಂದು ಪರಿಶ್ರಮದಿಂದ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅತಿ ಪರಿಶ್ರಮ ಪಡೋದಿಲ್ಲ. ಅಂದರೆ ಪ್ರಾಮಾಣಿಕವಾಗಿ ತನ್ನ ಪ್ರಾಮಾಣಿಕ ಶ್ರಮದಿಂದ ಬಂದುದರಲ್ಲಿ ಅವನಿಗೆ ತೃಪ್ತಿ. ಪ್ರಾಮಾಣಿಕವಾಗಿ ಕೆಲಸ ಮಾಡೋದು, ಅದರಲ್ಲಿ ಎಷ್ಟು ಬಂತೋ ಅದರಲ್ಲಿ ತೃಪ್ತಿ, ಅದರಲ್ಲಿಯೇ ಜೀವನ ನಿರ್ವಹಣೆ. ಇದನ್ನು ಅವನು ಜೀವನ ನಿರ್ವಹಣೆ ಮಾಡಲಿಕ್ಕೆ ಬೇರೆಯವರನ್ನ ಬೇಡೋದಿಲ್ಲ. ಮತ್ತು ಅವನು ತೀರಾ ಶ್ರಮವನ್ನು ಕೂಡ ಪಡೋದಿಲ್ಲ. ಇನ್ನೊಬ್ಬರಲ್ಲಿ ಅಸೂಯೆ ಕೂಡ ಅವನಲ್ಲಿ ಇರೋದಿಲ್ಲ. ಇದು ದ್ವಂದ್ವ ಅಂತಂದರೆ ಸುಖ ದುಃಖ, ಸೋಲು ಗೆಲುವು, ಶೀತ ಉಷ್ಣ, ಇದೆಲ್ಲ ದ್ವಂದ್ವ. ಈ ಐಹಿಕ ಪ್ರಪಂಚದಲ್ಲಿ ಇದು ದ್ವಂದ್ವ ಇರುತ್ತೆ. ಆದರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿದ್ದು ಆ ರೀತಿಯಾಗಿ ಕರ್ಮವನ್ನು ಮಾಡ್ತಕ್ಕಂಥವನು, ಅವನಿಗೆ ಸುಖವು ಬಂದರೂ ಒಂದೇ, ದುಃಖ ಬಂದರೂ ಒಂದೇ, ಸೋಲು ಉಂಟಾದರೂ ಒಂದೇ, ಗೆಲುವು ಉಂಟಾದರೂ ಒಂದೇ. ಇದು ಈ ಒಂದು ಜ್ಞಾನಕ್ಕೆ ಬರಬೇಕಾದ್ರೆ ಏನು ಮಾಡ್ತಾನೆ ಅಂತಂದರೆ, ಅವನು ಎಲ್ಲವನ್ನು ತನ್ನ ಒಂದು ಕರ್ಮವನ್ನು ಮಾಡುವಾಗ ತನ್ನ ಜೀವನ ನಿರ್ವಹಣೆಗೆ ಅತಿಯಾಗಿ ಶ್ರಮ ಪಡೋದಿಲ್ಲ. ಅಂದರೆ ಇಲ್ಲಿ ಏನು ತಿಳ್ಕೋಬೇಕು ಅಂತಂದರೆ, ನಮಗೀಗ 24 ಗಂಟೆಗಳು ಇರುತ್ತೆ ದಿನದಲ್ಲಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ 8 ಗಂಟೆ ನಾವು ದೇಹಕ್ಕೆ ಕೊಡೋದು, 8 ಗಂಟೆ ಮನಸ್ಸಿಗೆ ಕೊಡೋದು, 8 ಗಂಟೆ ಆತ್ಮ. ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, 8 ಗಂಟೆ ನಾವು ನಮ್ಮ ಮನಸ್ಸಿನ ಕೆಲಸ ಅಂದರೆ ನಮ್ಮ ಜೀವನ ನಿರ್ವಹಣೆಯ ಕೆಲಸ. 8 ಗಂಟೆಯಲ್ಲಿ ದೇಹದ ಕೆಲಸ ಅಂತಂದರೆ, ಈಗ ನಾವು ನಿದ್ರೆ ಮಾಡೋದು ಮತ್ತು ಬೇರೆ ಎಲ್ಲ ದೇಹದ ಒಂದು ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕಾಗಿ ಮಾಡ್ತಕ್ಕಂಥ ಕೆಲಸ. ಆಮೇಲೆ ಉಳಿದ 8 ಗಂಟೆ ಏನು ಆತ್ಮದ ಕೆಲಸ. ಆತ್ಮದ ಕೆಲಸ ಏನು? ಭಗವಂತನ ಸೇವೆ, ಅದಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಇದು ನಾವು ಮಾಡ್ತಾ ಇಲ್ಲ. ಯಾಕಂತಂದರೆ ನಮ್ಮಲ್ಲಿ ಹೆಚ್ಚಿನ ಸಮಯವನ್ನು ನಾವು ಏನು ಮಾಡ್ತಾ ಇದ್ದೇವೆ, ಹೆಚ್ಚಿನ ಸಮಯವನ್ನು ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕಾಗಿ ನಾವು ಒಂದು ಅರ್ಥ ಸಂಪಾದನೆಗಾಗಿ ನಾವು ಕಳೀತಾ ಇದ್ದೇವೆ. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಇಷ್ಟು ನಾವು ಕಷ್ಟಪಡೋದು ಬೇಕಾಗಿಲ್ಲ. ಎಷ್ಟು ಬರುತ್ತದೋ ಅದರಲ್ಲೇ ತೃಪ್ತಿ ಹೊಂದೋದು, ತನ್ನ ಪ್ರಾಮಾಣಿಕ ಕರ್ತವ್ಯದಿಂದ ಎಷ್ಟು ಬರುತ್ತದೆ ಅದರಲ್ಲೇ ತಾನು ಜೀವನ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ? ಇದೆಲ್ಲ ಒಂದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ತೊಡಗಿದವನಿಗೆ ಇದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಮನುಷ್ಯ ಇದನ್ನ ತಿಳ್ಕೋಬೇಕು ಅಂದರೆ ನಿರ್ಲಿಪ್ತ ಮನುಷ್ಯ ನಿರ್ಲಿಪ್ತನಾಗಬೇಕು. ನಿರ್ಲಿಪ್ತನಾದಾಗ ಅವನು ಅಂದರೆ ಎಲ್ಲ ಈ ಒಂದು ಕರ್ಮದ ಪ್ರತಿಕ್ರಿಯೆಗಳಿಂದ ಸದಾ ಮುಕ್ತನಾಗಿರುತ್ತಾನೆ. ನಿರ್ಲಿಪ್ತ ಮನುಷ್ಯನು ಒಳಿತು ಮತ್ತು ಕೆಡುಕು ಕರ್ಮದ ಪ್ರತಿಕ್ರಿಯೆಗಳಿಂದ ಸದಾ ಯಾಕೆ ಅಂತಂದರೆ, ಅವನು ಯಾವುದನ್ನೇ ಆಗಲಿ ಮಾಡುವಾಗ ಅದನ್ನು ಹೆಚ್ಚು ಕಷ್ಟಪಟ್ಟು ತನ್ನ ಜೀವನ ನಿರ್ವಹಣೆ ಮಾಡೋದಿಲ್ಲ. ಮತ್ತೆ ಎಲ್ಲದರಲ್ಲೂ ಕೂಡ, ಎಲ್ಲ ಕೆಲಸದಲ್ಲೂ ಕೂಡ ಭಗವಂತನನ್ನು ತರ್ತಾನೆ. ಕೃಷ್ಣ ಸೆಂಟ್ರಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಅದಕ್ಕೆ. ಶ್ಲೋಕ 21ಕ್ಕೆ ಹೋಗೋಣ. ನಿರಾಶೀರ್ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಅನುವಾದ ಓದಿ. ಹರೇ ಕೃಷ್ಣ.
ತಿಳುವಳಿಕೆಯುಳ್ಳ ಮನುಷ್ಯನು ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮ ಮಾಡುತ್ತಾನೆ. ತನಗೆ ಸೇರಿದ ಸ್ವತ್ತಿನ ವಿಷಯದಲ್ಲಿ ತಾನೇ ಒಡೆಯನೆಂಬ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ ಮತ್ತು ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮವನ್ನು ಮಾತ್ರ ಮಾಡುತ್ತಾನೆ. ಹೀಗೆ ಕೆಲಸ ಮಾಡುವವನ ಮೇಲೆ ಪಾಪಪೂರಿತ ಪ್ರತಿಕ್ರಿಯೆಗಳು ಯಾವುದೇ ಪರಿಣಾಮವನ್ನು ಮಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಿಗೆ ಈ ತಿಳುವಳಿಕೆ, ಈ ಜ್ಞಾನ ಇರ್ತದೆ, ಯಾವ ಜ್ಞಾನ? ಪರಿಪೂರ್ಣ ಜ್ಞಾನ ಇರುತ್ತೆ, ನಾನು ಭಗವಂತನ ಸೇವಕ, ಈ ಜ್ಞಾನ ಯಾರಿಗಿರುತ್ತೆ, ನಿತ್ಯ ನಿರಂತರ ಭಗವಂತನ ಸೇವಕ, ಅವನು ಏನಿರುತ್ತೆ, ಅವನ ಮನಸ್ಸು ಮತ್ತು ಬುದ್ಧಿ ಅದು ಹತೋಟಿಯಲ್ಲಿರುತ್ತೆ. ಈಗ ನಮಗೇನಾಗಿದೆ, ನಮ್ಮ ಮನಸ್ಸು ನಮ್ಮ ಮಾತು ಕೇಳೋದಿಲ್ಲ, ನಮ್ಮ ಬುದ್ಧಿ ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದು ಹಾಗಾಗಿ ಆ ಮನಸ್ಸು ಏನು ಮಾಡುತ್ತೆ, ಇಂದ್ರಿಯಗಳ ಒಂದು ಸೆಳೆತಕ್ಕೆ ಒಳಗಾಗತ್ತೆ. ಆದರೆ ಇಲ್ಲಿ ಈ ರೀತಿಯಾದ ಪರಿಪೂರ್ಣ ಜ್ಞಾನ ಇರ್ತಕ್ಕಂಥ ಮನುಷ್ಯ, ಅವನ ಮನಸ್ಸು ಮತ್ತು ಬುದ್ಧಿ ಯಾಕೆ ನಿಯಂತ್ರಣದಲ್ಲಿರ್ತದೆ? ಭಗವಂತನ ಕರ್ಮವನ್ನು ಮಾಡ್ತಾನೆ, ಭಗವಂತನ ಕಾರ್ಯವನ್ನು ಮಾಡ್ತಾನೆ, ಅದಕ್ಕೆ ಅವನ ಮನಸ್ಸು ಮತ್ತು ಬುದ್ಧಿ ನಿಯಂತ್ರಣದಲ್ಲಿರುತ್ತೆ. ಆಗ ಒಡೆತನದ ಭಾವನೆ ಇಲ್ಲ. ಇಲ್ಲಿ ನಮಗೆ ಭೌತಿಕ ಪ್ರಪಂಚದಲ್ಲಿ ಮುಖ್ಯವಾಗಿದ್ದು, ಇಲ್ಲಿ ಯಾಕೆ ಜೀವಿಗಳು ಇಷ್ಟು ತೊಂದರೆಗೊಳಗಾಗಿದ್ದಾರೆ ಅಂದರೆ, ಒಂದು ಒಡೆತನದ ಭಾವನೆ, ಎರಡು ಇಂದ್ರಿಯ ಭೋಗದ ಬಯಕೆ. ಸೊ ಇಲ್ಲಿ ಅವನು ಇಂದ್ರಿಯ ಭೋಗ ಇರೋದಿಲ್ಲ, ಆಮೇಲೆ ಒಡೆತನದ ಭಾವನೆಯನ್ನು ಸಂಪೂರ್ಣವಾಗಿ ಬಿಡುತ್ತಾನೆ. ಇದು ತುಂಬ ಮುಖ್ಯ. ಅಂದರೆ ಇದು ನನ್ನದು, ನಮಗೆ ಚಿಕ್ಕ ಚಿಕ್ಕ ವಸ್ತು ಕೂಡ ನಮ್ಮದು ಅಂತ ಭಾವನೆ ಬಂದ್ಬಿಡುತ್ತೆ. ಇಲ್ಲಿ ಇದು ಈ ಮನೆ ನನ್ನದು, ಈ ಶರೀರ ನನ್ನದು, ಇದಕ್ಕೆ ಸಂಬಂಧಪಟ್ಟವರು ನಾನು, ಆಮೇಲೆ ಈ ಜಾಗ ನನ್ನದು, ಈ ಹಣ ನನ್ನದು, ಎಲ್ಲ ಈ ಒಂದು ವಸ್ತು ನನಗೆ ಸೇರಿದ್ದು, ಈ ಭಾವನೆಗಳನ್ನು ಅವನು ಸಂಪೂರ್ಣವಾಗಿ ಬಿಡುತ್ತಾನೆ. ಯಾಕೆಂತಂದರೆ ಅವನಿಗೆ ಗೊತ್ತಿರುತ್ತೆ ಒಂದು ಎಲ್ಲದರ ಒಡೆಯ ಕೃಷ್ಣ. ಸೊ ಈಶಾವಾಸ್ಯಂ ಇದಂ ಸರ್ವಂ ಅಂದರೆ ಚರಾಚರ ಜಗತ್ತಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಕೃಷ್ಣನ್ಗೆ ಸೇರಿದ್ದು. ಅದಕ್ಕೆ ತನಗೆ ಜೀವನಕ್ಕೆ ಬೇಕಾದಷ್ಟು ಅಂದರೆ ಶರೀರ ರಕ್ಷಣೆಗೆ ಬೇಕಾದಷ್ಟು ಕರ್ಮ ಮಾಡ್ತಾನೆ ಮತ್ತು ಅದರಿಂದ ಆ ಒಡೆತನದ ಭಾವನೆಯನ್ನು ಬಿಡ್ತಾನೆ. ಆಗ ಯಾವುದೇ ಪಾಪಪೂರಿತ ಪ್ರತಿಕ್ರಿಯೆಗಳು ಉಂಟಾಗೋದಿಲ್ಲ. ಆವಾಗ ಯಾವುದೇ ಪಾಪ ಮಾಡಿದ ಫಲ ನಮಗೆ ಆಗೋದಿಲ್ಲ. ಆ ಭಾವನೆ ಬರಲಿಕ್ಕೆ ತುಂಬ ಆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದಿರಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ, ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಕೆಲಸ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನಮಗೆ ನಮ್ಮ ಕೈ ಚಲನೆ, ಈಗ ಕೈಯಿಂದ ಏನಾದರೂ ಕೆಲಸ ಮಾಡ್ತೇವೆ, ಆದರೆ ಕೈ ಕೆಲಸ ಮಾಡಿದ್ರೆ ತಾನಾಗೆ ಕೈ ಚಲಿಸೋದಿಲ್ಲ. ಆ ಕೈ ಚಲಿಸಲಿಕ್ಕೆ ಇಡೀ ದೇಹ ಪ್ರಯತ್ನ ಮಾಡುತ್ತೆ ಅಲ್ವಾ? ಆ ದೇಹದ ಪ್ರಯತ್ನದಿಂದ ಕೈ ಚಲಿಸುತ್ತೆ. ಈ ಕೈ ದೇಹದ ಭಾಗ, ಆದರೆ ಕೈಯನ್ನು ಸಪ್ರೇಟಾಗಿ ಕತ್ತರಿಸಿ ಹೊರಗೆ ಇಟ್ಟರೆ ಅದೇನಾದರೂ ಕೆಲಸ ಮಾಡುತ್ತಾ? ಕೈ ತಾನೇ ಇಂಡಿಪೆಂಡೆಂಟು, ಸ್ವತಂತ್ರ ಹೇಳಿ ಆ ಕೈಯನ್ನು ಕತ್ತರಿಸಿ ತೆಗೆದು ಸೈಡಲ್ಲಿ ಇಟ್ಟರೆ ಏನಾಗುತ್ತೆ? ಹರೇ ಕೃಷ್ಣ. ಕೈ ವರ್ಕ್ ಆಗಲ್ಲ ಮತ್ತೆ, ಕೈ ವರ್ಕ್ ಆಗಲ್ಲ ಅಲ್ವಾ? ಕೈ ಅದು ಆಮೇಲೆ ನಶಿಸಿ ಹೋಗುತ್ತೆ ಅಲ್ವಾ? ಅದು ನಾಶವಾಗಿ ಹೋಗುತ್ತೆ. ಸೊ ಹಾಗೆಯೇ ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಜೀವಿ, ಈಗ ಜೀವಾತ್ಮ ನಾವು ಜೀವಾತ್ಮ, ನಾವು ದೇಹ ಅಲ್ಲ ಅಂತ ತಿಳ್ಕೊಂಡಿದ್ದೇವೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ. ಜೀವಾತ್ಮ ಭಗವಂತನ ಅಂಶ. ಸೊ ಯಾವಾಗ ಎಲ್ಲಿವರೆಗೆ ನಾವು ಆ ಭಗವಂತನಿಗೆ ನಾವು ಆ ಕಾರ್ಯ ಮಾಡ್ತೇವೆ, ಅಲ್ಲಿವರೆಗೆ ನಾವು ಆ ಭಗವಂತನ ಇಚ್ಛೆ ಪ್ರಕಾರ ನಡಬೇಕು. ನೋಡಿ, ಇದಿದೆ. ಹಾಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿಯುಳ್ಳ ಮನುಷ್ಯನು ತನ್ನ ಕಾರ್ಯದ ಮೂಲಕ ಸುಸ್ಥಿತಿಯಲ್ಲಿ ಇರುತ್ತಾನೆ. ಅವನು ಭಗವಂತನ ಆಧ್ಯಾತ್ಮಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ಕೆಲಸ ಮಾಡೋದು ಆತನ ಯೋಗ್ಯ ಸ್ಥಿತಿಯಲ್ಲಿ ಇರುವುದಕ್ಕಾಗಿ. ಅಂದರೆ ಭಗವಂತನ ಕಾರ್ಯ, ಎಲ್ಲ ಕಾರ್ಯದಲ್ಲೂ ಭಗವಂತನ ತರ್ತಾನೆ. ಆವಾಗ ಏನಾಗುತ್ತೆ, ಅವನು ಸುಸ್ಥಿತಿಯಲ್ಲಿ ಇರ್ತಾನೆ. ಅವನೆಲ್ಲ ದೇಹ, ಅವನ ಶರೀರ, ಅವನ ಮನಸ್ಸು ಎಲ್ಲ ಸುಸ್ಥಿತಿಯಲ್ಲಿ ಇರುತ್ತೆ. ಈಗ ನೋಡಿ, ಕೈ ಹೇಗೆ ದೇಹಕ್ಕೆ ಅಟ್ಯಾಚ್ ಆದಾಗ ಅದು ಸುಸ್ಥಿತಿಯಲ್ಲಿ ಇರುತ್ತೆ, ಅದೇ ತರಹ ನಾವು ಕೂಡ ಭಗವಂತನಿಗೆ ಅಟ್ಯಾಚ್ ಆದಾಗ ಸುಸ್ಥಿತಿಯಲ್ಲಿ ಇರುತ್ತೆ. ಮತ್ತೆ ಅದರಿಂದ ಅವನಿಗೆ ಯಾವ ಕರ್ಮವೂ ಕೂಡ ಬಾಧಿಸೋದಿಲ್ಲ. ಕರ್ಮದ ಪ್ರತಿಕ್ರಿಯೆ ಉಂಟಾಗೋದು, ಪ್ರತಿಕ್ರಿಯೆ ಆದ ಕೂಡ ನಮ್ಗೆ ಮತ್ತೊಂದು ಶರೀರ ಬರುತ್ತೆ ಮುಂದೆ, ನಮಗೆ ಶರೀರ ತ್ಯಾಗ ಮಾಡಿದ್ಮೇಲೆ. ಆಮೇಲೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಈಗ ಅಂದರೆ ನಾವು ಒಂದು ಕಾರಿನ ಬಿಡಿ ಭಾಗ ಅದಕ್ಕೆ ತೆಗೆದ್ರೆ ಕೆಳಗೇನಾದ್ರು ಬಿದ್ದರೆ, ಕಳಚಿ ಬಿದ್ದರೆ ಆ ಬಿಡಿ ಭಾಗಕ್ಕೆ ಏನಾದರೂ ಬೆಲೆ ಉಂಟಾ? ಇಲ್ಲ. ಏನು ಸಣ್ಣ ಪಾರ್ಟು ಕಾಡಿನ ಏನೂ ಇಲ್ಲ. ಆದರೆ ಅದೇ ಪಾರ್ಟು ಆ ಕಾರಿನಲ್ಲಿ ಇದ್ದರೆ ಕಾರು ಚೆನ್ನಾಗಿ ಚಲಿಸುತ್ತದೆ ಅಲ್ವಾ? ಇದು ನಮ್ಗೆ ಅರ್ಥ ಆಗುತ್ತೆ. ಆ ಬಿಡಿ ಭಾಗ ಅಂತಂದ್ರೆ ಇದು ಜೀವಿಗಳು, ಆ ಕಾರು ಭಗವಂತನಿಗೆ ಹೋಲಿಸಲಾಗಿದೆ. ಸೊ ಹಾಗಾಗಿ
ಯಾವಾಗ ಆ ಭಗವಂತನಿಗೆ ಹೊಂದಿಕೊಂಡು ಅವನನ್ನು ನಮ್ಮ ಜೀವನದಲ್ಲಿ ತರ್ತೇವೆ, ಆವಾಗ ನಮ್ಮ ಜೀವನ ಅಲ್ಲಿ ಸಾರ್ಥಕ ಸಾರ್ಥಕ. ಇಲ್ಲಿ ನೋಡಿ, ಈ ಭಕ್ತನ ಹೇಗೆ ಕೆಲಸ ಮಾಡ್ತಾನೆ ಅಂದರೆ, ಈಗ ಒಂದು ಪ್ರಾಣಿಗಳನ್ನ ಈಗ ನೋಡಿ, ಒಂದು ಪ್ರಾಣಿಯನ್ನ ವಧೆ ಮಾಡಲಿಕ್ಕೆ ಒಬ್ಬನು ತಕೊಂಡು ಹೋಗ್ತಾನೆ. ಅಂದರೆ ಇಲ್ಲಿ ಹೇಳ್ತಾನೆ ಹೇಗೆ ಅಂತಂದರೆ, ಒಬ್ಬ ಕುರಿ ಸ್ವಲ್ಪ ಜನ ಪ್ರಾಣಿಯನ್ನ ಕೂಡ ಕೊಂಡ್ಕೋತಾರೆ. ಆಮೇಲೆ ಅಕ್ರೂರಿಯಾದ ಯಜಮಾನ ಆ ಪ್ರಾಣಿನ ಕೆಲವು ಸಲ ಕೊಂದೇ ಬಿಡ್ತಾನೆ. ಆದರೆ ಪ್ರಾಣಿ ಪ್ರತಿಭಟಿಸೋದಿಲ್ಲ. ಅದಕ್ಕೆ ನಿಜವಾದ ಸ್ವಾತಂತ್ರ್ಯ ಇಲ್ಲ. ಯಾಕೆಂದರೆ ಗೊತ್ತೇ ಆಗೋದಿಲ್ಲಂತೆ ಆಡೋಲ ಕತ್ತರಿಸ್ಬೇಕಾದ್ರೆ. ಯಾಕೆಂತಂದರೆ ಅದಕ್ಕೆ ಹುಲ್ಲು ಹಾಕಿರ್ತಾರೆ, ಮುಂದಿನ ಪ್ರಾಣಿಯನ್ನು ಕೊಂದಿರ್ತಾರೆ, ಹಿಂದೆ ಅದಕ್ಕೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಅದನ್ನು ಕತ್ತರಿಸಿಬಿಡ್ತಾರೆ. ಸೊ ಇದು ಪ್ರಾಣಿ ಪ್ರತಿಭಟಿಸೋದಿಲ್ಲ, ಯಾಕೆಂದರೆ ಅದಕ್ಕೆ ಸ್ವತಂತ್ರ ಇಲ್ಲ. ಹಾಗೇ ಯಾಕೆ ಸ್ವತಂತ್ರ ಇಲ್ಲ? ಅದು ತನ್ನ ಆ ಹುಲ್ಲು ತಿನ್ನೋದ್ರಲ್ಲೇ ಮಗ್ನಾಗಿರುತ್ತೆ, ಅದಕ್ಕೆ ಗೊತ್ತೂ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ, ಅವನಿಗೆ ಐಹಿಕ ವಸ್ತುವಿನ ಮೇಲೆ ಒಡೆತನ ಇಲ್ಲ. ತಾನಂದರೆ ಇಲ್ಲಿ ಯಾವುದೋ ನನಗೆ ಸೇರಿದ್ದು ಅಂತ ಅವನು ತಿಳ್ಕೊಳ್ಳೋದೇ ಇಲ್ಲ. ಅದು ಅಂದರೆ ಈಗ ಹೇಗೆ ಆ ಪ್ರಾಣಿ ಯಜಮಾನನ ಕ್ರೂರಿಯಾದ ಯಜಮಾನನ ವಶದಲ್ಲಿರೋ ಪ್ರಾಣಿ, ಅದು ಹೇಗೆ ಅದಕ್ಕೆ ತನ್ನ ಒಡೆತನದ ಭಾವನೆ ಅದಕ್ಕಿರುವುದು, ತನ್ನ ಸ್ವತಂತ್ರವೇ ಇಲ್ಲ ಅದಕ್ಕೆ. ಅದೇ ತರಹ ಮನುಷ್ಯನು ಕೂಡ ಯಾವುದೇ ಒಂದು ಐಹಿಕ ವಸ್ತುವಿನ ಮೇಲೆ ಹುಸಿ ಒಡೆತನಕ್ಕೆ ಸಮಯವೇ ಇಲ್ಲ. ಯಾಕಂದರೆ ಅವನ ಸಮಯವನ್ನು ಎಲ್ಲವನ್ನೂ ಅವನು ಭಗವಂತನ ಸೇವೆಗೆ ಬಳಸ್ತಾನೆ. ದೇಹವನ್ನು ಆತ್ಮವನ್ನು ರಕ್ಷಿಸಲಿಕ್ಕೆ ಅವನು ಅನ್ಯಾಯವಾಗಿ ಹಣವನ್ನು ಸಂಗ್ರಹಿಸಬೇಕಾಗಿಲ್ಲ. ಯಾಕೆ ನಾವು ಅನ್ಯಾಯವಾಗಿ ಹಣ ಸಂಗ್ರಹ ಮಾಡ್ತೇವೆ? ನಮ್ಮ ಒಂದು ಇಂದ್ರಿಯ ಭೋಗಕ್ಕಾಗಿ ಮಾಡ್ತೇವೆ. ಸೊ ಆ ಇಂದ್ರಿಯ ಭೋಗ ಮಾಡೋ ಆ ಬಯಕೆಯೇ ಇಲ್ಲ. ಸೊ ಆದ್ದರಿಂದ ಅವನಿಗೆ ಪಾಪದ ಲೇಪವಿಲ್ಲ. ಆದ್ದರಿಂದ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಕ್ರಿಯೆ ಇದೆ. ಆ ಪ್ರತಿಕ್ರಿಯೆಯಿಂದ ನಮಗೆ ಪಾಪ ಸಂಗ್ರಹ ಆಗತ್ತೆ. ಆ ಪಾಪ ಸಂಗ್ರಹವಾದಾಗ ನಾವು ಅದನ್ನು ಅನುಭವಿಸ್ಲಿಕ್ಕೆ ನಮಗೆ ಮತ್ತೊಂದು ಶರೀರ ಸಿಕ್ಕುತ್ತೆ. ಈಗ ಶ್ಲೋಕ 22 ನೋಡೋಣ. ಯದೃಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಅನುವಾದವದಿ ಹರಿಕೃಷ್ಣ. ತಾನಾಗಿ ಬಂದುದರಲ್ಲಿ ತೃಪ್ತಿ ಇರುವವನು, ದ್ವಂದ್ವಾತೀತನು, ಅಸೂಯೆ ಇಲ್ಲದವನು, ಗೆಲುವು ಸೋಲಲ್ಲಿ ಒಂದೇ ರೀತಿ ಇರುವವನು ಆದ ಮನುಷ್ಯನು ಕೆಲಸ ಮಾಡಿದರೂ ಬಂಧನಕ್ಕೆ ಸಿಲುಕುವುದಿಲ್ಲ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಬಂಧನಕ್ಕೆ ಸಿಲುಕಬಾರದು, ಅಂತಹ ಕೆಲಸವನ್ನ ಮಾಡೋದು ಹೇಗೆ? ಅದೇ ಅಕರ್ಮ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯ ಮನುಷ್ಯ ತನ್ನ ದೇಹ ರಕ್ಷಣೆಗೆ ತುಂಬ ಕಷ್ಟಪಡೋದೇ ಇಲ್ಲ. ಅವನು ಬಂದಿದ್ದರಲ್ಲಿಯೇ ತೃಪ್ತಿ ಪಡ್ತಾನೆ. ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಪ್ರಾಮಾಣಿಕ ಶ್ರಮದಲ್ಲಿ ತನಗೆ ಏನು ಸಿಗ್ತದೆ ಜೀವನದಲ್ಲಿ, ಅದರಲ್ಲಿ ತೃಪ್ತಿ ಮತ್ತು ಅದರಿಂದ ತನ್ನ ಜೀವನ ನಿರ್ವಹಣೆಯನ್ನು ಮಾಡ್ತಾನೆ. ತುಂಬ ಸಿಂಪಲ್ ಲಿವಿಂಗ್. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ನಾವು ಈಗ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ಏನು ಹೈ ಥಿಂಕಿಂಗ್? ನಾವು ಜೀವನ ಸಾರ್ಥಕ ಮಾಡ್ಕೊಳ್ಳಿಕ್ಕಾಗಿ ಇದನ್ನ ನಮ್ಮ ಸಮಯವನ್ನು ಮಾಡಬೇಕು. ಸಿಂಪಲ್ ಲಿವಿಂಗು ಯಾಕೆಂತಂದರೆ ನಾವು ತುಂಬ ಹಣ ಸಂಪಾದನೆ ಮಾಡಿ ತುಂಬ ಜೀವನವನ್ನು ಆಡಂಬರ ಜೀವನವನ್ನು ಮಾಡ್ತೇವೆ ಅಂತಂದರೆ ಅಲ್ಲಿ ನಮಗೆ ಸಮಯ ಭಗವಂತನ ಕಡೆ ಯೋಚನೆ ಮಾಡಲಿಕ್ಕೆ ಸಮಯ ಸಿಕ್ಕೋದಿಲ್ಲ. ಅದಕ್ಕೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಆದರೆ ನಾವೀಗ ಯಾವ ಥರ ಜೀವನ ಮಾಡ್ತಾ ಇದ್ದೇವೆ ಅಂದರೆ, ಈಗ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಸುಮ್ಮನೆ ಜೀವನ ಮಾಡ್ತಾ ಇದ್ದೇವೆ, ಯಾವುದನ್ನು ನಾವು ವಿಚಾರ ಮಾಡ್ತಾ ಇಲ್ಲ. ಸೊ ಇದು ಈಗಿನ ನಮ್ಮ ಪರಿಸ್ಥಿತಿ. ಹಾಗಾಗಿ ಇಲ್ಲಿ ಅದಕ್ಕೆ ಈ ಥರವಾಗಿ ಅವನು ಭಕ್ತನಾದವನು ಜೀವನ ಮಾಡೋದ್ರಿಂದ ಅವನು ಭಗವಂತನ ಸೇವೆಗಾಗಿ ಐಹಿಕ ಜಗತ್ತಿನ ದ್ವಂದ್ವದಿಂದ ವಿಚಲಿತನಾಗದೆ ಯಾವ ಬಗೆಯ ಕರ್ಮದಲ್ಲಿಯಾದರೂ ಭಾಗವಹಿಸಬಲ್ಲ. ಅಂದರೆ ಈ ದ್ವಂದ್ವತೆ, ಇದರಿಂದ ಅವನು ದ್ವಂದ್ವತೆ, ಸುಖ ದುಃಖ, ಸೋಲು ಗೆಲುವು, ಇದರಲ್ಲೆಲ್ಲ ಅವನು ವಿಚಲಿತನಾಗೋದಿಲ್ಲ, ಸಮಚಿತ್ತತೆಯಿಂದ ಇರುತ್ತೆ.
ಇದೆಲ್ಲ ಬರಬೇಕಾದ್ರೆ, ನಮಗೆ ಸಮಚಿತ್ತತೆ ಬರಬೇಕಾದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಬೇಕು. ಯಾವಾಗ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ತಾನೆ ಆವಾಗ ಸಂಪೂರ್ಣವಾಗಿ ಪಡೆದಾಗ ಅದು ಕೂಡ ಸಂಪೂರ್ಣವಾಗಿ ಪಡ್ಕೊಂಡಾಗ ಈ ಲಕ್ಷಣಗಳು ಕಾಣುತ್ತವೆ. ಯಾವ ಲಕ್ಷಣಗಳು ಅಂದರೆ ಸುಖವೂ ಒಂದೇ, ದುಃಖವೂ ಒಂದೇ, ಸೋಲು ಒಂದೇ, ಗೆಲುವು ಒಂದೇ, ಮಾನವೂ ಒಂದೇ, ಅಪಮಾನವೂ ಒಂದೇ. ಅದು ಯಾವುದೂ ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಈ ಒಂದು ಆ ಒಂದು ಸ್ಥಿತಿ ಬರೋದು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ಕೆಲಸ ಮಾಡಿ ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ಪಡ್ಕೊಂಡಾಗ ಸಿಕ್ಕತ್ತೆ. ಶ್ಲೋಕ 23ಕ್ಕೆ ಹೋಗೋಣ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಅನುವಾದ ಓದಿ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಳ್ಳದವನು ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು ಆದ ಮನುಷ್ಯನ ಕರ್ಮವು ಅಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಲೀನವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ಯಾವಾಗ ಮನುಷ್ಯ ಈ ರೀತಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಸಂಪೂರ್ಣವಾದ ಆಧ್ಯಾತ್ಮಿಕ ಜ್ಞಾನ ಅಂದರೆ ತಾನು ದೇಹ ಅಲ್ಲ, ತಾನು ಭಗವಂತನ ನಿತ್ಯ ನಿರಂತರ ಸೇವಕ, ಇದು ಯಾವಾಗ ತಿಳ್ಕೊಳ್ತಾನೆ ಆವಾಗ ಅವನು ಐಹಿಕ ಗುಣಗಳಿಗೆ ಅಂಟಿಕೊಳ್ಳೋದಿಲ್ಲ. ಅಂದರೆ 3 ಗುಣಗಳನ್ನು ಅವನು ಮೀರುತ್ತಾನೆ. ಈಗ ನಾವೀಗ ಐಹಿಕ ಪ್ರಪಂಚದಲ್ಲಿದ್ದಾಗ 3 ಗುಣಗಳಲ್ಲಿ ಇದ್ದೇವೆ ನಾವು. ಈ 3 ಗುಣಗಳೇ ನಮ್ಮನ್ನು ಹಗ್ಗದ ಹಾಗೆ ಬಂಧಿಸುತ್ತವೆ. ಹಾಗಾಗಿ ಇದರಿಂದ ಪಾರಾಗೋದು ಹೇಗೆ ಅಂತಂದರೆ, ಅವನು ಮೊದಲು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಂಪೂರ್ಣವಾಗಿ ನೆಲೆಯುಳ್ಳವನು. ಆಧ್ಯಾತ್ಮಿಕ ಜ್ಞಾನ ಅಂದರೆ ಅಲ್ಲಿ ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ. ಆವಾಗ ಆ ಪ್ರಜ್ಞೆಯಲ್ಲಿ ಯಾವಾಗ ಕೆಲಸ ಮಾಡ್ತಾನೆ ಆಗ ಆ ಕರ್ಮ ಅವನೇನು ಕೆಲಸ ಮಾಡ್ತಾನೆ ಅದು ಆಧ್ಯಾತ್ಮಿಕೃತವಾಗುತ್ತೆ. ಭೌತಿಕವಾದ ಕರ್ಮ ನಾವು ಭೌತಿಕ ಪ್ರಪಂಚದಲ್ಲಿ ಕೆಲಸ ಮಾಡಲೇಬೇಕು. ಕೆಲಸ ಮಾಡದೆ ಯಾರೂ ಕಲ್ಲಿನ ಥರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಿಕ್ಕಾದರೂ ನಾವು ಕೆಲಸ ಮಾಡಬೇಕು. ಆದರೆ ಯಾವಾಗ ಆ ಆಧ್ಯಾತ್ಮಿಕ ಜ್ಞಾನ ಅದನ್ನು ತಿಳ್ಕೊಂಡು ಆ ಕರ್ಮವನ್ನು ಮಾಡ್ತಾನೆ, ಸೊ ಜ್ಞಾನದಿಂದ ಮಾಡಿದ ಕರ್ಮಕ್ಕೆ ಯಜ್ಞ ಅಂತ ಹೇಳ್ತಾರೆ. ಅದನ್ನ ಮುಂದೆ ನೋಡ್ಲಿಕ್ಕಿದ್ದೇವೆ. ಸೊ ಇದಕ್ಕೆ ಅವಾಗ ಈ ರೀತಿ ಆದಾಗ ಏನಾಗುತ್ತೆ, ಐಹಿಕ ಕಶ್ಮಲಗಳ ಬಿಡುಗಡೆಯಾಗುತ್ತೆ. ಯಾವಾಗ ಆಧ್ಯಾತ್ಮಿಕ ಜ್ಞಾನದಲ್ಲಿ ಕರ್ಮವನ್ನು ಮಾಡ್ತಾನೆ ಆಗ ಕಶ್ಮಲ ಅಂತಂದ್ರೆ ಈ ಒಂದು ಐಹಿಕ ಕಶ್ಮಲ ಅಂದ್ರೆ ಈ ಎಲ್ಲ ಭೌತಿಕ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಇವೆಲ್ಲವೂ ಕೂಡ, ಸತ್ವಗುಣ ಕೂಡ ಬಂಧನಕ್ಕೆ ಕಾರಣ. ಹಾಗಾಗಿ ಯಾವಾಗ ನಾವು ಕೃಷ್ಣನ ತೃಪ್ತಿಗಾಗಿ ಕೆಲಸವನ್ನು ಮಾಡ್ತೇವೆ, ಸಂಪೂರ್ಣ ಜ್ಞಾನದಿಂದ ಕೆಲಸ ಮಾಡ್ತೇವೆ, ಆಗ ಎಲ್ಲ ಕರ್ಮವೂ ಕೂಡ ಆಧ್ಯಾತ್ಮಿಕೃತವಾಗುತ್ತದೆ. ಆವಾಗ ನಾವು ಐಹಿಕ ಈ ಒಂದು 3 ಗುಣಗಳಿಂದ ಪಾರಾಗಲಿಕ್ಕೆ ಸಾಧ್ಯ. ಅಂದರೆ ಯಾವಾಗ ಈಗ ನಾವು 3 ಗುಣಗಳಿಂದ ಪಾರಾಗದೆ ಈ ಭೌತಿಕ ಪ್ರಪಂಚ ನಮಗೆ ಹಂಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಬದ್ಧಾತ್ಮ, ನಾವೆಲ್ಲ ಬದ್ಧಾತ್ಮ ಅಂದರೆ ಭೌತಿಕ ಪ್ರಪಂಚಕ್ಕೆ ಬದ್ಧರಾಗಿರ್ತಕ್ಕಂಥದ್ದು. ಸೊ ನಾವು ಭೌತಿಕ ಕಶ್ಮಲದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಮಗೆ ಇಲ್ಲೇನಾಗುತ್ತೆ, ಭೌತಿಕ ವಾತಾವರಣದಲ್ಲಿ ಕರ್ಮವನ್ನು ಮಾಡ್ತೇವೆ. ಈಗ ಈ ಯಾಕೆ ಈ ಥರ ಕರ್ಮವನ್ನು ಭೌತಿಕ ವಾತಾವರಣ ಮಾಡ್ತೇವೆ ಅಂದರೆ ನಮಗೆ ಪ್ರಜ್ಞೆ ಮಾಯಾ ಪ್ರಜ್ಞೆ ಆಗಿದೆ. ನಮಗಂದರೆ ಭೌತಿಕ ಪ್ರಜ್ಞೆ ಆಗ್ಬಿಟ್ಟಿದೆ, ಭಗವಂತನ ಬಗ್ಗೆ ನಮಗೆ ಅರಿವಿಲ್ಲ. ಇದೆಲ್ಲ ಅಜ್ಞಾನ ಇದಕ್ಕೆ ಕಾರಣ. ಸೊ ಹಾಗಾಗಿ ಈ ಅಜ್ಞಾನದಿಂದ ನಾವು ಭೌತಿಕ ಒಂದು ಕರ್ಮದಲ್ಲಿ ನಾವು ತೊಡಗಿರ್ತೇವೆ. ಭೌತಿಕ ವಾತಾವರಣದಲ್ಲಿ ಕರ್ಮದಲ್ಲಿ 3 ಗುಣದಲ್ಲಿ ಕರ್ಮ ಮಾಡ್ತೇವೆ. ಸೊ ಅದರಿಂದ ನಾವು ಹೊರಗೆ ಬರೋದು ಅದೇ ಕೃಷ್ಣ ಪ್ರಜ್ಞೆ. ಅಂದರೆ ಇದಕ್ಕೇನು ಹೇಳ್ತಾರೆ ಅಂದರೆ ಡೌಟೇಲಿಂಗ್ ಆಲ್ ಮಟೀರಿಯಲ್ ಆಕ್ಟಿವಿಟೀಸ್ ಇಂಟು ಕೃಷ್ಣ ಕಾನ್ಸೆಂಟ್ರಿಕ್ ಆಕ್ಟಿವಿಟೀಸ್. ಅಂದರೆ ಎಲ್ಲ ಈ ಭೌತಿಕ ಕಾರ್ಯಗಳನ್ನು ಆಧ್ಯಾತ್ಮೀಕರಿಸೋದು ಹೇಗೆ. ಸೊ ಇದು ಈ ಆಧ್ಯಾತ್ಮಿಕೃತ ಮಾಡಲಿಕ್ಕೆ ಅದಕ್ಕೆ ದಿವ್ಯ ಪ್ರಜ್ಞೆಯಲ್ಲಿ ಮಾಡಬೇಕು. ಆ ದಿವ್ಯ ಪ್ರಜ್ಞೆಯಲ್ಲಿ ಮಾಡೋದಕ್ಕೆ ಅದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತಲ್ಲಿ ಇರೋದೆಲ್ಲ ಈಶಾವಾಸ್ಯಂ ಇದಂ ಸರ್ವಂ, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಕೃಷ್ಣ, ಎಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು. ಆದ್ದರಿಂದ ಎಲ್ಲವನ್ನು ಆ ಭಗವಂತನ ಸೇವೆಗೆ ನಾವು ಬಳಸಬೇಕು. ಅದನ್ನು ನಮ್ಮ ಕೆಲಸ ಹೇಗಿರಬೇಕು ಅಂದರೆ ಎಲ್ಲವೂ ಕೂಡ ಆ ಭಗವಂತನಿಗೆ ಪ್ರೀತ್ಯರ್ಥವಾಗಿರಬೇಕು. ಸೊ ಅದಕ್ಕೆ ವಿಷ್ಣುವಿನ ಸಂಪ್ರೀತಿಗಾಗಿ ಮಾಡುವ ಕೆಲಸ. ಸೊ ಅದಕ್ಕೆ ಆ ಒಂದು ಸ್ಥಿತಿ, ಅದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಅಂದರೆ ಯಜ್ಞಗಳು ಅಂದರೆ ಯಜ್ಞ ಅಂದರೆ ವಿಷ್ಣುವಿಗಾಗಿ ಮಾಡಿದ, ವಿಷ್ಣುವಿನ ಸಂಪ್ರೀತಿಗಾಗಿ
ಅವನ ಪ್ರೀತ್ಯರ್ಥವಾಗಿ ಮಾಡಿದ ಕರ್ಮಗಳು. ಅದು ಹೇಗೆ ಸಾಧ್ಯ? ನಾವು ಮಾಡುವ ಕರ್ಮವನ್ನು ವಿಷ್ಣುವಿಗೆ ಪ್ರೀತ್ಯರ್ಥವಾಗಿ ಮಾಡುವ ಕೆಲಸ. ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಇದು ತುಂಬ ನಮಗೆ ಒಂಥರ ಅರ್ಥ ಆಗೋದಿಲ್ಲ, ರಹಸ್ಯಮಯವಾಗಿ ಕಾಣುತ್ತೆ. ಅಂದರೆ ಏನೂ ಇಲ್ಲ, ತುಂಬ ಸರಳವಾದದ್ದು. ನಾವು ಅಡುಗೆ ಮಾಡ್ಕೊಳ್ತೇವೆ. ನಾವು ಅಡುಗೆ ಮಾಡ್ಕೊಳ್ಳೋದಿದ್ರೆ ಯಾರು ನಮಗಾಗಿ ನಾವು ಮಾಡೋದಿಲ್ಲ. ನಾವು ಭಗವಂತನ ಭೋಗಕ್ಕಾಗಿ ಅಡುಗೆ ಮಾಡಿ ಭಗವಂತನಿಗೆ ಪ್ರಸಾದವನ್ನು ಕೊಟ್ಟು ಆ ವಿಷ್ಣು ಸಂತೃಪ್ತಿಯಾದಾಗ ಅದನ್ನು ನಾವು ತಿನ್ನುವುದು, ನಾವು ಅಡುಗೆ ಮಾಡೋದಕ್ಕೆ. ಅದು ಅವಾಗ ಅಡುಗೆ ಕಾರ್ಯ ಅದು ಆಧ್ಯಾತ್ಮಿಕೃತ ಆಗುತ್ತೆ. ಈಗ ನಾವು ಒಂದು ಮನೆಯಲ್ಲಿ ಕಸ ಹೊಡೆಯೋದು, ನೆಲ ಒರೆಸೋದು ಎಲ್ಲ ಮಾಡ್ತೇವೆ. ಆದರೆ ಯಾವ ಭಾವದಲ್ಲಿ ಮಾಡಬೇಕು? ಇದು ಭಗವಂತನ ಮನೆ, ನಾವು ಭಗವಂತನ ಮನೆಯನ್ನು ನಾವು ಚೊಕ್ಕ ಇಡ್ತಾ ಇದ್ದೇವೆ, ಈ ಕಾರ್ಯ. ಆಮೇಲೆ ನಾವು ಯಾವುದೇ ಈ ಥರ ಭಾವನೆ, ಅದು ಕೃಷ್ಣ ಪ್ರಜ್ಞಾ ಭಾವನೆ. ಅಲ್ಲಿ ಇನ್ನೊಂದು, ನಾವು ಕೆಲಸ ಮಾಡ್ತೇವೆ. ನಾವು ಕೆಲಸ ಮಾಡಲೇಬೇಕು. ಯಾವುದೇ ಇಲ್ಲಿ ಭಗವದ್ಗೀತೆ ಕೆಲಸ ಎಲ್ಲವನ್ನೂ ಬಿಟ್ಟು ನೀನು ಕೂರಬೇಕು ಅಂತ ಹೇಳಲಿಲ್ಲ. ಮಾಂ ಅನುಸ್ಮರ ಯುದ್ಧಚ ಅಂತ ಹೇಳಿದ್ದಾರೆ. ಭಗವಂತನನ್ನು ನೆನಪಿಡು, ಮತ್ತು ಭಗವಂತನ ನೆನಪಿಟ್ಟು ನಿನ್ನ ಕರ್ತವ್ಯವನ್ನು ಮಾಡು. ಸೊ ಕರ್ತವ್ಯ ಮಾಡದೇ ಇರಲಿಕ್ಕೆ ಇಲ್ಲಿ ಭಗವಂತ ಹೇಳಿಲ್ಲ. ಅಂದರೆ ನಾವು ಮಾಡಿದ ಕರ್ತವ್ಯ, ಈಗ ನಮಗೊಂದು ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯ ಇರುತ್ತೆ. ಗೃಹಿಣಿಯಾದವರಿಗೆ ಗೃಹಿಣಿ ಕರ್ತವ್ಯ, ಆಮೇಲೆ ಹೊರಗೆ ಕೆಲಸಕ್ಕೆ ಹೋಗೋರಿಗೆ ಕರ್ತವ್ಯ. ಆದರೆ ಆ ಕರ್ತವ್ಯದಲ್ಲಿ ಹೇಗೆ ಮಾಡಬೇಕು ಅಂದರೆ ಆ ಕರ್ತವ್ಯವನ್ನು ಚೆನ್ನಾಗಿ ಮಾಡಬೇಕು. ಆ ಕರ್ತವ್ಯದ ಫಲವನ್ನು ಭಗವಂತನಿಗೆ, ಆ ಕರ್ತವ್ಯದಲ್ಲೂ ಕೂಡ ಭಗವಂತ ಈ ಕೆಲಸ ಮಾಡಬೇಕು, ನಾನು ಇದರಿಂದ ನನ್ನ ಜೀವನ ನಿರ್ವಹಣೆ. ಸೊ ಇದನ್ನು ನಾನು ಇಟ್ಕೊಳ್ತೇನೆ ಜೀವನ ನಿರ್ವಹಣೆ, ಆದರೆ ಭಗವಂತನಿಗೂ ಅದರಲ್ಲಿ ನಾವು ಕೊಡಬೇಕು. ಸೊ ಆವಾಗ ಅದು ಏನಾಗುತ್ತೆ, ಆದಷ್ಟು ಆಧ್ಯಾತ್ಮಿಕೃತ ಮಾಡಬೇಕು ನಮ್ಮ ಕೆಲಸವನ್ನು. ಹಾಗಾಗಿ ಈ ರೀತಿಯ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಯಾವಾಗ ನಾವು ಮಾಡ್ತೇವೆ, ಅದು ಎಲ್ಲ ಕೆಲಸವೂ ಕೂಡ ಭೌತಿಕ ಕೆಲಸಗಳು ಆಧ್ಯಾತ್ಮಿಕೃತವಾಗುತ್ತವೆ. ಅಂದರೆ ಕರ್ಮದಲ್ಲಿ ಅಕರ್ಮವನ್ನು ಕಾಣು ಅಂತ ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು ಅಂತಂದರೆ ನಾವು ಮಾಡಿದ ಕರ್ಮವನ್ನು ಅಕರ್ಮವನ್ನಾಗಿ ಮಾಡಿಸ್ಬೇಕು. ಅಂದರೆ ಆಧ್ಯಾತ್ಮಿಕೃತ, ಭೌತಿಕ ಕೆಲಸಗಳನ್ನು ಆಧ್ಯಾತ್ಮಿಕೃತಗೊಳಿಸುವುದು. ಹೇಗೆ ಅಂದರೆ, ಒಂದು ಕಬ್ಬಿಣ ಇರುತ್ತೆ, ಕಬ್ಬಿಣವನ್ನು ನಾವು ಬೆಂಕಿಯಲ್ಲಿ ಇಟ್ಟರೆ ಕಾದಾಗ ಅದು ಕೆಂಪಾಗಿ ಬಿಡುತ್ತೆ. ಬೆಂಕಿಗೂ ಮತ್ತು ಆ ಒಂದು ಕಬ್ಬಿಣಕ್ಕೂ ವ್ಯತ್ಯಾಸನೇ ಇರುವುದಿಲ್ಲ. ಹಾಗೆ ಆ ಭೌತಿಕ ಕರ್ಮವನ್ನು ಆಧ್ಯಾತ್ಮಿಕೃತಗೊಳಿಸುವುದು, ಇದೇ ಕರ್ಮದ ಕುಶಲತೆ. ಅವಾಗೇನಾಗುತ್ತೆ, ನಮಗೆ ಆ ಕರ್ಮದ ಪ್ರತಿಕ್ರಿಯೆ ಇರುವುದಿಲ್ಲ. ಆವಾಗ ಅದಕ್ಕೆ ಐಹಿಕ ಪರಿಣಾಮಗಳ ತೊಂದರೆ ಇರುವುದಿಲ್ಲ. ಕರ್ಮದ ಪ್ರತಿಕ್ರಿಯೆ ಇಲ್ಲದೆ ನಾವು ಕರ್ಮವನ್ನು ಮಾಡಿದಾಗ ನಮಗೆ ಆ ಕರ್ಮದ ಪ್ರತಿಕ್ರಿಯೆ ಇಲ್ಲದಿದ್ದಾಗ ನಾವು ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಈಗ ಶ್ಲೋಕ 24 ನೋಡೋಣ. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಅನುವಾದ ಓದಿ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾದ ಮನುಷ್ಯ ನಿಶ್ಚಯವಾಗಿಯೂ ಆ ಭಗವದ್ಧಾಮವನ್ನು ಸೇರುವನು, ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಹುತಿಯು ಪರಾತ್ಪರವಾದದ್ದು ಮತ್ತು ಅರ್ಪಣವು ಇದೇ ಆಧ್ಯಾತ್ಮಿಕ ಸ್ವಭಾವವಾದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾದ ಮನುಷ್ಯ ಅಂದರೆ ಯಾವಾಗ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೊಳ್ತಾನೆ, ತಾನು ಭಗವಂತನ ನಿತ್ಯ ನಿರಂತರ ಸೇವಕ, ಅವನು ಅದರಲ್ಲಿಯೇ ಸಂಪೂರ್ಣವಾಗಿರ್ತಾನೆ. ಅವನು ನಿಶ್ಚಯವಾಗಿಯೂ ಭಗವಂತನ ಧಾಮವನ್ನು ಸೇರ್ತಾನೆ. ಯಾಕಂದರೆ ಅವನ ಕರ್ಮದ ಅಕೌಂಟ್ 0 ಆಗಿಬಿಡುತ್ತೆ. ಅವನು ಮಾಡುವ ಕೆಲಸಗಳು ಎಲ್ಲವೂ ಕೂಡ ಆಧ್ಯಾತ್ಮಿಕೃತವಾಗುತ್ತೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕಾರ್ಯಚಟುವಟಿಕೆಗಳು ಮನುಷ್ಯನನ್ನು ಆಧ್ಯಾತ್ಮಿಕ ಗುರಿಗೆ ಕೊಂಡೊಯ್ಯುತ್ತವೆ. ಈಗ ಮನುಷ್ಯ ಜನ್ಮ ಇರೋದು ಯಾಕೆ? ತಿರುಗಿ ದೇವೋತ್ತಮನ ಕಡೆ ಹೋಗ್ಲಿಕ್ಕೆ, ಭಗವಂತನ ಕಡೆ ಹೋಗ್ಲಿಕ್ಕೆ. ಯಾಕಂದ್ರೆ ನಾವು ಮೂಲತಃ ಭಗವಂತನ ಲೋಕಕ್ಕೆ ಸೇರಿದವರು. ಆದರೆ ಇಲ್ಲಿ ನಾವು ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ? ನಮಗೆ ಭಗವಂತನ ಬಿಟ್ಟು ನಾವು ಇಂದ್ರಿಯ ಭೋಗ ಮಾಡಬೇಕು, ಆಮೇಲೆ ನಾವು ಒಡೆತನ ಭಾವನೆ ಇರಬೇಕು. ಆದ್ದರಿಂದ ನಾವು ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ. ಭೌತಿಕ ಪ್ರಪಂಚಕ್ಕೆ ಬಂದ ಕೂಡಲೇ ನಮಗೆ ಭೌತಿಕ ಕಲ್ಮಶ ಅಂಟಿಬಿಡುತ್ತೆ. ಸೊ ಹಾಗಾಗಿ ಈಗ ಅದಕ್ಕೆ ಹೇಳ್ತಾನೆ, ಒಂದು ಉದಾಹರಣೆ ಕೊಡ್ತಾರೆ. ಇದಕ್ಕೆ ಹೇಗೆ ನಾವು ಹೋಗೋದು ಅಂದರೆ, ಈಗ ಹಾಲಿನ ಉತ್ಪನ್ನ ಸೇವಿಸಿ ಅಜೀರ್ಣ ಆಗ್ಬಿಡುತ್ತೆ. ನಾವು ಹೆಚ್ಚಾಗಿ ಹಾಲಿನ ಉತ್ಪನ್ನ ತಗೊಂಡು ಅಜೀರ್ಣ ಆಗುತ್ತೆ. ಅದಕ್ಕೆ ಪರಿಹಾರ ಏನು? ಆ ರೋಗಿಗೆ ಹಾಲಿನಿಂದ ಉತ್ಪನ್ನವಾದ ಮೊಸರಿನಿಂದ ಗುಣವಾಗುತ್ತೆ ಅಲ್ವಾ? ಹಾಲನ್ನು ಅತಿಯಾಗಿ ಸೇವಿಸಿದಾಗ ಅಜೀರ್ಣ ಭೇದಿಯಾಗತ್ತೆ. ಆದರೆ ಅದಕ್ಕೆ ಮೊಸರನ್ನು ತಿಂದರೆ ಗುಣ ಆಗತ್ತೆ. ಸೊ ಹಾಗಾಗಿ ಈ ಐಹಿಕ ಪ್ರಪಂಚದಲ್ಲಿ ಬದ್ಧಾತ್ಮ ಅಂದರೆ ಈ ಒಂದು ಜೀವಾತ್ಮ
ಅದು ಮೈ ಮರೆತು ಬಿಟ್ಟಿದೆ. ಯಾಕಂತಂದ್ರೆ ಅಜ್ಞಾನದಿಂದ ಅಂದ್ರೆ ಈ ಈ ಭೌತಿಕ ಇದರಿಂದ ಆಕರ್ಷಣವಾಗಿ ಮರೆತು ಬಿಟ್ಟಿದೆ ಕೃಷ್ಣನನ್ನ. ಸೊ ಅದಕ್ಕೆ ಗುಣ ಏನ್ ಮಾಡೋದು? ಗುಣ, ಕೃಷ್ಣ ಪ್ರಜ್ಞೆ ಅದಕ್ಕೆ ಗುಣ. ಅದನ್ನ ಗುಣಪಡಿಸುವುದು ಈ ಒಂದು ಈ ಕಾಯಿಲೆಗೆ, ಅಂದ್ರೆ ಬೈಕದಲ್ಲಿ ಮಗ್ನವಾದ ಬದ್ಧ ಆತ್ಮನಿಗೆ ಕೃಷ್ಣ ಪ್ರಜ್ಞೆಯಿಂದ ಗುಣ. ಸೊ ಹಾಗಾಗಿ ಅದೇ ಕೆಲಸ, ಅದೇ ಇಲ್ಲಿ ನೋಡಿ, ಹಾಲಿನಿಂದನೇ ಮೊಸರು ಬರುತ್ತೆ ಅಲ್ವಾ? ಹಾಲಿನಿಂದನೇ ರೋಗ ಬರುತ್ತೆ ಹೆಚ್ಚಾಗಿ. ಅಂದ್ರೆ ಹಾಲಿನ ಪದಾರ್ಥವನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಅಜೀರ್ಣ. ಆದರೆ ಅದೇ ಹಾಲಿನ ಪದಾರ್ಥದಿಂದ ಮೊಸರು ಮಾಡಿಕೊಂಡು ಅದು ರೋಗ ಗುಣಪಡಿಸ್ಕೊಳ್ಳೋದು. ಅದೇ ರೀತಿ ಇಲ್ಲಿ ಕರ್ಮ ಮಾಡೋದರಿಂದ ನಮಗೆ ಬಂಧನ ಉಂಟಾಗುತ್ತೆ. ಅದೇ ಕರ್ಮವನ್ನ ನಾವು ಕೃಷ್ಣ ಪ್ರಜ್ಞೆಗಾಗಿ, ಕೃಷ್ಣನ ಭಗವಂತನ ಸೇವೆಗಾಗಿ ಮಾಡುವ ಕರ್ಮವನ್ನ ಮಾಡಿದಾಗ ಅಲ್ಲಿ ನಮಗೆ ಕರ್ಮ ಬಂಧನವಿಲ್ಲ. ಸೊ ಅದು ಇದನ್ನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದಕ್ಕೆ ಐಹಿಕ ಜಗತ್ತಿನ ಚಟುವಟಿಕೆಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ವಿಷ್ಣುವಿಗಾಗಿಯೇ ಮಾತ್ರವೇ ಮಾಡಿದಷ್ಟು ಸಮಾಧಿ ಅಥವಾ ಸಂಪೂರ್ಣ ಲೀನತೆಯಿಂದ ವಾತಾವರಣವು ಆಧ್ಯಾತ್ಮಿಕೃತವಾಗುತ್ತದೆ. ನಾವು ಯಾವಾಗ ಐಹಿಕ ಚಟುವಟಿಕೆಗಳನ್ನ ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ಮಾಡಿದಾಗ ಆಗ ಏನಾಗುತ್ತೆ? ಸಂಪೂರ್ಣ ಆ ವಾತಾವರಣವೇ ಆಧ್ಯಾತ್ಮಿಕವಾಗತ್ತೆ. ಹಾಗಾಗಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಮಾಯೆ ಅಂದ್ರೆ ಇದನ್ನ ನಮ್ಮ ಆತ್ಮವನ್ನ ಮುಸುಕಿದೆ, ಜೀವಾತ್ಮವನ್ನ. ಸೊ ಆ ಮಾಯೆ ಮುಸುಕಿದಾಗ ಅದು ಅಜ್ಞಾನ. ಆ ಮಾಯೆಯನ್ನ ಮುಸುಕಿದ್ದನ್ನ ಕೃಷ್ಣ ಪ್ರಜ್ಞೆ ಕಿತ್ತು ಹಾಕ್ಬಿಡುತ್ತೆ. ಈಗ ಹೇಗಾಗತ್ತೆ ಅಂತಂದ್ರೆ, ಈಗ ಬೆಳಗಾಗಿ ಮುಂಚೆ ಒಂಥರ ಮಂಜು ಕವಿದಾಗ ಒಂದು ರೀತಿ ಇದಕ್ಕೆ ಅಂದ್ರೆ ಮುಸ್ಕು ಅಂದ್ರೆ ಕಾಣೋದಿಲ್ಲ, ಎಲ್ಲ ಮಸ್ಕು. ಆದರೆ ಸೂರ್ಯನ ಕಿರಣ ಒಂದು ಬಂದುಬಿಟ್ರೆ ಅದೆಲ್ಲ ಕರಗಿ ಹೋಗುತ್ತೆ ಅಲ್ವಾ? ಆ ಮಂಜು, ಆ ಮಸುಕು ಎಲ್ಲ ಕರಗಿ ಹೋಗ್ಬಿಡುತ್ತೆ, ಈ ಬನಿ ಎಲ್ಲ ಕರಗಿ ಹೋಗ್ಬಿಡುತ್ತೆ. ಹಾಗೆ ಯಾವಾಗ ಜೀವನದಲ್ಲಿ ಈ ಒಂದು ಮಾಯೆಯಿಂದ ನಾವು ಅಜ್ಞಾನದಲ್ಲಿದ್ದಾಗ, ಮಾಯೆಯು ನಮ್ಮನ್ನ ಜೀವಾತ್ಮನನ್ನು ಮುಸುಕಿದಾಗ ಅಜ್ಞಾನದಿಂದ ನಮಗೆ ಗೊತ್ತಿರೋದಿಲ್ಲ. ಆದರೆ ಯಾವಾಗ ಕೃಷ್ಣ ಜೀವನದಲ್ಲಿ ಭಗವಂತ ನಮ್ಮ ಜೀವನದಲ್ಲಿ ಯಾವಾಗ ಪ್ರವೇಶ ಮಾಡ್ತಾನೆ ಆಗ ಅಲ್ಲಿ ಏನಾಗುತ್ತೆ? ಜ್ಞಾನದ ಬೆಳಕು ಬರುತ್ತದೆ. ಸೊ ಅಜ್ಞಾನದ ಕತ್ತಲೆ ಅದು ಕಳಿಯುತ್ತದೆ. ಹಾಗಾಗಿ ದಿವ್ಯ ಪ್ರಜ್ಞೆ ಅಂದ್ರೆ ಜ್ಞಾನ, ಇಲ್ಲಿ ದಿವ್ಯ ಜ್ಞಾನ. ಜ್ಞಾನ ಅಂತಂದ್ರೆ ಯಾವ ಜ್ಞಾನ ನಮ್ಮನ್ನು ಈ ಒಂದು ಭೌತಿಕ ಬದ್ಧ ಜೀವನದಿಂದ ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ, ಅಂತ ಜ್ಞಾನವನ್ನು ನಾವು ಪಡೆದಾಗ ಅಲ್ಲಿ ಏನಾಗುತ್ತೆ? ಆ ದಿವ್ಯ ಪ್ರಜ್ಞೆಯಲ್ಲಿ, ಆ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಮಾಡಿದಾಗ ಅಂತ ಕೆಲಸಕ್ಕೆ ಯಜ್ಞ ಅಂದ್ರೆ ಜ್ಞಾನದಿಂದ, ಪೂರ್ಣ ಜ್ಞಾನದಿಂದ ಮಾಡಿದ ಕೆಲಸಕ್ಕೆ ಯಜ್ಞ ಅಂತ ಕರೀತಾರೆ. ಯಾಕೆಂದ್ರೆ ಆ ಎಲ್ಲ ಕೆಲಸಗಳು ಭಗವಂತನ ಸಂಪ್ರೀತಿಗಾಗಿಯೇ ಮಾಡ್ತಕ್ಕಂಥದ್ದು. ಸೊ ಆವಾಗ ಏನಾಗುತ್ತೆ? ಕೆಲಸ ಮಾಡುವವನು ಕರ್ತೃ, ಆಮೇಲೆ ಕೆಲಸದ ಫಲ, ಆಮೇಲೆ ಎಲ್ಲವೂ ಕೂಡ ನಾವು ಏನು ಮಾಡಿದ್ದು ಎಲ್ಲ ಕೂಡ ಅದು ಆಧ್ಯಾತ್ಮಿಕೃತವಾಗುತ್ತೆ. ಇದು ಕೃಷ್ಣ ಪ್ರಜ್ಞೆಯ ರೀತಿ. ಶ್ಲೋಕ 25ಕ್ಕೆ ಹೋಗೋಣ. ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನ ಅವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಕೆಲವರು ಯೋಗಿಗಳು ಬೇರೆ ಬೇರೆ ಯಜ್ಞಾರ್ಪಣೆಗಳಿಂದ ದೇವತೆಗಳನ್ನು ಸಂಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಕೆಲವರು ಪರಬ್ರಹ್ಮನ ಅಗ್ನಿಯಲ್ಲಿ ಯಜ್ಞ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಈಗ ಏನ್ ಹೇಳ್ತಾ ಇದ್ದಾರೆ? ಕೆಲವು ಯೋಗಿಗಳು ಯಜ್ಞಾರ್ಪಣೆಯಿಂದ ದೇವತೆಗಳನ್ನು ಪರಿಪೂರ್ಣವಾಗಿ ಆರಾಧಿಸುತ್ತಾರೆ. ಇನ್ನು ಪರಬ್ರಹ್ಮನ ಕೆಲವರು ಅಗ್ನಿಯಲ್ಲಿ ಯಜ್ಞ ಮಾಡ್ತಾರೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಯಜ್ಞ, ಇಲ್ಲಿ ಯಜ್ಞದ ಅಂದ್ರೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ಮಗ್ನನಾಗೋದೇ ಇರ್ತಕ್ಕಂಥವನು ಅಂದ್ರೆ ದೇವತೆಗಳನ್ನು ಕೆಲವರು ಪೂಜೆ ಮಾಡ್ತಾರೆ. ಅಂದ್ರೆ ಕೆಲವರು ಅಂದ್ರೆ ಈ ಡಿಫ್ರೆಂಟ್ ಬೇರೆ ಬೇರೆ ತರ ಯಜ್ಞಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಕೆಲವರು ಯಜ್ಞವನ್ನ ದೇವತೆಗಳಿಗಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ.
ಮತ್ತು ಕೆಲವರು ಭಗವಂತನ ನಿರಾಕಾರ ಲಕ್ಷಣಕ್ಕೆ ಮಾಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ದೇವತೆಗಳಿಗೆ ಅರ್ಪಣೆ ಮಾಡಿದರೆ ಯಜ್ಞ, ಆದರೆ ಅವರು ಭಗವಂತನಿಗೆ, ಕೃಷ್ಣನೇ ಯಜ್ಞದ ಪ್ರಭು ವಿಷ್ಣು. ಸೊ ವಿಷ್ಣುವಿಗೆ ಅರ್ಪಿಸೋದು, ಆದರೆ ಅವರು ಇಂಡೈರೆಕ್ಟ್ ಆಗಿ ಮಾಡ್ತಾ ಇರ್ತಾರೆ, ಅಂದರೆ ಡೈರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದನ್ನು ಭಗವದ್ಗೀತೆಯಲ್ಲಿ ಯಜ್ಞವನ್ನು ವಿಷ್ಣುವಿಗಾಗೇ ಮಾಡಬೇಕು ಅಂತಿದೆ. ವಿಷ್ಣುವೇ ಯಜ್ಞದ ಭೋಗಿಸುವವನು, ಯಜ್ಞ ಫಲವನ್ನು ಭೋಗಿಸುವವರು. ಸೊ ಹಾಗಾಗಿ ಇಲ್ಲಿ ಯಜ್ಞದಲ್ಲಿ ಅನೇಕ ರೀತಿಯ ಯಜ್ಞಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಜ್ಞವನ್ನ ಮಾಡೋದರ ಉದ್ದೇಶ ಏನು ಅಂತಂದ್ರೆ, ಯಜ್ಞವನ್ನು ನಾವು ಮಾಡ್ತಕ್ಕಂಥದ್ದು ಅಂದರೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥದ್ದು. ಇದರ ಉದ್ದೇಶ ಅಂದರೆ ಇಂದ್ರಿಯಗಳ ನಿಯಂತ್ರಣ, ನಮಗೆ ಭಕ್ತಿ ಸೇವೆಯಲ್ಲಿ ತೊಡಗೋದು, ಇದು ಮುಖ್ಯವಾದ ಒಂದು ಉದ್ದೇಶ. ಆದರೆ ಇಂದ್ರಿಯ ನಿಯಂತ್ರಣ ಅಂದರೆ, ಇಂದ್ರಿಯ ನಿಯಂತ್ರಣ ಮಾಡಲಿಕ್ಕೆ ಭಕ್ತರಾದವನು ಕಷ್ಟಪಡಬೇಕಾಗಲಿಲ್ಲ. ಯಾಕೆಂತಂದರೆ ಭಗವಂತನ ಸೇವೆಯಲ್ಲಿ ತೊಡಗಿದರೆ ಇಂದ್ರಿಯಗಳು ತನ್ನಿಂತಾನೇ ಹತೋಟಿಗೆ ಬರುತ್ತೆ. ಉದಾಹರಣೆಗೆ ನಮಗೆ ಈಗ ನಾಲಿಗೆ, ಇದರ ನಿಯಂತ್ರಣ ತರೋದು ಹೇಗೆ? ನಾಲಿಗೆಯನ್ನು ನಿಯಂತ್ರಣ ತರಬೇಕು ಅಂತಂದರೆ ಭಗವಂತನ ಸೇವೆಯಲ್ಲಿ ತೊಡಗಿ ಆಮೇಲೆ ಪ್ರಸಾದವನ್ನು ಸ್ವೀಕರಿಸೋದು, ಆಮೇಲೆ ನಾಲಿಗೆ ನಿಯಂತ್ರಣ ತರಬೇಕಾದ್ರೆ ಮತ್ತೆ ಭಗವಂತನ ಹರಿನಾಮ ಸಂಕೀರ್ತನ ಮಾಡೋದು, ಜಪ ಮಾಡೋದು. ಇದು ನಮಗೆ ಪ್ರಸಾದ ಸೇವನೆ ಮತ್ತು ಹರೇ ಕೃಷ್ಣ ಜಪ, ಇದರಿಂದ ನಮಗೆ ಇದನ್ನ ಇಂದ್ರಿಯಗಳನ್ನ ನಾಲಿಗೆಯನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ. ಸೊ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು ಅದು ಹೇಗೆ ಭಕ್ತ ಮಾಡ್ತಾನೆ, ಭಗವಂತನ ಭಕ್ತಿ ಸೇವೆ ಮಾಡ್ಕೊಂಡು ಮಾಡ್ತಾನೆ. ಆಮೇಲೆ ಯಜ್ಞದ ಇನ್ನೊಂದು ಉದ್ದೇಶ ಜ್ಞಾನವನ್ನು ಪಡೆಯುವುದು. ಆಮೇಲೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡ್ರೆ ಮಾತ್ರ ನಮಗೆ ಸರಿಯಾದ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಇದು ಕೂಡ ಯಜ್ಞದ ಉದ್ದೇಶ ಆಗುತ್ತೆ. ಈಗ ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾದ ಯಜ್ಞಗಳು ಬರುತ್ತೆ. ಹೇಗೆ ಕೇಳಿದರೆ, ಈಗ ಬ್ರಹ್ಮಚಾರಿಯಾದವನಿಗೆ ಏನಾಗುತ್ತೆ ಯಜ್ಞ ಅಂತಂದರೆ, ಈ ಸ್ವಾಧ್ಯಾಯ, ವೇದಗಳನ್ನು ಅವನಿಗೆ ಅಧ್ಯಯನ ಮಾಡಬೇಕಾಗತ್ತೆ, ಸ್ವಾಧ್ಯಾಯ. ಆಮೇಲೆ ಗೃಹಸ್ಥರಿಗೆ ಏನು ಯಜ್ಞ, ಈ ಗೃಹಸ್ಥರಿಗೆ ಏನು ಯಜ್ಞ ಕೇಳಿದರೆ, ಗೃಹಸ್ಥರಾದವರು ಅವರು ಅಂದರೆ ಒಳ್ಳೆಯ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡ್ಕೊಳ್ಳೋದು, ಅದು ಅವರಿಗೆ ಯಜ್ಞ ಆಗತ್ತೆ. ಇದು ತುಂಬ ಅಂದರೆ ಕೆಲವರು ಈ ಕರ್ಮಿಗಳು ಏನು ಮಾಡ್ತಾರೆ, ಪ್ರಾಪಂಚಿಕ ಸ್ವತ್ತಿನ ಯಜ್ಞ ಅಂದರೆ ಪ್ರಾಪಂಚಿಕ ಸ್ವತ್ತಿನ ಯಜ್ಞ ಅಂತಂದರೆ ಆ ದೇವತೆಗಳನ್ನ ತೃಪ್ತಿಪಡಿಸ್ಲಿಕ್ಕಾಗಿ, ಅವ್ರ ದೇವತೆಗಳನ್ನ ತೃಪ್ತಿಪಡಿಸ್ಲಿಕ್ಕಾಗಿ ಯಾಕೆ ಯಜ್ಞ ಮಾಡ್ತಾರೆ ಅಂದರೆ ಅವರ ಐಹಿಕ ಬೇಡಿಕೆಗಳಿರುತ್ತೆ. ಸೊ ಹಾಗಾಗಿ ಅವರು ತಮ್ಮ ಎಲ್ಲ ಅಂದರೆ ಐಹಿಕಗಳನ್ನ ಬೇಡಲಿಕ್ಕಾಗಿ ವಿಧವಾದ ಯಜ್ಞಗಳನ್ನ ಅವರು ಯಾಗಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ನಾವು ಭಗವಂತ ಕೃಷ್ಣನಿಗೆ ನಾವು ಆ ಎಲ್ಲ ವಿಷ್ಣುವಿಗೆ ನಾವು ಅದನ್ನು ಅರ್ಪಿಸಿದರೆ ಅವರೇ ಎಲ್ಲದನ್ನು ಕೊಡಲಿಕ್ಕೆ ಸಾಧ್ಯ. ಆಮೇಲೆ ನಿರಾಕಾರವಾದಿಗಳು ಏನು ಮಾಡ್ತಾರೆ, ಅವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಲಿಕ್ಕಾಗಿ ಅವರು ಯಜ್ಞವನ್ನು, ಪರಬ್ರಹ್ಮನ ಅಗ್ನಿಯಲ್ಲಿ ಅವರು ಯಜ್ಞವನ್ನು ಸಮರ್ಪಣೆ ಮಾಡುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತ ಅವನು ತನ್ನ ಎಲ್ಲವನ್ನೂ ಕೂಡ ವಿಷ್ಣುವಿನಿಗಾಗಿ, ಕೃಷ್ಣನಿಗಾಗಿ ಅರ್ಪಣೆ ಮಾಡ್ತಾನೆ. ಹಾಗಾಗಿ ಅವನು ಶ್ರೇಷ್ಠ ಯೋಗಿ. ಯಾಕೆ ಕೇಳಿದರೆ ಅವನು ಅರ್ಪಣೆ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಎಲ್ಲವೂ ಕೂಡ ಪರಿಪೂರ್ಣವಾದದ್ದು. ಅದಕ್ಕಾಗಿ ಭಕ್ತ ಶ್ರೇಷ್ಠ ಯೋಗಿ. ಶ್ಲೋಕ 26 ಹೋಗೋಣ. ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಹರೇ ಕೃಷ್ಣ. ಅನುವಾದ ಓದಿ. ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ, ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಕೂಡ ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿಗಳಿಗೆ ಯಾವ ಥರ, ಆಮೇಲೆ ಈ ಬೇರೆ ಬೇರೆ ಒಂದು ಇದರಲ್ಲಿ ಕೂಡ ಯಾವ ಥರ ಆಶ್ರಮದಲ್ಲಿ ಈ ಬ್ರಹ್ಮಚಾರಿಗಳಿಗೆ ಏನಾಗುತ್ತೆ, ಶ್ರವಣ ಮಾಡಬೇಕಾಗತ್ತೆ, ಅವರು ಇಂದ್ರಿಯ ನಿಗ್ರಹ ಮಾಡಬೇಕಾಗತ್ತೆ ಬ್ರಹ್ಮಚಾರಿಗಳಿಗೆ. ಅದಕ್ಕೆ ಅವರು ಶ್ರವಣ ಮಾಡೋದು ಅಂತಂದರೆ ಅವರು ಗುರುವಿನಿಂದ ಶಾಸ್ತ್ರವನ್ನು ತಿಳ್ಕೊಳ್ಬೇಕಾಗತ್ತೆ, ಶಾಸ್ತ್ರಾಧ್ಯಯನ, ವೇದಾಧ್ಯಯನ ಎಲ್ಲ ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅವರಿಗೆ ಅಲ್ಲಿ ಶ್ರವಣೇಂದ್ರಿಯವೇ ಅವರ ಯಜ್ಞ ಕುಂಡವಾಗಿಬಿಡುತ್ತೆ.
ಸೊ ಆ ಶ್ರವಣ ಮಾಡೋದೇ ಅವರು ಕೊಡ್ತಕ್ಕಂಥ ಆಹುತಿ. ಸೊ ಅದರಿಂದ ಇದು ಬ್ರಹ್ಮಚಾರಿಗಳಿಗೆ, ಬ್ರಹ್ಮಚಾರಿಗಳು ಪ್ರಾಪಂಚಿಕ ಶಬ್ದವನ್ನು ಅವರು ಕೇಳೋದಿಲ್ಲ. ಅವ್ರು ಕೇಳೋದು ಅಂದರೆ ಹರೇ ಕೃಷ್ಣ ಮಹಾಮಂತ್ರ ಅದನ್ನು ಕೇಳೋದು, ಮತ್ತೆ ಅವ್ರು ಕೇಳ್ತಕ್ಕಂಥದ್ದು ವೇದಗಳನ್ನು ಓದ್ತಾರೆ. ಸೊ ಹಾಗಾಗಿ ಅವರು ಆಧ್ಯಾತ್ಮಿಕ ಶಬ್ದವನ್ನು ಕೇಳುವುದರಲ್ಲಿ ತೊಡಗಿರ್ತಾರೆ. ಇಲ್ಲಿ ಗೃಹಸ್ಥರಾದವರಿಗೆ ಇಂದ್ರಿಯ ಸುಖಕ್ಕೆ ಅಲ್ಪ ಅವಕಾಶ ಕೊಟ್ಟಿದೆ ನೋಡಿ. ಇಂದ್ರಿಯ ಸುಖ ಮಾಡಲಿಕ್ಕೆ ಬ್ರಹ್ಮಚಾರಿಗೆ ಇಲ್ಲ, ಆಮೇಲೆ ವಾನಪ್ರಸ್ಥಾಶ್ರಮದಲ್ಲಿಯೂ ಕೂಡ ಇಂದ್ರಿಯ ಸುಖ ಇಲ್ಲ, ಸನ್ಯಾಸಿಗಳಿಗಂತೂ ಇಂದ್ರಿಯ ಸುಖ ಇಲ್ಲವೇ ಇಲ್ಲ. ಹಾಗಾದರೆ ಇಂದ್ರಿಯ ಸುಖ ಕೊಡಲಿಕ್ಕೆ ಗೃಹಸ್ಥರಿಗೆ ಕೊಟ್ಟಿದ್ದಾರೆ, ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅದನ್ನು ಅವರು ಸಂಯಮದಿಂದ ಮಾಡಬೇಕು ಅಂತ ವೇದಗಳು ವಿಧಿಸುತ್ತವೆ. ಏನು ಮಾಡ್ತಾರೆ ಜನ ಸಾಮಾನ್ಯವಾಗಿ ಕಾಮಜೀವನ, ಮದ್ಯಪಾನ, ಮಾಂಸಾಹಾರ ಸೇವನೆ ಇದೆಲ್ಲ ಸಾಮಾನ್ಯ ಜನರಲ್ಲಿ ಇರುತ್ತೆ. ಆದರೆ ಇಲ್ಲಿ ವೇದಗಳಲ್ಲಿ ಆ ಜ್ಞಾನದಲ್ಲಿ ಇರ್ತಕ್ಕಂಥ ಗೃಹಸ್ಥ ಅಂದರೆ ಅದು ಆಶ್ರಮ. ಅದರಲ್ಲಿ ಆ ಒಂದು ಸರಿಯಾದ ಗೃಹಸ್ಥನಾದವನು ಏನು ಮಾಡ್ತಾನೆ, ನಿಯಂತ್ರಿತ ಕಾಮಜೀವನವನ್ನು ಮಾಡ್ತಾನೆ. ನಿಯಂತ್ರಿತ ಕಾಮಜೀವನ ಅಂತಂದರೆ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ಆ ಒಂದು ಕಾಮಜೀವನ, ಅದು ಕೂಡ ಒಂದು ಯಜ್ಞ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕೆ? ಅದು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡೆಯುವುದು ಈ ಜಗತ್ತಿಗೆ ಅದು ಕೂಡ ಯಜ್ಞ. ಹಾಗಾಗಿ ಸಂಯಮಶೀಲನಾದ ಗೃಹಸ್ಥನು ತನ್ನ ಇಂದ್ರಿಯ ಸುಖದ ಸಾಮಾನ್ಯ ಬಯಕೆಯನ್ನು ಉನ್ನತವಾದ ಆಧ್ಯಾತ್ಮಿಕ ಬದುಕಿಗಾಗಿ ತ್ಯಾಗ ಮಾಡುತ್ತಾನೆ. ಸೊ ಇದು ಬಹಳ ಮುಖ್ಯ. ಅಂದರೆ ಇಂದ್ರಿಯ ಸುಖದ ಗೃಹಸ್ಥ ಇಂದ್ರಿಯ ಸುಖ ಮಾಡಿದ್ದು, ಕಾಮಜೀವನ ಮಾಡಿದ್ದು ಕೂಡ ಅದು ಆಧ್ಯಾತ್ಮಿಕೃತವಾಗಬೇಕು. ಅದು ಹೇಗೆ? ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಪಡ್ಕೊಳ್ಳಿಕ್ಕಾಗಿ ಮಾತ್ರ ಆ ಜೀವನ. ಶ್ಲೋಕ 27 ನೋಡೋಣ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೇ. ಅನುವಾದ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲವರು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಬಯಸುತ್ತಾರೆ. ಅಂತವರು ಎಲ್ಲ ಇಂದ್ರಿಯಗಳು ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮವೆಂಬ ಅಗ್ನಿಗೆ ಅರ್ಪಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಪ್ರತ್ಯೇಗಾತ್ಮ ಪರಾಗಾತ್ಮ ಅಂತ ಹೇಳ್ತಾರೆ. ಇಂದ್ರಿಯ ಸುಖಕ್ಕೆ ಮೋಹ ಇದ್ದಾಗ ಅದು ಆತ್ಮ ಪರಾಗಾತ್ಮ, ಆದರೆ ಇಂದ್ರಿಯ ಸುಖದಲ್ಲಿ ನಿರಾಸಕ್ತಿ ಹೊಂದೋದು ಅದು ಪ್ರತ್ಯೇಗಾತ್ಮ. ಸೊ ಹಾಗಾಗಿ ಯೋಗ ಪದ್ಧತಿಯ ಗುರಿ ಪ್ರತ್ಯೇಗಾತ್ಮ ಅಂದರೆ ಇಂದ್ರಿಯ ಸುಖವನ್ನು ಬಿಡಿಸುವುದು, ಅಂದರೆ ಇಂದ್ರಿಯದ ನಿಯಂತ್ರಣ ಮಾಡೋದು, ಅದು ಯೋಗದ ಗುರಿ. ಈ ಎಲ್ಲ ಪತಂಜಲಿ ಯೋಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಎಲ್ಲ ವಾಯುಗಳ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಪಂಚವಾಯು, ಪ್ರಾಣವಾಯು ಅಂದರೆ ಅಪಾನವಾಯು, ವ್ಯಾನವಾಯು, ಸಮಾನವಾಯು, ಉದಾನವಾಯು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ನಮಗೆ ಮುಖ್ಯವಾದ ವಿಚಾರಗಳು ತುಂಬ ಇದೆ, ಮುಂದೆ ನೋಡೋಣ. ಶ್ಲೋಕ 28. ದ್ರವ್ಯ ಯಜ್ಞ ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತಯಃ ಸಂಶಿತವ್ರತಾಃ. ಶ್ರೀ ಕೃಷ್ಣ. ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ಯಜ್ಞ ಮಾಡಿ ಜ್ಞಾನೋದಯವನ್ನು ಪಡೆಯುತ್ತಾರೆ. ಕೆಲವರು ತಪಸ್ಸನ್ನು ಮಾಡುವುದರಿಂದ, ಕೆಲವರು ಯೋಗ ಯಜ್ಞದಿಂದ, ಮತ್ತೆ ಕೆಲವರು ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನ ಯಜ್ಞವನ್ನು ಮಾಡುವುದರಿಂದ ಜ್ಞಾನೋದಯವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಮಕ್ಕಳು ಹರೇ ಕೃಷ್ಣ. ಇಲ್ಲಿ ವಿವಿಧ ರೀತಿಯ ಯಜ್ಞಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದ್ರವ್ಯ ಯಜ್ಞ, ಇಲ್ಲಿ ದ್ರವ್ಯ ಯಜ್ಞ ಅಂದರೆ ಏನು ಅಂತ ನೋಡೋಣ. ಇದರಲ್ಲಿ ಹಿಂದಿನ ಕಾಲದಲ್ಲೆಲ್ಲ ತುಂಬ ಯಜ್ಞ ಮಾಡ್ತಾ ಇದ್ದಿದ್ರು. ಅಂದರೆ ಯಾಕೆಂತಂದರೆ ಯಜ್ಞ ಮಾಡಲಿಕ್ಕೆ ತುಂಬ ಹಣ ಬೇಕಾಗತ್ತೆ, ಸಂಪತ್ತು ಬೇಕಾಗತ್ತೆ. ಮತ್ತು ಅಂದರೆ ಯಜ್ಞಕ್ಕೆ ಬಂಗಾರದ ಪಾತ್ರೆ ಬೇಕಾಗತ್ತೆ, ಬ್ಯಾರಲ್ಗಟ್ಟಲೆ ತುಪ್ಪ ಬೇಕಾಗತ್ತೆ. ಮತ್ತು ಅದನ್ನೆಲ್ಲ ಯಜ್ಞದಲ್ಲಿ ಅಗ್ನಿಯನ್ನು ಅಂದರೆ ಮಂತ್ರದಿಂದ ಬರೆಸುವ ಬ್ರಾಹ್ಮಣರು ಬೇಕಾಗತ್ತೆ, ಒಳ್ಳೆಯ ಮಂತ್ರ ಹೇಳ್ತಕ್ಕಂತಹ ಆ ಬ್ರಾಹ್ಮಣರು. ಆ ರೀತಿಯ ಯಜ್ಞ ಮಾಡಿದಾಗ ಏನಾಗ್ತಿತ್ತು, ನಮ್ಮ ಮೋಹ, ಈ ಐಹಿಕ ಮೋಹ ಅದು ತೊಲಗುತ್ತದೆ. ಆ ತೊಲಗಿ ಜ್ಞಾನವು ದೊರಕುತ್ತದೆ. ಅದೆಲ್ಲ ಮಾಡ್ತಾ ಇದ್ದಿದ್ರು. ಆದರೆ ಈಗ ಈ ಒಂದು ನಮ್ಮ ಈ ಒಂದು ಕಲಿಯುಗಕ್ಕೆ ಈ ಯಜ್ಞ ಯಾವುದು ಕೇಳಿದರೆ, ಈಗ ಆ ಎಲ್ಲ ಯಜ್ಞ ಮಾಡೋದು ಈ ಕಲಿಯುಗದಲ್ಲಿ ಇಲ್ಲ. ಈಗ ಸಂಕೀರ್ತನ ಯಜ್ಞನ ಮಾಡಲಿಕ್ಕೆ ಈ ಯುಗದ ಧರ್ಮ.
ಹಲೆ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಈಗ ಇದನ್ನು ಹೇಳಿದ್ದಾರೆ. ಆದರೆ ಕೆಲವರು ಶ್ರೀಮಂತರು ಏನು ಮಾಡ್ತಾರೆ, ಅವರು ಧರ್ಮಶಾಲೆ ಕಟ್ಸೋದು, ಆಮೇಲೆ ಅನಾಥಾಲಯಕ್ಕೆ ಕಟ್ಸೋದು, ಆಮೇಲೆ ಕೆಲವೊಂದು ಗೆಸ್ಟ್ ಹೌಸ್ ಮಾಡೋದು, ಆಸ್ಪತ್ರೆಗಳನ್ನ ಕಟ್ಸೋದು, ಈಗೆಲ್ಲ ಮಾಡ್ಕೋತಾರೆ. ವೃದ್ಧಾಶ್ರಮ ಮಾಡೋದು, ಅದು ಕೂಡ ಅವ್ರು ತಮ್ಮ ಹಣವನ್ನು ಕೊಡ್ತಾರೆ. ಅದು ಕೂಡ ಅದು ದ್ರವ್ಯಮಯ ಯಜ್ಞ. ಆದರೆ ದ್ರವ್ಯಮಯ ಯಜ್ಞ. ಇನ್ನು ಕೆಲವರು ಇಲ್ಲಿ ಹೇಳ್ತಾ ಇದ್ದಾರೆ ಚಾತುರ್ಮಾಸ್ಯ, ಇವತ್ತಿಂದ ಚಾತುರ್ಮಾಸ್ಯ ಪ್ರಾರಂಭ ಆಗುತ್ತೆ. ಚಾತುರ್ಮಾಸ್ಯದಲ್ಲಿ ಕೆಲವೊಂದು ಕಟ್ಟುನಿಟ್ಟಾದ ವ್ರತಗಳು, ಅಲ್ಲಿ ಚಾತುರ್ಮಾಸ್ಯದಲ್ಲಿ ಆಹಾರದಲ್ಲೂ ಕೂಡ ಕೆಲವು ಬಗೆಯ ಆಹಾರ ತಿನ್ನುವುದಿಲ್ಲ, ಮತ್ತೆ ಮನೆ ಬಿಟ್ಟು ಹೋಗುವುದಿಲ್ಲ. ಇದನ್ನು ಕೆಲವರು ಮಾಡ್ತಾರೆ. ಅದಕ್ಕೆ ತಪೋಮಯ ಯಜ್ಞ ಅಂತ ಕರೀತಾರೆ. ಬದುಕಿನ ಸುಖಗಳನ್ನ ತ್ಯಾಗ ಮಾಡೋದು. ಇನ್ನು ಯೋಗ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಯೋಗ ಯಜ್ಞ ಅಂದ್ರೆ ಅಷ್ಟಾಂಗ ಯೋಗ ಮತ್ತೆ ಷಟ್ಚಕ್ರ ಯೋಗ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಸ್ವಾಧ್ಯಾಯ ಯಜ್ಞ ಅಂದ್ರೆ ಬ್ರಹ್ಮಚಾರಿಗಳು ಮಾಡ್ತಕ್ಕಂಥದ್ದು, ಅಂದ್ರೆ ವೇದಾಧ್ಯಯನ ಮತ್ತೆ ಉಪನಿಷತ್ತು ವೇದಾಂತ ಸೂತ್ರಗಳನ್ನ ಅಧ್ಯಯನ ಮಾಡೋದು. ಆದರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಕ್ಕಂಥ ಯಜ್ಞ, ಮೇಲೆ ಹೇಳಿದ ಎಲ್ಲ ಯಜ್ಞಗಳು ಕೂಡ ಭೌತಿಕವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಕ್ಕಂಥದ್ದು ಅದು ನೇರ ಭಗವಂತನ ಸೇವೆ, ನೇರವಾದ ಸೇವೆ. ಸೊ ಹಾಗಾಗಿ ಆಧ್ಯಾತ್ಮಿಕವಾದದ್ದು, ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದ್ದು. ಮೇಲೆ ಹೇಳಿದಿರ್ತಕ್ಕಂಥ ಎಲ್ಲ ಯಜ್ಞಗಳು ಅಂದ್ರೆ ಇಲ್ಲಿ ನಾವು ನೋಡಿದ್ದೇವೆ, ದ್ರವ್ಯ ಯಜ್ಞ, ತಪೋಮಯ ಯಜ್ಞ, ಆಮೇಲೆ ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ. ಇದರಲ್ಲಿ ನೇರ ಅಂದ್ರೆ ಯಾವುದೇ ಬಗೆ ಈ ಎಲ್ಲ ಯಜ್ಞದಿಂದ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಸಾಧ್ಯ ಇಲ್ಲ. ಆದರೆ ಭಗವಂತನ ಮತ್ತು ಶುದ್ಧ ಭಕ್ತರ ಕೃಪೆಯಿಂದ ನಮಗೆ ಕೃಷ್ಣ ಪ್ರಜ್ಞೆ ಸಿಗುತ್ತೆ. ಅಂದ್ರೆ ಗುರುಕೃಷ್ಣ ಕೃಪಾಪಾಹ್ಯ ಭಕ್ತಿಲತಾ ಬೀಜ. ಮೇಲೆ ಹೇಳಿದ ಯಾವ ಯಜ್ಞ ಮಾಡಿದ್ರೂ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಸಿಕ್ಕೋದಿಲ್ಲ. ಆದರೆ ಯಾವಾಗ ಕೃಷ್ಣನ ಕೃಪೆ, ಗುರುವಿನ ಕೃಪೆ ಆಗುತ್ತೆ, ಆವಾಗ ಮಾತ್ರ ಕೃಷ್ಣ ಪ್ರಜ್ಞೆ ಸಿಕ್ಕುತ್ತೆ. ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಅದು ಹೇಳೋದು, ಅದು ಪರಿಪೂರ್ಣವಾದ ಯಜ್ಞ. ಶ್ಲೋಕ 29 ಹೋಗೋಣ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತತ ಪರೇ ಪ್ರಾಣಾಪಾನಗತಿ ರುದ್ವಾ ಪ್ರಾಣಾಯಾಮ ಪರಾಯಣಾಃ ಅಪರೇ ನಿಯತಾಹಾರಃ ಪ್ರಾಣಾನ್ ಪ್ರಾಣೇಶು ಜುಹ್ವತಿ. ಹರೇ ಕೃಷ್ಣ. ಅನುವಾದ ಓದಿ. ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು ಹೊರಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲಾ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗುತ್ತಾರೆ. ಇತರರು ಆಹಾರ ಸೇವನೆ ನಿಯಂತ್ರಿಸಿ ಹೊರಹೋಗುವ ಉಸಿರನ್ನೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಪ್ರಾಣಾಯಾಮದ ಪ್ರಕ್ರಿಯೆ ಹೇಳ್ತಾ ಇದ್ದಾರೆ. ಧ್ರುವ ಮಹಾರಾಜ ಕೂಡ ಇಂತಹ ಒಂದು ಪ್ರಾಣಾಯಾಮದ ಪ್ರಕ್ರಿಯೆ ಮಾಡಿದ್ದ. ಕೇವಲ ಗಾಳಿ ಸೇವಿಸಿ ಧ್ರುವ ಮಹಾರಾಜ ಬದುಕ್ತಾ ಇದ್ದ. ಅದೆಲ್ಲ ಉತ್ತಮ ಸ್ತರವನ್ನು ತಲುಪಿದಾಗ. ಸೊ ಹಾಗಾಗಿ ಪ್ರಾಣಾಯಾಮ ಅಂತಂದ್ರೆ ಅದು ಉಸಿರಾಟದ ನಿಯಂತ್ರಣ. ಸೊ ಉಸಿರಾಟವನ್ನ ಅಂದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸ. ಉಚ್ಛ್ವಾಸ ಅಂತಂದ್ರೆ ಉಸಿರನ್ನ ಒಳಗೆ ತೆಗೆದುಕೊಳ್ಳೋದು, ನಿಶ್ವಾಸ ಅಂದ್ರೆ ಉಸಿರನ್ನ ಹೊರಗೆ ಬಿಡುವುದು. ಇದನ್ನೆಲ್ಲ ಪ್ರಾಣಾಯಾಮ. ಇದರಲ್ಲಿ ಉಚ್ಛ್ವಾಸ ನಿಶ್ವಾಸ ಎರಡು ಪ್ರತಿಕ್ರಿಯೆಗಳನ್ನ ನಿಲ್ಲಿಸೋದು. ಅವರು ಕುಂಭಕ ಅಂತ ಹೇಳ್ತಾರೆ ಅದಕ್ಕೆಲ್ಲ. ಹೀಗೆ ಮಾಡಿಕೊಂಡು ತುಂಬ ಜನ ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ತುಂಬ ಏನು ಮಾಡ್ತಾರೆ, ಜೀವಿತಾವಧಿಯನ್ನು ಅವರು ಜಾಸ್ತಿ ಮಾಡ್ತಾರಂತೆ. ಯಾಕೆಂದರೆ ಪ್ರತಿಯೊಬ್ಬನ ಜೀವಿತಾವಧಿಯಲ್ಲೂ ಇಷ್ಟು ಉಸಿರು ಆಡಬೇಕು ಅನ್ನೋ ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ಅವರು ಆ ಉಸಿರಾಟದ ನಿಯಂತ್ರಣ ಮೂಲಕ ತುಂಬ ವರ್ಷ ಬದುಕಲಿಕ್ಕೆ ನೋಡ್ತಾರೆ. ಹಿಮಾಲಯದಲ್ಲೆಲ್ಲ ಕೆಲವೊಂದು ಯೋಗಿಗಳು ಇರ್ತಾರೆ, ಅವರು ಸುಮಾರು ವರ್ಷ ಬದುಕ್ತಾರೆ, ಜಾಸ್ತಿ ವರ್ಷ ಬದುಕ್ತಾರೆ. ಕೆಲವು ನೂರಾರು ಸಾವಿರಾರು ವರ್ಷಗಟ್ಟಲೆ ಬದುಕಲು ಸಾಧ್ಯ ಅಂತೆ. ಆದರೆ ಇಲ್ಲಿ ಅದು ಅವರ ಸಾಧನೆಗಾಗಿ ಅದನ್ನ ಮಾಡ್ತಾ ಇದ್ದಿದ್ರು. ಆದರೆ ಇಲ್ಲಿ ಇದನ್ನ ನಮಗೆ ಹೇಳಿಲ್ಲ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತ ತನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದಲ್ಲ, ತನ್ನ ಇಂದ್ರಿಯಗಳನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿರೋದ್ರಿಂದ ಅದು ತನ್ನಿಂತಾನೇ ಇಂದ್ರಿಯ ನಿಯಂತ್ರಣ ಆಗುತ್ತೆ. ಮತ್ತೆ ಅವನು ಒಂದು ಭಗವಂತನ ದಿವ್ಯ ನೆಲೆಗೆ ಒಮ್ಮೆಂದೊಮ್ಮೆಗೆ ಅವನು ಬ್ರಹ್ಮನಂತಕ್ಕೆ ಬಂದ್ಬಿಡ್ತಾನೆ. ನಾನು ದೇಹ ಅಲ್ಲ, ನಾನು ಆತ್ಮ, ಇದು ಅವನು ಒಮ್ಮೆಂದೊಮ್ಮೆಲೆ ಬಂದಿರ್ತಾನೆ. ಈಗ ಇಷ್ಟೊಂದು ಬಲವಂತವಾಗಿ ಪ್ರಾಣಾಯಾಮ ಮಾಡಿ ಇಂದ್ರಿಯ ನಿಗ್ರಹ ಮಾಡೋದು, ಅದರ ಉದ್ದೇಶ ಏನು? ಉದ್ದೇಶ ಬ್ರಹ್ಮನ ನೆಲೆಗೆ ಬರುವುದು. ಆದರೆ ಭಕ್ತಿಯಲ್ಲಿ, ಭಕ್ತಿ ಮಾರ್ಗದಲ್ಲಿ ಅವನು ಮೊದಲಿಂದಲೇ ನಾನು ದೇಹ ಅಲ್ಲ, ನಾನು ಆತ್ಮ, ಈ ನೆಲೆಗೆ ಅವನು ಬಂದಿರ್ತಾನೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಹಂತದಲ್ಲಿ ಇದೆಲ್ಲ
ಪ್ರಾಣಾಯಾಮ ಮಾಡೋದಾಗ್ಲಿ ಇದೆಲ್ಲ ಇಲ್ಲ. ಸೊ ಅದನ್ನು ನಾವು ಇಲ್ಲಿಯೇ ತಿಳ್ಕೊಳ್ಬೇಕು ಅಂದರೆ ಇದು ಇಲ್ಲ, ಇದೆಲ್ಲ ಕಷ್ಟದ ವಿಚಾರಗಳು, ಅದಿಲ್ಲ. ಸೊ ಹಾಗಾಗಿ ನಾವು ಇಂದ್ರಿಯ ನಿಯಂತ್ರಣ ಮಾಡೋದು ಹೇಗೆ, ಇಂದ್ರಿಯಗಳನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ಮಾಡುವುದು. ಉದಾಹರಣೆ ಕೂಡ ನಾವು ನೋಡಿದ್ದೇವೆ, ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲಿಕ್ಕೆ, ಆಹಾರ ನಿಯಂತ್ರಣ ಮಾಡಲಿಕ್ಕೆ ಕೃಷ್ಣ ಪ್ರಸಾದವನ್ನು ಸೇವಿಸುವುದು. ಸೊ ಹಾಗಾಗಿ ಇಲ್ಲಿ ಭಕ್ತನಿಗೆ ತುಂಬ ಅಂದರೆ ಇಷ್ಟೆಲ್ಲ ತನ್ನ ಆಯುಸ್ಸನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದಿಲ್ಲ, ಇದೆಲ್ಲ ಪ್ರಾಣಾಯಾಮ ಎಲ್ಲ ಮಾಡಿ ಪ್ರಯತ್ನ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಏಕೆ ಭಗವದ್ಗೀತೆ ತಿಳಿಸಿದ್ದಾರೆ ಅಂದರೆ, ಈಗ ಇದರ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ಳೋಕ್ಕಾಗಿ ನಾವು ಈಗ ಅದನ್ನು ತಿಳಿಸಿದ್ದಾರೆ. ಪ್ರಾಣಾಯಾಮ ಮಾಡೋದು ಅದೆಲ್ಲ ಈಗ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಯುಸ್ಸನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಯಾಕೆಂತಂದರೆ ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಯಾರು ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರು 3 ಗುಣಗಳನ್ನು ಮೀರ್ತಾರೆ ಮತ್ತು ಅವರು ಬ್ರಹ್ಮನ ಹಂತವನ್ನು ತಲುಪಿಬಿಡ್ತಾರೆ. ಸೊ ಹಾಗಾಗಿ ತುಂಬ ಸುಲಭವಾಗಿ ಇಲ್ಲಿ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಸಾದವನ್ನು ಸೇವಿಸುವುದು, ಭಗವಂತನ ಒಂದು ಭಕ್ತಿ ಸೇವೆಯನ್ನು ಮಾಡೋದು, ಅದರಿಂದ ಇಂದ್ರಿಯ ನಿಯಂತ್ರಣ ಆಗತ್ತೆ. ಸೊ ಹಾಗಾಗಿ ಆ ರೀತಿಯಾದ ಪ್ರಾಣಾಯಾಮ ಇದನ್ನು ಮಾಡ್ತಕ್ಕಂತಹ ಭಕ್ತರು ಮಾಡೋದಿಲ್ಲ. ಅದನ್ನೇ ತಿಳಿಸ್ಲಿಕ್ಕಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 30. ಸರ್ವೇ ಪೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಃ ಯಜ್ಞಶಿಷ್ಟ ಅಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಅನುವಾದ. ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನು ಅಂತಂದ್ರೆ, ಈಗ ಯಜ್ಞದ ಅರ್ಥ ಯಾರಿಗೆ ಗೊತ್ತಾಗ್ತದೆ, ಅವರು ಪಾಪವನ್ನು ಕಳೆದು ನಿರ್ಮಲರಾಗುತ್ತಾರೆ, ಶುದ್ಧ ಆಗ್ತಾರೆ, ಮತ್ತೆ ಅವರು ಪರಮ ನಿತ್ಯ ಆವರಣದ ಹತ್ರ ಹೋಗ್ತಾರೆ. ಅಂದ್ರೆ ಭಗವಂತನ ಹತ್ರ ಆ ಯಜ್ಞ ಫಲವನ್ನೆಲ್ಲ ಅನುಭವಿಸಿ ಅವರು ಭಗವಂತನ ಹತ್ರ ಹೋಗ್ತಾರೆ. ಹಾಗಾಗಿ ನಾವೇನ್ ತಿಳ್ಕೊಬೇಕು ಅಂದ್ರೆ, ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಜೀವಿ ಕೂಡ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಇಷ್ಟಪಡ್ತಾರೆ ಅಲ್ವಾ. ಈಗ ನಾವು ಕೆಲಸ ಮಾಡೋದು ಏಕೆ, ನಾವು ಯಾವುದೇ ಒಂದು ಕೆಲಸ ಮಾಡೋದಿದ್ರು ಸಂತೋಷದಿಂದ ಇರಲಿಕ್ಕೆ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ ವಿಚಾರ. ಈಗ ನಾನು ಸಂತೋಷವಾಗಿರ್ಬೇಕು, ನನ್ನ ಮನೆಯವರು ಸಂತೋಷವಾಗಿರ್ಬೇಕು, ನನ್ನ ದೇಶ, ನನ್ನ ಪ್ರಪಂಚ ಎಲ್ಲರೂ ಸಂತೋಷವಾಗಿರ್ಬೇಕು, ಇದು ನಮ್ಮ ಬಯಕೆ ಅಲ್ವಾ. ಹೌದು ಮಾತಾಜಿ. ಅರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಹೆಚ್ಚಿನ ಜನರಿಗೆ ಅಂದ್ರೆ ಹೆಚ್ಚಿನವರಿಗೆ ಸಂತೋಷ ಹೇಗೆ ಪಡೆಯುವುದು ಅದು ಗೊತ್ತಿಲ್ಲ. ಆನಂದ ಹೇಳೋದು ಈ ಭೌತಿಕ ಲೋಕದಲ್ಲಿ ಇಲ್ಲ ಆನಂದ. ಆದರೆ ಜನ ಏನ್ ತಿಳ್ಕೊಳ್ತಾರೆ, ಅಂದ್ರೆ ಒಳ್ಳೆ ಮನೆ, ಒಳ್ಳೆ ದೊಡ್ಡ ಕಾರು, ಬ್ಯಾಂಕ್ ಬ್ಯಾಲೆನ್ಸು, ಮತ್ತೆ ಒಳ್ಳೆ ಬಂಧು ಮಿತ್ರರು ಇವರೆಲ್ಲ ಇದ್ಬಿಟ್ರೆ ಸಂತೋಷವಾಗಿರ್ತೇನೆ ಅಂತ ತಿಳ್ಕೊತಾರೆ ಅಲ್ವಾ. ಭಾವನೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ, ನಾವು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಎಷ್ಟೋ ಶ್ರೀಮಂತರಾದವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕೇಳಿದ್ದೇವೆ ಅಲ್ವಾ. ಅದರ ಅರ್ಥ ಏನು, ಆರ್ಥಿಕ ಸಂಪತ್ತು, ಕೆಲವರು ತುಂಬಾ ಒಳ್ಳೆಯ ಅಂದ್ರೆ ವಿದ್ಯಾಭ್ಯಾಸ ಮಾಡಿದವರು ಕೂಡ ಅವರು ಕೂಡ ಇಂಥದ್ದೆಲ್ಲ ಮಾಡ್ಕೊಳ್ತಾರೆ. ಸೊ ಹಾಗಾದ್ರೆ ಅದರಿಂದ ಏನ್ ಸಂತೋಷ, ಈ ಸುಖ ಸಂತೋಷ ಇಲ್ಲ ಅಂತ ಅರ್ಥ ಆಯ್ತು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಹೇಗೆ ನಮಗೆ ಬರ್ತದೆ ಅಂದ್ರೆ, ಆ ಸಂತೋಷ ಅದು ಆ ಭಗವಂತನ ಪಾದ ಕಮಲದಲ್ಲಿ ಇದೆ ಆನಂದ. ಸೊ ಆನಂದ, ಅವನು ಆನಂದದ ಭಂಡಾರ ಅಲ್ಲಿದೆ, ಶಾಶ್ವತ ಭಗವಂತನ ಶಾಶ್ವತ ಲೋಕದಲ್ಲಿ. ಆದರೆ ನಮಗೆ ಅದರ ಜ್ಞಾನ ಇಲ್ಲ. ಸೊ ಹಾಗಾಗಿ ನಾವು ಏನನ್ನ ನಾವು ಹೇಗೆ ಹಾಗಾದ್ರೆ ಭಗವಂತನ ಲೋಕಕ್ಕೆ ಪಡ್ಕೊಳ್ಳೋದು, ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಂದ್ರೆ. ಸೊ ಆನಂದ ಇಲ್ಲಿಲ್ಲ, ಇದು ದುಃಖಾಲಯ. ಭಗವದ್ಗೀತೆಯಲ್ಲಿ ಮುಂದೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ದಾರೆ. ಸೊ ಇದು ದುಃಖಾಲಯ, ಈ ದುಃಖಾಲಯದಲ್ಲಿ ನಾವು ಸುಖವನ್ನು ಹುಡುಕ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಹಾಗಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಇಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಉಪಾಯ ಏನು, ಉಪಾಯ ಯಜ್ಞ ಅಂದ್ರೆ ಏನು, ಯಜ್ಞ ಅಂದರೆ ಜ್ಞಾನದಿಂದ ಮಾಡಿದ ಕರ್ಮ. ಅಂದ್ರೆ ಯಾವ ಜ್ಞಾನ ಅಂದ್ರೆ, ಈಗ ನಾನು ದೇಹಾಲ, ನಾನು ಆತ್ಮ ಭಗವಂತನ ಸೇವಕ ನಾನು, ಇದು
ಮತ್ತೆ ಇನ್ನೇನು ಜ್ಞಾನ? ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಚರಾಚರ ವಸ್ತುಗಳು ಭಗವಂತನಿಗೆ ಸೇರಿದ್ದು. ಆ ಭಗವಂತನಿಗೆ ಸೇರಿದ ವಸ್ತುಗಳನ್ನು ಅವನಿಗೆ ಅರ್ಪಣೆ ಮಾಡಿದಾಗ ಆ ವಸ್ತು ಯಾರಿಗೆ ಸೇರಬೇಕೋ ಅವರಿಗೆ ಸೇರುತ್ತೆ. ಆವಾಗ ನಮಗೆ ಕಳ್ಳತನದ ಆರೋಪ ಇರೋದಿಲ್ಲ. ಈಗ ನಾವು ಅಂದರೆ ಏನು ಹೇಳ್ತಾರೆ ಅಂತಂದರೆ ಭಗವಂತ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾ ಕಸ್ಯ ಸ್ವಿದ್ದನಂ. ಇದನ್ನು ಮುಂದೆ ನೀವು ಈಶೋಪನಿಷತ್ತು ಲೆವೆಲ್ 3ನೇ ಹಂತಕ್ಕೆ ಬಂದಾಗ ನಿಮಗೆ ಈಶೋಪನಿಷತ್ತು ಇರುತ್ತೆ. ಆ ಉಪದೇಶಾಮೃತ ಇದೆಲ್ಲ ಕಲಿಸಲಾಗುತ್ತೆ. ಅದರಿಂದ ಅವಾಗ ನಿಮಗೆ ಅರ್ಥ ಉಪನಿಷತ್ತುಗಳನ್ನ ಕಲಿಸಲಾಗುತ್ತೆ 3ನೇ ಹಂತದಲ್ಲಿ. ಸೊ ಅವಾಗ ಇಲ್ಲಿ ಏನು ಅಂತಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿದ್ದಾದ್ರೆ ಹಾಗಾದ್ರೆ ನಮಗೆ ಏನು? ನಮಗೆ ನಮ್ಮ ಕೋಟ ಭಗವಂತ ಕೊಟ್ಟಿರ್ತಾನೆ. ಇಂತಿಷ್ಟು ನಿನ್ನ ಕೋಟ, ನಿನ್ನ ಜೀವನ ಮಾಡಲಿಕ್ಕೆ. ಅದಕ್ಕಿಂತ ಹೆಚ್ಚಿನದನ್ನು ನಾವು ಬಯಸ್ತೇವೆ. ಆವಾಗ ನಾವು ಎಲ್ಲವನ್ನೂ ಕಬಳಿಸ್ಲಿಕ್ಕೆ ನೋಡ್ತೇವೆ. ಅದು ಹಾಗೆ ಮಾಡಿದಾಗ ಅದು ನಾವು ಕಳ್ಳರಾಗ್ತೇವೆ. ಸೊ ಹಾಗಾಗಿ ನಾವು ಎಲ್ಲ ವಸ್ತುಗಳು ಭಗವಂತನಿಗೆ ಸೇರಿದ್ದು. ಆ ಭಗವಂತನ ವಸ್ತುಗಳನ್ನು ಭಗವಂತನ ಸೇವೆಗೆ ಬಳಸಿದಾಗ ನಮಗೆ ಕಳ್ಳತನದ ಆರೋಪ ಬರೋದಿಲ್ಲ. ಇಲ್ಲದಿದ್ದರೆ ನಾವು ಕಳ್ಳರಾಗ್ಬಿಡ್ತೇವೆ. ಸೊ ಹಾಗಾಗಿ ಕಳ್ಳರಿಗೆ ಎಲ್ಲಿಯೂ ಸುಖ ಇರುವುದಿಲ್ಲ. ಕಳ್ಳರಿಗೆ ಏನಾದರೂ ಸುಖ ಇರುತ್ತಾ? ಅವರಿಗೆ ಕಳ್ಳರು ಇನ್ನು ಪೊಲೀಸರು ಹಿಡಿದಿದ್ರು ಅವರಿಗೆ ಭಯ ಇದ್ದಿರುತ್ತೆ. ಪೊಲೀಸರು ಹಿಡಿದ ಮೇಲೆ ಅವರಿಗೆ ಶಿಕ್ಷೆಗಾಗಿ ಮತ್ತೆ ಅವರಿಗೆ ಇರುತ್ತೆ. ಆದ್ದರಿಂದ ಅವರಿಗೆ ಎಲ್ಲೂ ಕೂಡ ಸುಖ ಎಲ್ಲದು ಇರೋದಿಲ್ಲ. ಇಲ್ಲಿ ಶ್ಲೋಕ 31 ನೋಡೋಣ. ನಾಯಂ ಲೋಕೋಸ್ತಿ ಅಯಜ್ಞಸ್ಯ ಕುತೋನ್ಯಃ ಪುರುಷೋತ್ತಮ. ಹರೇ ಕೃಷ್ಣ. ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ. ಇನ್ನು ಮುಂದಿನ ಜನ್ಮದ ಮಾತೇನು? ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಭಗವಂತನಿಗೆ ಅರ್ಪಿಸದೆ ಎಲ್ಲವನ್ನೂ ನಾನೇ ಭೋಗಿಸುತ್ತೇನೆ ಅಂತ ಹೊರಟಾಗ ನಮಗೆ ಐಹಿಕ ಬಂಧನ ಉಂಟಾಗುತ್ತೆ. ಈಗ ನಾನು ಮಾಡ್ತಾ ಇರೋದು ಕೆಲಸ ಎಲ್ಲ ನನ್ನ ಇಂದ್ರಿಯ ಭೋಗಕ್ಕೆ. ನಾನು ಇಷ್ಟು ಸಂಪಾದನೆ ಮಾಡಿದ್ದೇನೆ, ಇದನ್ನು ಎಲ್ಲವನ್ನು ನಾನೇ ಅನುಭವಿಸಬೇಕು. ಈ ರೀತಿಯಾದ ನಾವು ಆಲೋಚನೆ ಇಟ್ಕೊಂಡಾಗ ನಾವು ಏನಾಗುತ್ತೆ, ನಮಗೆ ಆ ಬಂಧನ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಯಜ್ಞವನ್ನು ಮಾಡದೇ ಇರುವವನಿಗೆ ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮದಲ್ಲಿ ಆಗಲಿ ಸುಖ ಇಲ್ಲ. ಸೊ ಆದ್ದರಿಂದ ಎಲ್ಲರೂ ಯಜ್ಞ ಮಾಡುವುದು ಎಲ್ಲರ ಕರ್ತವ್ಯ. ಅದೇನು ಆಪ್ಷನ್ ಅಲ್ಲ. ಯಜ್ಞ ಮಾಡದೇ ಇದ್ರೆ ನಡೀತದ್ಯಾ? ಇಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥ ಶ್ರೀಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಮನುಷ್ಯನ ಐಹಿಕ ಅಸ್ತಿತ್ವದ ರೂಪ ಏನೇ ಇರಲಿ ಅವನಿಗೆ ತನ್ನ ನಿಜ ಸ್ಥಿತಿಯ ಅರಿವು ಇರುವುದಿಲ್ಲ, ಅಜ್ಞಾನದಲ್ಲಿ ಇದ್ದಾನೆ. ಅಂದರೆ ಈ ಐಹಿಕ ಜಗತ್ತಲ್ಲಿ ನಾವಿದ್ದೇವೆ ಅಂತಂದ್ರೆ, ನಾವು ಈ ಪ್ರಪಂಚದಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ ಅಂದ್ರೆ ನಾವು ಪಾಪ ಜೀವನದಲ್ಲಿ ಮಾಡಿದ್ದೇವೆ. ನಮ್ಮ ಪಾಪ ಹಿಂದೆ ಮಾಡಿದ್ದೇವೆ, ಅದನ್ನು ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಈ ಪಾಪ ಯಾಕೆ ಮಾಡ್ತಾರೆ ಹಂಗಂದ್ರೆ? ಯಾರಾದರೂ ಪಾಪ ಮಾಡ್ಲಿಕ್ಕೆ ಕಾರಣ ಏನು? ಪಾಪ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಅಜ್ಞಾನ. ಸೊ ಹಾಗಾಗಿ ಈ ಮನುಷ್ಯ ತನ್ನ ಐಹಿಕ ಅಸ್ತಿತ್ವವನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಕಾರಣ ಏನು? ಪಾಪ ಜೀವನ. ಸೊ ಆ ಪಾಪ ಜೀವನದಿಂದ ಹೊರಗೆ ಬರ್ಲಿಕ್ಕೂ ನಮ್ಗೆ ಈ ಮನುಷ್ಯ ಜೀವನವೇ ಒಂದು ಅವಕಾಶ. ಸೊ ಹಾಗಾಗಿ ಅದನ್ನ ಎಲ್ಲ ವೇದಗಳು ಒಂದು ಅವಕಾಶ ಕೊಡುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಮಗೆ ಕೇಳಿದ್ದೇವೆ. ಆದರೆ ಧರ್ಮ ಮಾರ್ಗ ಮಾಡಿದ ಮೇಲೆ, ಅಂದರೆ ಧರ್ಮ ಅಂದರೆ ಇಲ್ಲಿ ಸ್ವಧರ್ಮ ಕೆಲಸ ಮಾಡೋದು, ಅದರಿಂದ ಅರ್ಥ ಅಂದರೆ ಹಣ ಸಂಪಾದನೆ, ಅದಾದ್ಮೇಲೆ ಕಾಮ. ಆದರೆ ಇಲ್ಲಿ ನಮಗೇನಾಗಿದೆ, ಕಾಮವೇ ಹೊರಟೋಗ್ತಾ ಇಲ್ಲ. ಕಾಮ ಅಂದರೆ ಬಯಕೆಗಳು, ಕೇವಲ ಲೈಂಗಿಕ ಕ್ರಿಯೆ ಅಲ್ಲ, ಅದು ಎಲ್ಲ ರೀತಿಯ ಬಯಕೆಗಳು, ಅದು ಮುಗಿಯುವುದೇ ಇಲ್ಲ. ಸೊ ಹಾಗಾಗಿ ನಮಗೆ ಮೋಕ್ಷದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಕೂಡ, ದೇವರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ವೇದಗಳು ಹೇಳಿದಾಗೆ ಯಜ್ಞಾಚರಣೆ ಮಾಡದೇ ಇದ್ರೆ ಮನುಷ್ಯನಿಗೆ ಅಲ್ಲಿ ಈ ಒಲವಿಲ್ಲದಿದ್ದರೆ ಈಗಿನ ದೇಹದಲ್ಲಿಯೂ ಅವನು ಸುಖವಾಗಿರುವುದು ಹೇಗೆ ನಿರೀಕ್ಷಿಸುವುದು? ಇನ್ನೊಂದು ಆಮೇಲೆ ಮುಂದೆ ಅವನು ದೇಹವನ್ನು ಕಳ್ಕೊಂಡ ಮೇಲೆ ಬೇರೆ ಶರೀರ ನಾಶ ಆದಾಗ, ಈ ಭೌತಿಕ ಶರೀರ ಮುಂದೆ ಏನು ಸಿಕ್ಕುತ್ತೆ? ಪಾಪ ಮಾಡಿದಾಗ ಅವನಿಗೆ ಮುಂದೆ ನರಕಕ್ಕೆ ಅಲ್ಲಿ ಶಿಕ್ಷೆ ಉಂಟು. ಆಮೇಲೆ ಇಲ್ಲಿ ಮತ್ತೆ ಹಿಂದೆ ಭೌತಿಕ ಪ್ರಪಂಚಕ್ಕೆ ಮತ್ತೆ ಹುಟ್ಟಿ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಸೊ ಹಾಗಾಗಿ ಮನುಷ್ಯನಾದವನು ಸಾಧಿಸಬಹುದಾದ ಅತ್ಯಂತ ಉನ್ನತ ರೀತಿಯ ಸುಖ ಎಂದರೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿ ದಿವ್ಯಗ್ರಹಗಳಿಗೆ. ದಿವ್ಯಗ್ರಹ ಅಂತಂದ್ರೆ ಇಲ್ಲಿ ಭಗವಂತನ ಲೋಕ. ಸೊ ಹಾಗಾಗಿ ಐಹಿಕ ಅಸ್ತಿತ್ವದ ಸಮಸ್ಯೆಗಳು, ಹುಟ್ಟು, ಸಾವು, ಮುಪ್ಪು, ರೋಗ, ಇವು ಐಹಿಕ ಅಸ್ತಿತ್ವದ ಪ್ರೈಮರಿ ಮಿಸರೀಸ್, ಅಂದರೆ ಇದಕ್ಕೆ ಒಂದು ಮೂಲಭೂತವಾದ ಸಮಸ್ಯೆಗಳು.
ಮತ್ತೆ ಇಲ್ಲಿ ಎರಡನೇ ಸಮಸ್ಯೆ ಅಂತಂದ್ರೆ ಇಲ್ಲಿ ತ್ರಿವಿಧ ತಾಪತ್ರಯಗಳು ಇದೆಲ್ಲ ಕಾರಣ ಆದಾಗ ಏನಾಗುತ್ತೆ ನಮಗೆ ಇದರಿಂದ ಪಾರಾಗಬೇಕು. ಆ ತ್ರಿವಿಧ ತಾಪತ್ರಯಗಳು ಅಂದ್ರೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಈ ದೇಹಕ್ಕೆ ಮನಸ್ಸಿಗೆ ಬರ್ತಕ್ಕಂಥ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ತ್ರಿವಿಧ ತಾಪತ್ರಯ ಹೋಗೋದೇ ಇಲ್ಲ. ಅಂದ್ರೆ ಅದಕ್ಕೆ ಆದಿ ದೈವಿಕ, ಆದಿ ಭೌತಿಕ ಮತ್ತು ಆದಿ ದೈವಿಕ, ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ದೇಹ ಮತ್ತು ಮನಸ್ಸಿಗೆ ಆಗ್ತಕ್ಕಂಥ ರೋಗಗಳು, ತೊಂದರೆಗಳು. ಆದಿ ದೈವಿಕ ಅಂತ, ಆದಿ ದೈವಿಕ ಅಂದ್ರೆ ಈಗೆಲ್ಲ ಬರಗಾಲ ಬರೋದು, ಮತ್ತೆ ನೆರೆ ಬರೋದು, ಮತ್ತೆ ಆದಿ ದೈವಿಕ ಪ್ರಕೃತಿ ವಿಕೋಪ, ಭೂಕಂಪ ಆಗೋದು, ಇದೆಲ್ಲ ಪ್ರಕೃತಿ ವಿಕೋಪ. ಅದು ಯಾಕಾಗತ್ತೆ ಅಂದ್ರೆ ನಾವು ಮಾಡಿ ಎಲ್ಲ ಸೋಷಿಯಲ್ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಪಾಪದ ಕರ್ಮಫಲ ದೇವತೆಗಳಿಗೂ ಪ್ರಕೃತಿ ವಿಕೋಪಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಬರುತ್ತೆ. ಆಮೇಲೆ ಆದಿ ಭೌತಿಕ, ನಮಗೆ ನೆರೆ ಕೆರೆಯವರಿಂದ ತೊಂದರೆ, ಆಮೇಲೆ ಬೇರೆ ಜೀವಿಗಳಿಂದ ತೊಂದರೆ, ಇದೆಲ್ಲ ಆಗುತ್ತೆ. ಸೊ ಆಗ ಒಂದಲ್ಲ ಒಂದು ತೊಂದರೆ ಮನುಷ್ಯನ ಜೀವನದಲ್ಲಿ ಇರೋದೇ. ಸೊ ಇದಕ್ಕೆಲ್ಲ ಸಮಸ್ಯೆ ಅಂತಂದರೆ ಕೃಷ್ಣ ಪ್ರಜ್ಞೆಯ ಬದುಕು. ಅಂದ್ರೆ ಭಗವಂತನ ಎಲ್ಲ ರೀತಿಯಲ್ಲೂ ಕೂಡ ನಾವು ಯಜ್ಞವನ್ನ ಮಾಡಬೇಕು. ಯಜ್ಞ ಮಾಡೋದಂದ್ರೆ ವಿಷ್ಣುವಿನ ತೃಪ್ತಿಗಾಗಿ ಮಾಡ್ತಕ್ಕಂಥ ಕೆಲಸಗಳು. ಆವಾಗ ನಾವು ಎಲ್ಲ ಈ ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡು, ಕರ್ಮ ಫಲ ಎಲ್ಲ ಅಕರ್ಮವಾಗ್ಬಿಡುತ್ತೆ, ಜೀರೋ ಮಾಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗತ್ತೆ. ಅದಕ್ಕಾಗಿ ನಾವು ಕೃಷ್ಣ ಪ್ರಜ್ಞೆ ಬದುಕನ್ನ ನಾವು ಮಾಡಬೇಕು. ಇಲ್ಲಿ ಶ್ಲೋಕ 32ಕ್ಕೆ ಹೋಗೋಣ. ಇವತ್ತು ಸ್ವಲ್ಪ 41 ಶ್ಲೋಕ ಇದೆ, ಇನ್ನೊಂದು 20 ಮಿನಿಟ್ಸ್ ಆಗ್ಬಹುದು. ಹರೇ ಕೃಷ್ಣ. ಇದೆಲ್ಲ ದಯವಿಟ್ಟು ಚೆನ್ನಾಗಿ ತಿಳ್ಕೊಳ್ಬೇಕು, ಅವಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮುಂದಿನ ಅಧ್ಯಾಯಗಳು ಇವೆಲ್ಲ ತಿಳ್ಕೊಳ್ತಾ ಹೋದ್ರೆ. ಶ್ಲೋಕ 32. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಯಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಹರೇ ಕೃಷ್ಣ. ಅನುವಾದ. ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯೇ. ಹರೇ ಕೃಷ್ಣ. ಇಲ್ಲಿ ಭಗವಂತ ನಮಗೆ ಕೃಷ್ಣ ಏನೆಲ್ಲ ತಿಳಿಸಿದ್ದಾನೆ. ದ್ರವ್ಯಮಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ಯೋಗ ಯಜ್ಞ, ತಪೋಮಯ ಯಜ್ಞ, ಬ್ರಹ್ಮಚಾರಿಗೆ ಹೇಳಿದ್ದ ಸ್ವಾಧ್ಯಾಯ ಯಜ್ಞ, ಗೃಹಸ್ಥರಿಗೆ ಹೇಳಿದ ಯಜ್ಞ, ಇದೆಲ್ಲ ವೇದಗಳಲ್ಲಿ ಇದೆ. ಈ ಯಜ್ಞಗಳನ್ನು ಮಾಡೋದ್ರಿಂದ ಬೇರೆ ಬೇರೆ ಅಂದ್ರೆ ಫಲಗಳು ಕೂಡ ಪಡಲಿಕ್ಕೆ ಸಾಧ್ಯ. ಆದರೆ ಯಜ್ಞವನ್ನು ಮಾಡುವ ಮೂಲ ಉದ್ದೇಶ ಏನು? ಯಜ್ಞ ಪುರುಷ ಅಂದ್ರೆ ವಿಷ್ಣು, ಅವನನ್ನ ತೃಪ್ತಿಗೊಳಿಸೋದು. ಹೀಗೆ ಭಗವಂತನಿಗೆ ಬೇರೆ ಬೇರೆ ಒಂದು ಕರ್ಮಗಳನ್ನು ಮಾಡೋದ್ರ ಮೂಲಕ ನಮಗೆ ಭಗವಂತನಿಗೆ ತೃಪ್ತಿಯಾಗುವಂತೆ ನಾವು ನಡ್ಕೋಬೇಕು. ಸೊ ಆವಾಗ ನಾವು ಪ್ರಪಂಚದಲ್ಲಿ ನಾವು ಅಂದ್ರೆ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ, ಮತ್ತು ನಮಗೆ ಮುಂದಿನ ಮಾರ್ಗ ಕೂಡ ಸುಗಮ ಆಗತ್ತೆ. ಮುಂದಿನ ಮಾರ್ಗ ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ, ನಾವು ಮಾಡಲಿಕ್ಕೆ ಭಕ್ತಿಯನ್ನು ಮಾಡಲಿಕ್ಕೆ ಸೊ ಅದು ಸಾಧ್ಯ ಆಗುತ್ತೆ. ಆಗ ನಮಗೆ ಈ ಭೌತಿಕ ದೇಹದಿಂದ ಬಿಡುಗಡೆ ಪಡಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ನಮಗೆ ಯಜ್ಞವನ್ನು ನಾನು ಮಾಡಲೇಬೇಕು, ಅದರಲ್ಲಿ ಯಜ್ಞವನ್ನ ಮಾಡಲೇಬೇಕು. ಇಲ್ಲಿ ಕೇಳ್ತಾರೆ ನೋಡಿ, ದೇಹದಿಂದ, ಮನಸ್ಸಿನಿಂದ ಅಥವಾ ಬುದ್ಧಿಶಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಾಗುವಂತೆ ಈ ಯಜ್ಞಗಳನ್ನು ವ್ಯವಸ್ಥೆಗೊಳಿಸಿದೆ. ಆದರೆ ಕಡೆಗೆ ಈ ದೇಹದಿಂದ ಬಿಡುಗಡೆಯನ್ನು ಸಾಧಿಸಲೆಂದೇ ಅವುಗಳನ್ನು ಹೇಳಿದೆ. ಭಗವಂತ ಇದೆಲ್ಲ ಯಾಕೆ ಹೇಳಿದ್ದಾನೆ? ನೀವು ಈ ಭೌತಿಕ ಪ್ರಪಂಚದಲ್ಲಿ ಈ ಭೌತಿಕ ಶರೀರ ಪಡ್ಕೊಂಡು ಕಷ್ಟಪಡ್ತೀರಿ, ಅದು ಬೇಡ, ನೀವು ಭಗವಂತನ ಲೋಕಕ್ಕೆ ಶೀಘ್ರವಾಗಿ ಬನ್ನಿ ಅಂತ ಕರೀತಾನೆ. ಅದಕ್ಕಾಗಿ ಈ ಎಲ್ಲ ವ್ಯವಸ್ಥೆ. ಶ್ಲೋಕ 33ಕ್ಕೆ ಹೋಗೋಣ. ಶ್ರೇಯ ಅಂದ್ರವ್ಯಮಯ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹರೇ ಕೃಷ್ಣ. ಶತ್ರುಗಳನ್ನು ದಂಡಿಸುವ ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಎಲ್ಲ ಯಜ್ಞ ಕರ್ಮವು ಜ್ಞಾನದ ಪರಿಸಮಾಪ್ತಿ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲ ಯಜ್ಞಗಳು ಕೂಡ ವೇದದಲ್ಲಿ ಇದೆ, ಆದ್ರೆ ಇಲ್ಲಿ ನಾವು ಮಾಡುವ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಉತ್ತಮವಾದದ್ದು. ಇಲ್ಲಿ ದ್ರವ್ಯ ಯಜ್ಞ ಈಗಿಲ್ಲ, ಈಗ ದ್ರವ್ಯ ಯಜ್ಞ ಮಾಡ್ಲಿಕ್ಕೆ ಕಷ್ಟ. ಸೊ ಮತ್ತೆ ಈ ದ್ರವ್ಯ ಯಜ್ಞ ಕೂಡ ಇಲ್ಲಿ ಹೇಳಿಲ್ಲ. ಜ್ಞಾನ ಯಜ್ಞ ಉತ್ತಮವಾದದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಜ್ಞಾನವನ್ನು ನೀನು ಪಡ್ಕೋ, ಜ್ಞಾನದಿಂದ ಯಜ್ಞವನ್ನು ಮಾಡು, ಅಂದ್ರೆ ಜ್ಞಾನದಿಂದ ನೀನು ಕರ್ಮವನ್ನು ಮಾಡು ಅಂತ ಹೇಳ್ತಿದ್ದಾನೆ. ಜ್ಞಾನ ಯಜ್ಞ ಅಂದ್ರೆ ಏನು ಅಂದ್ರೆ ಭಗವಂತನ ಬಗ್ಗೆ ತಿಳಿದುಕೊಂಡು ಅದರ ಪ್ರಕಾರ ನಡ್ಕೊಳ್ಳೋದು. ಸೊ ಅದನ್ನ ಜ್ಞಾನ ಯಜ್ಞ ಅಂತ ಕರೀತಾರೆ.
ಸೊ ಅದರ ಎಲ್ಲ ಯಜ್ಞಗಳ ಗುರಿ ಏನು? ಎಲ್ಲ ಯಜ್ಞಗಳ ಗುರಿ ಅಂತಂದ್ರೆ ಆ ಅಲ್ಲಿ ಐಕಲು ದುಃಖದಿಂದ ಬಿಡುಗಡೆ ಪಡ್ತಕ್ಕಂಥದ್ದು. ಸೊ ಅದೇ ಎಲ್ಲ ಯಜ್ಞಗಳ ಗುರಿ. ಅಂದ್ರೆ ಅಂತಿಮವಾಗಿ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತ ಆಗೋದು, ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತ ಆಗೋದೇ ಬಹಳ ಮುಖ್ಯವಾದ ಗುರಿ. ಅಂದರೆ ನಿಜವಾದ ಜ್ಞಾನ ಅಂದರೆ ಅಲ್ಲಿ ಆಧ್ಯಾತ್ಮಿಕ ಜ್ಞಾನ, ಭಗವಂತನ ಬಗ್ಗೆ ತಿಳ್ಕೊಂಡು ಭಗವಂತನ ಆ ಒಂದು ಭಕ್ತಿ ಸೇವೆಯಲ್ಲಿ ತೊಡಗುವುದು. ಅದು ಆಗ ಆ ಮಟ್ಟಕ್ಕೆ ಏರಿದಾಗ ಎಲ್ಲ ಕರ್ಮಗಳು ಆಧ್ಯಾತ್ಮಿಕ ನೆಲೆಗೆ ಹೋಗುತ್ತೆ. ಎಲ್ಲ ಕರ್ಮಗಳು ಆವಾಗ ಆಧ್ಯಾತ್ಮಿಕೃತವಾಗುತ್ತವೆ. ಇದು ಬಹುಮುಖ್ಯವಾದ ಶ್ಲೋಕ, 34ನೇ ಶ್ಲೋಕ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅನುವಾದ ಓದಿ. ಹರಿಕೃಷ್ಣ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ನಂಬನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಹರೇ ಕೃಷ್ಣ. ಕೃಷ್ಣ. ಇಲ್ಲಿ ಜ್ಞಾನವನ್ನು ಪಡೆಯುವುದು ಹೇಗೆ, ಯಾರಿಂದ ಜ್ಞಾನವನ್ನು ಪಡಿಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಮಾರ್ಗ ತುಂಬಾ ಕಠಿಣವಾದದ್ದು. ಯಾಕೆಂದ್ರೆ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳೋದು ಕಬ್ಬಿಣದ ಕಡಲೆ ಇದ್ದಂಗೆ. ನಮಗೆ ಕಬ್ಬಿಣದ ಕಡಲೆ ಇದ್ದಂಗೆ. ಕಬ್ಬಿಣದ ಕಡಲೆ ತಿನ್ಲಿಕ್ಕಾಗತ್ತಾ? ಆಗೋದಿಲ್ಲ, ಕಷ್ಟ. ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಳ್ಳೋದು ತುಂಬ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ನಮಗೆ ಗುರು ಬೇಕಾಗತ್ತೆ. ಹಾಗಾದರೆ ಗುರುವನ್ನು ನಾವು ಪಡ್ಕೋಬೇಕು. ಆ ಗುರುವನ್ನು ನಾವು ಹೇಗೆ ಪಡ್ಕೊಳ್ಳೋದು? ಯಾರನ್ನ ಗುರುವನ್ನಾಗಿ ಪಡೆಯೋದು ಅಂದರೆ ಪರಂಪರೆಯಿಂದ ಬಂದಿರತಕ್ಕಂತಹ ಗುರುವನ್ನ ನಾವು ಪಡಿಬೇಕು. ಅಂದರೆ ಪರಂಪರೆ ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ, ಪರಂಪರೆಯಿಂದ ಬರೋದು ಹೇಗೆ ಅಂತ. ಸೊ ಹಾಗಾಗಿ ಆ ಪರಂಪರೆಯಿಂದ ಬಂದ ಗುರುಗಳಿಗೆ ಆ ಪರಂಪರೆಯಿಂದ ಬಂದ ಗುರುಗಳು ಅಂದರೆ ಒಂದು ಗುರುವಿಗೆ ಅವರ ಹಿಂದಿನ ಗುರು ಇರ್ತಾರೆ, ಮತ್ತು ಅವರ ಗುರು ಮತ್ತೊಂದು ಹಿಂದಿನ ಗುರು ಇರುತ್ತಾರೆ. ಆಮೇಲೆ ಅವರೆಲ್ಲರಿಗೂ ಮೂಲ ಕೃಷ್ಣ. ಈ ರೀತಿಯಾಗಿ ಪರಂಪರೆಯಿಂದ ಬಂದ ಗುರು. ಸೊ ಅವರಿಂದ ನಾವು ಸತ್ಯವನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ಯಾವ ರೀತಿ ನಾವು ತಿಳ್ಕೊಳ್ಬೇಕು? ಆ ಗುರುವಿಗೆ ಮೊದಲು ನಾವು ಶರಣಾಗಬೇಕು. ಗುರುವಿಗೆ ಶರಣಾದ ಮೇಲೆ ಆ ಗುರುವಿಗೆ ಸೇವೆ ಮಾಡಬೇಕು. ಮೊದಲು ಶರಣಾಗತ ಆಗಬೇಕು, ಆಮೇಲೆ ಅವರ ಸೇವೆ ಮಾಡಬೇಕು. ಅವರ ಸೇವೆ ಮಾಡ್ತಾ ಆಮೇಲೆ ವಿನೀತನಾಗಿ ಅವರ ಪ್ರಶ್ನೆ ಕೇಳಬೇಕು. ನಮ್ರತೆಯಿಂದ ಅವರಿಗೆ ಪ್ರಶ್ನೆ ಕೇಳಬೇಕು ಗುರುವಿನ ಹತ್ರ. ಆದರೆ ಗುರುವಿನ ಹತ್ರ ನಾವು ನಮ್ಮ ಭೌತಿಕ ಪ್ರಶ್ನೆಗಳನ್ನು ನಾವು ಕೇಳಬಾರ್ದು. ನಮಗೆ ಆಧ್ಯಾತ್ಮದಲ್ಲಿ ಮುಂದುವರಿಯೋದು ಹೇಗೆ ಅದನ್ನು ನಾವು ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಆಮೇಲೆ ಅವರ ಪರೀಕ್ಷೆ ಮಾಡಲಿಕ್ಕೆ ನಾವು ಹೋಗಬಾರ್ದು. ಜ್ಞಾನ ಪರೀಕ್ಷೆ ಮಾಡಲಿಕ್ಕಲ್ಲ ಗುರುವಿನ ಹತ್ರ. ಅವರ ಹತ್ರ ನನಗೆ ಮುಂದೆ ಹೋಗಲಿಕ್ಕೆ ಕೃಷ್ಣ ಪ್ರಜ್ಞೆ ಭಕ್ತಿಯಲ್ಲಿ ಏನು ಪ್ರಶ್ನೆ ಅಂತ ಹೇಳಬೇಕು. ಮತ್ತೆ ಅಸಂಬದ್ಧವಾದ ಪ್ರಶ್ನೆಗಳನ್ನ ಕೇಳಬಾರ್ದು ನಾವು. ಮತ್ತೆ ಗುರುವಿನ ಹತ್ರ ಕುರುಡಾಗಿ ನಾವು ಯಾವುದನ್ನು ಕೂಡ ಕುರುಡಾಗಿ ಎಲ್ಲದನ್ನು ಕೂಡ ಒಪ್ಕೋಬಾರ್ದು. ಇದು ಬಹಳ ಮುಖ್ಯವಾದದ್ದು. ಸೊ ಹಾಗಾಗಿ ಗುರುವಿನ ತೃಪ್ತಿಪಡಿಸುವುದು, ಆ ಗುರುವಿನ ತೃಪ್ತಿಪಡಿಸಿದಾಗ ಆ ಗುರುವು ಏನಾಗುತ್ತೆ, ಗುರುವಿಗೆ ಗೊತ್ತಾಗತ್ತೆ ಈ ಶಿಷ್ಯನಿಗೆ ಪ್ರಾಮಾಣಿಕವಾಗಿ ಹಂಬಲ ಇದೆ, ಅವನು ಅಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕೆ ಅವನು ಇಷ್ಟಪಡ್ತಾನೆ, ಇದು ಗೊತ್ತಾಗತ್ತೆ. ಆ ನಿಜವಾದ ಆಧ್ಯಾತ್ಮಿಕ ಹಂಬಲವನ್ನ ಆ ಗುರುವು ಕಂಡಾಗ, ಶಿಷ್ಯನಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕ ಹಂಬಲವನ್ನು ಕಂಡಾಗ ಆ ಗುರುವು ಶಿಷ್ಯನಿಗೆ ದಯ ತೋರಿಸ್ತಾನೆ. ಅಂದ್ರೆ ಆ ಶಿಷ್ಯನಿಗೆ ಅವನು ಆ ಆಧ್ಯಾತ್ಮಿಕ ಅರಿವನ್ನು ತಿಳಿಸ್ತಾನೆ. ಸೊ ಹಾಗಾಗಿ ಗುರುವಿನ ಇಲ್ಲಿ ಗುಲಾಮನಾಗತ್ತ ತನಕ ದೊರೆಯದಣ್ಣ ಮುಕುತಿ, ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇದು. ಸೊ ಗುರುವಿನಿಂದ ನಾವು ಜ್ಞಾನವನ್ನ, ಆ ಪರಂಪರೆಯಿಂದ ಬಂದ ಗುರುವಿನಿಂದ ಜ್ಞಾನ ಪಡಿಬೇಕು. ಆ ಗುರುವಿನ ಜ್ಞಾನ ಪಡಿಬೇಕಾದ್ರೆ ಗುರುವಿಗೆ ಶರಣಾಗಿ ಗುರುವಿನ ಸೇವೆ ಮಾಡಿ ಗುರುವಿನ ಒಂದು ದಯೆಯನ್ನ ನಾವು ಪಡ್ಕೋಬೇಕು. ಆಮೇಲೆ ಗುರುವು ಆ ನಿಜವಾದ ಆಧ್ಯಾತ್ಮಿಕ ಹಂಬಲ ಅರಿವನ್ನ ಅನುಗ್ರಹಿಸ್ತಾನೆ. ಯಾವಾಗ ಪ್ರಾಮಾಣಿಕ ಗೊತ್ತಾಗತ್ತೆ, ಗುರುವಾದವನಿಗೆ ಗೊತ್ತಾಗುತ್ತೆ ಶಿಷ್ಯನ ಹಂಬಲ ಏನು, ಇವನು ಯಾವ ರೀತಿ ಶಿಷ್ಯ ಅಂತ. ಸೊ ಆ ಪ್ರಾಮಾಣಿಕ ಹಂಬಲವನ್ನು ಅವನು ಕಂಡಾಗ ಅವನು ತನ್ನಿಂತಾನೆ ತನ್ನ ಶಿಷ್ಯನಿಗೆ ಆಧ್ಯಾತ್ಮಿಕ ಅರಿವನ್ನು ಅನುಗ್ರಹಿಸುತ್ತಾನೆ. ಇಲ್ಲಿ ಗುರು ತತ್ವ ತುಂಬ ಮುಖ್ಯವಾದದ್ದು. ಆಮೇಲೆ ಶಿಷ್ಯನಾದವನು ಯಾವ ರೀತಿ ಗುರುವಿನ ಸೇವೆ ಮಾಡಬೇಕು, ಯಾವ ರೀತಿ ಜ್ಞಾನಾರ್ಜನೆ ಗುರುವಿನಿಂದ ಪಡ್ಕೋಬೇಕು ಹೇಳಿದ್ದಾರೆ.
ಶ್ಲೋಕ 35. ಯಜ್ಞಾತ್ವಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಏನ ಭೂತಾನಿ ಅಶೇಷಾಣಿ ದ್ರಕ್ಷ್ಯಸ್ಯಾತ್ಮನ್ಯತೋ ಮಯಿ. ಹರೇ ಕೃಷ್ಣ. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೆ. ಹರೇ ಹರೇ ಕೃಷ್ಣ. ಕೃಷ್ಣ. ಶ್ರೀಲ ಪ್ರಭುಪಾದಕಿ ಜೈ. ನೋಡಿ, ಇದರಲ್ಲಿ ಆತ್ಮದ ಸಾಕ್ಷಾತ್ಕಾರ ಪಡೆದ ಆತ್ಮ ಅಂದ್ರೆ ಗುರು ಸಾಕ್ಷಾತ್ಕಾರ ಪಡೆದಿದ್ದಾನೆ. ಗುರುವು ಭಗವಂತನನ್ನು ಕಂಡಿದ್ದಾನೆ. ಭಗವಂತನನ್ನ ಹೃದಯದಲ್ಲಿ ಗುರುವು ಹೃದಯದಲ್ಲಿ ಇಟ್ಕೊಂಡಿದ್ದಾನೆ ಭಗವಂತನನ್ನ. ಸೊ ಹಾಗಾಗಿ ಅಂತಹ ಸಾಕ್ಷಾತ್ಕೃತ ಆತ್ಮ ಅವರಿಂದ ಜ್ಞಾನವನ್ನು ಪಡೆದರೆ ಯಾವ ಮೋಹ ಇರುವುದಿಲ್ಲ. ಏನದು ಮೋಹ? ಇವರಷ್ಟೇ ನನ್ನವರು, ಬೇರೆ ಉಳಿದವರು ಬೇರೆಯವರು ಅಲ್ಲ. ಎಲ್ಲರೂ ಕೂಡ ಭಗವಂತನ ಅಂಶ, ಎಲ್ಲರೂ ಕೂಡ ನನ್ನವರೇ. ಈಗ ನನ್ನವರು ಅಂದ್ರೆ ಯಾರು? ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮ, ಇವರು ನನ್ನವರು. ನನ್ನ ಮಕ್ಕಳು ನನ್ನವರು. ಇದು ಈ ಭಾವನೆ. ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಜ್ಜ, ನನ್ನ ಅಜ್ಜಿ, ಇದಿಷ್ಟೇ ನಮ್ಮದು ಒಂದು ಸರ್ಕಲ್ ಹಾಕ್ಬಿಡ್ತೇವೆ. ಆದರೆ ಇಲ್ಲಿ ಎಲ್ಲರೂ ಭಗವಂತನ ಮಕ್ಕಳು. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಸೊ ಇದು ಜ್ಞಾನ ನಮಗೆ ಭಗವಂತ ಗುರುವಿಂದ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ನಮಗೆ ಯಾಕೆ ಈ ಥರ ಭಾವನೆಗಳು ಬರುತ್ತೆ ಅಂದರೆ ಅಜ್ಞಾನ ಅಂದರೆ ಮಾಯೆ. ನಮಗೆ ಇದೆಲ್ಲದಕ್ಕೂ ಕಾರಣ ಮಾಯೆ. ಸೊ ಹಾಗಾಗಿ ನಾವು ನಿಜವಾದ ಜ್ಞಾನ ಪಡ್ಕೊಳ್ಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ನಮಗೆ ದ್ವೇಷ, ಒಬ್ರು ಕಂಡ್ರೆ ನಮಗೆ ದ್ವೇಷ, ಮತ್ತೊಬ್ಬರು ಕಂಡ್ರೆ ನಮಗೆ ಪ್ರೀತಿ. ಇದೆಲ್ಲ ಯಾಕೆ ಬರುತ್ತೆ? ನಮಗೆ ಅಜ್ಞಾನದಿಂದ. ಇವರು ಮಾತ್ರ ನನ್ನವರು, ಬೇರೆಯವರು ಬೇರೆ. ಸೊ ಇದೆಲ್ಲ ಉಂಟಾಗುವುದು ಮಾಯೆಯ ದೆಸೆಯಿಂದ. ಅಂದರೆ ಅಲ್ಲ, ಯಾವುದು ನಿಜವಲ್ಲ ಅದು ಮಾಯಾ. ಸೊ ಹಾಗಾಗಿ ನಾವು ಯಾವಾಗ ಗುರುವಿನಿಂದ ಸರಿಯಾದ ಜ್ಞಾನವನ್ನು ಪಡ್ಕೊಳ್ತೇವೆ, ಆಗ ನಾವು ದೇಹದ ಭಾವನೆಯಲ್ಲಿ ಇರೋದಿಲ್ಲ, ಆಗ ನಾವು ಆತ್ಮದ ನೆಲೆಯಲ್ಲಿ ಇರ್ತೇವೆ. ಸೊ ಆವಾಗ ನಮಗೆ ಕೃಷ್ಣನೊಡನೆ ನಮ್ಮ ಒಂದು ನಿಜವಾದ ಒಂದು ನಿರಂತರವಾದ ಆ ಸಂಬಂಧ, ಆಧ್ಯಾತ್ಮಿಕ ಸಂಬಂಧ. ಕೃಷ್ಣ ನಮ್ಮ ತಂದೆ, ಸೊ ನಮ್ಮ ಪರಮ ಪಿತ. ಸೊ ಅದನ್ನ ನಾವು ಮರೆತಿದ್ದೇವೆ, ಆ ಆಧ್ಯಾತ್ಮಿಕ ಸಂಬಂಧವನ್ನ. ಸೊ ಹಾಗಾಗಿ ನಾವು ಭಗವಂತನನ್ನ ಮರೆತಿದ್ದೇವೆ. ಹಾಗಾಗಿ ಭಗವಂತನನ್ನ ಮರೆತಿರೋದ್ರಿಂದ ನಾವು ಆಧ್ಯಾತ್ಮಿಕ ಸೇವೆಯಲ್ಲಿ ನಾವು ತೊಡಗಿಲ್ಲ, ಭಗವಂತನ ಸೇವೆಯಲ್ಲಿ ತೊಡಗಿಲ್ಲ. ಆ ಭಗವಂತನನ್ನು ಮರೆತಿರೋದು ಮತ್ತೆ ನಮ್ಮ ಕರ್ತವ್ಯ ಸೇವೆ ಅದರಲ್ಲಿ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಹುಟ್ಟು ಸಾವಿನ ಚಕ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಸೊ ಆದರೆ ಗುರುವಿನ ಮೂಲಕ ಯಾವಾಗ ವಾಸ್ತವಿಕ ಅರ್ಥ ಆಗತ್ತೆ, ವಸ್ತುಸ್ಥಿತಿ ಅರ್ಥ ಆಗತ್ತೆ, ಆವಾಗ ಜ್ಞಾನದ ಬೆಳಕನ್ನು ಪಡೆಯುತ್ತಾನೆ. ಆ ಜ್ಞಾನದ ಬೆಳಕನ್ನು ಪಡೆದಾಗ ಏನಾಗತ್ತೆ? ಮತ್ತೆ ಹಿಂದೆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಇದೆಲ್ಲ ಶುದ್ಧ ಜ್ಞಾನ ಸಿಕ್ಕುವುದು ಗುರುವಿನ ಮೂಲಕ. ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯನ್ನ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಭಗವಂತನ ನಿತ್ಯ ಸೇವಕ, ಜೀವನ ಸ್ವರೂಪ ಕೃಷ್ಣನ ನಿತ್ಯದಾಸ. ಇದು ನಿಜವಾದ ಒಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಸೊ ಇಲ್ಲಿ ಮುಕ್ತಿ ಅಂದ್ರೆ ಏನು? ಸೊ ಅವರು ಮುಕ್ತಿ ಪಥದಲ್ಲಿ ಹೋಗ್ತಾರೆ. ಆಗ ಅಂತಹ ವ್ಯಕ್ತಿ ಯಾವಾಗ ಗುರುವನ್ನು ಪಡೆದು ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ, ಅಂತಹ ವ್ಯಕ್ತಿ ಏನು ಮಾಡ್ತಾರೆ? ಮುಕ್ತಿ ಮಾರ್ಗಕ್ಕೆ ಹೋಗ್ತಾರೆ. ಅದಕ್ಕೆ ಮುಕ್ತಿ ಅಂದ್ರೆ ಏನು? ಮುಕ್ತಿರಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಅಂದರೆ ಸ್ವರೂಪದಲ್ಲಿ ಇರೋದು. ಸ್ವರೂಪ ಅಂದ್ರೆ ಯಾವುದು? ಜೀವಿ ಭಗವಂತನೇ ನಿತ್ಯ ಸೇವಕ. ತನ್ನ ಒಂದು ಆ ಸ್ವರೂಪ ಸ್ಥಿತಿ, ಭಗವಂತನ ಸೇವೆ ಮಾಡೋದು, ಆ ಸ್ಥಿತಿಯಲ್ಲಿ ಇರೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಸೊ ಆಗ ನಾವು ಇಲ್ಲಿ ಹಾಕಿದ್ದಾರೆ ಮುಕ್ತಿರಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಸೊ ಕೃಷ್ಣನ ನಿತ್ಯ ಸೇವಕರಾಗಿ ತನ್ನ ನಿಜ ಸ್ವರೂಪದಲ್ಲಿ ಇರೋದು. ನಾವೇನು ಮಾಡ್ತೇವೆ ಎಲ್ಲವೂ ಕೂಡ ಜ್ಞಾನದಿಂದ ಮಾಡಿದ ಕರ್ಮ ಆಗತ್ತೆ. ಅದೆಲ್ಲವೂ ಕೂಡ ಭಗವಂತನನ್ನ ಸುಪ್ರೀತಿಗೊಳಿಸ್ಲಿಕ್ಕಾಗಿ ಮಾಡಿದ ಕರ್ಮ ಆಗತ್ತೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದು ಶ್ಲೋಕ 36. ಅಪಿಚ್ಛೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಹರೇ ಕೃಷ್ಣ. ಪಾಪಿಗಳಲ್ಲಿ ಪರಿಗಣಿಸಿದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ದುಃಖದ ಸಾಗರ. ಭೌತಿಕ ಪ್ರಪಂಚವನ್ನ ದುಃಖ ಸಾಗರ ಅಂದ್ರೆ ಎಷ್ಟು ವಿಶಾಲವಾದದ್ದು.
ಅದೇ ತರ ಈ ಐಹಿಕ ಪ್ರಪಂಚ ದುಃಖದಿಂದ ಕೂಡಿದೆ, ದುಃಖದ ಸಾಗರ. ಇದು ಅಜ್ಞಾನದಿಂದ ಕೂಡ ಕೂಡಿದೆ. ಯಾಕಂದ್ರೆ ಭೌತಿಕ ಪ್ರಪಂಚದಲ್ಲಿ ನಮಗೆ ಅಜ್ಞಾನ. ಸೊ ಹಾಗಾಗಿ ಈ ಅಜ್ಞಾನದ ಭವಸಾಗರ, ಇದಕ್ಕೆ ಭವಸಾಗರ ಅಂತ ಹೇಳ್ತಾರೆ. ದುಃಖದ ಸಾಗರ, ಭವಸಾಗರ, ಅಜ್ಞಾನದ ಸಾಗರ. ಸೊ ಹಾಗಾದ್ರೆ ಇದನ್ನ ನಾವು ದಾಟುವುದು ಹೇಗೆ? ಈ ಐಹಿಕ ಪ್ರಪಂಚದಿಂದ ನಾವು ದಾಟಬೇಕು, ಆಮೇಲೆ ಭಗವಂತನ ಲೋಕ ಇರ್ತದೆ. ಸೊ ಅದಕ್ಕೆ ಆಧ್ಯಾತ್ಮಿಕದ ಈ ಒಂದು ಜ್ಞಾನದ ದೋಣಿ ಬೇಕು. ಈ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಹೇಳೋದು ಒಂದು ದೋಣಿ ಇದ್ದಂತೆ. ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನ ದೋಣಿಗೆ ಹೋಲಿಸಲಾಗಿದೆ. ಈಗ ನೋಡಿ, ಒಂದು ದಾಟಬೇಕಾದ್ರೆ ದೋಣಿ ಬೇಕಾಗತ್ತೆ ಅಲ್ವಾ, ನೀರನ್ನು ದಾಟಬೇಕು. ಹಾಗೆ ಇಲ್ಲಿ ಅಜ್ಞಾನದ ಸಾಗರವನ್ನು ದಾಟಲಿಕ್ಕೆ ಆಧ್ಯಾತ್ಮಿಕ ಜ್ಞಾನದ ದೋಣಿ. ಸೊ ಈ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕೃಷ್ಣ ಪ್ರಜ್ಞೆಯ ದೋಣಿ. ಈಗ ನೋಡಿ, ಎಂತಹ ದೊಡ್ಡ ನಿಪುಣನಾದ ಈಜುಗಾರ ಇರಬಹುದು, ಅವನು ಸಮುದ್ರಕ್ಕೆ ಅವನನ್ನು ತಗೊಂಡೋಗ್ಬಿಟ್ರೆ ಅವನಿಗೆ ಆ ಸಮುದ್ರ ದಾಟಲಿಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ. ಒಲಿಂಪಿಕ್ ಮೆಡಲ್ ಇದ್ದವನು ಇರ್ಬೋದು, ಆದರೆ ಸಮುದ್ರದಲ್ಲಿ ಈಜಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಸಮುದ್ರ ಅನೇಕ ತೆರೆಗಳು ಬರ್ತಾ ಇರುತ್ತೆ, ದೊಡ್ಡ ದೊಡ್ಡ ತೆರೆಗಳು ಬರುತ್ತೆ. ಆಮೇಲೆ ಸಮುದ್ರದ ಆ ಅಗಲ ಉದ್ದ ತುಂಬಾ ಅದು ದೊಡ್ಡದು. ಮತ್ತೆ ತಿಮಿಂಗಿಲಗಳು ಸಮುದ್ರದಲ್ಲಿ ಅನೇಕ ಇದನ್ನ ದಾಟಬೇಕಾಗತ್ತೆ. ಮತ್ತೆ ವೇಗವಾಗಿ ಇದು ಕೂಡ ಗಾಳಿ ಕೂಡ ಸಂಚಾರ ಮಾಡ್ತಾ ಇರತ್ತೆ. ಹಾಗಾಗಿ ಬಹಳ ಕಷ್ಟ. ಈ ಒಬ್ಬರೇ ಅಂದ್ರೆ ಅರ್ಥ ಏನು ಅಂತಂದ್ರೆ, ಈ ಸಮುದ್ರವನ ಅಂದ್ರೆ ಈ ಭೌತಿಕ ಪ್ರಪಂಚ, ಇದನ್ನ ದಾಟುವುದು ಬಹಳ ಕಷ್ಟ. ಎಂತಹ ನಿಪುಣ ಈಜುಗಾರನಾದ್ರೂ ಸಮುದ್ರದಲ್ಲಿ ತುಂಬಾ ಸೆಣಸಾಡಬೇಕು. ಸೊ ಹಾಗಾಗಿ ಸಮುದ್ರದಲ್ಲಿ ಒಬ್ಬ ಈಜುಗಾರನನ್ನು ಯಾರಾದ್ರೂ ಸಮುದ್ರದಲ್ಲಿ ಬಿದ್ದು ಬಿಟ್ಟಿದ್ದಾರೆ, ಅವರನ್ನ ಎತ್ತಬೇಕು ಅಂತಂದ್ರೆ ಎಲ್ಲಾದ್ರೂ ಮೇಲಿಂದ ಒಂದು ಹೆಲಿಕಾಪ್ಟರ್ ಬಂದ್ರೆ ಈಜಿಂದ ತಗೊಂಡೋಗಿ ಎತ್ಬಹುದಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಎತ್ಕೊಂಡು ಹೋಗ್ಬೋದು. ಅದೇ ತರಹ ನಮಗೆ ನಾವು ಐಹಿಕ ಪ್ರಪಂಚದಲ್ಲಿ ಬಿದ್ದು ಬಿಟ್ಟಿದ್ದೇವೆ, ನಾವು ಇಂದ್ರಿಯ ಭೋಗದಲ್ಲಿ ಆಳವಾಗಿ ಮುಳುಗಿ ಬಿಟ್ಟಿದ್ದೇವೆ, ನಾವೀಗ ದುಃಖದ ಸಾಗರದಲ್ಲಿ ಇದ್ದೇವೆ. ಹಾಗಾಗಿ ನಾವು ಇದರಿಂದ ಪಾರಾಗಬೇಕು. ಅಂದ್ರೆ ನಮಗೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಕೈಕಾಲುಗಳೆಲ್ಲ ಕಟ್ಟಿ ಹೋಗ್ಬಿಟ್ಟಿದೆ. ಈಗ ನಮಗೆ ಅಜ್ಞಾನದಿಂದ ನಾವು ತುಂಬಿ ಬಿಟ್ಟಿದ್ದೇವೆ. ಅಜ್ಞಾನದಿಂದ ಕೂಡಿರೋದ್ರಿಂದ ನಮ್ಮ ಕೈಯೆಲ್ಲ ಕಾಲೆಲ್ಲ ಕಟ್ಟಿ ಹೋಗಿದೆ. ಯಾಕೆ? 3 ಗುಣಗಳಿಂದ ಕಟ್ಕೊಂಡ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ನಮಗೆ ಏನಾಗುತ್ತೆ, ಕೆಲವೊಮ್ಮೆ ಅಯ್ಯೋ ನಾ ತುಂಬಾ ಪಾಪ ಮಾಡಿದ್ದೇನೆ, ನನಗೆ ಸಾಧ್ಯವಾ ಈ ಅಜ್ಞಾನದ ಈ ಒಂದು ಭೌತಿಕ ಪ್ರಪಂಚ ದಾಟಲಿಕ್ಕೆ? ಇಲ್ಲ. ಭಗವಂತ ಏನ್ ಹೇಳ್ತಾನೆ, ಪರಮ ಪಾಪಿಯಾಗಿದ್ದರೂ ಕೂಡ ನೀನು ದಾಟಬಹುದು. ಹೇಗೆ? ಆಧ್ಯಾತ್ಮಿಕ ಜ್ಞಾನ ಬೆಳೆಸ್ಕೋ, ಕೃಷ್ಣ ಪ್ರಜ್ಞೆಯ ದೋಣಿ ಹತ್ತು. ಅದು ಬಹಳ ಸರಳವಾದದ್ದು, ಅಷ್ಟು ಭವ್ಯವಾದದ್ದು ಅಂತ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯ ದೋಣಿ. ಅಲ್ಲಿ ಕೃಷ್ಣ ಪ್ರಜ್ಞೆಯ ದೋಣಿ ಅಂತಂದ್ರೆ ಅಲ್ಲಿ ದೋಣಿ ಅಂದ್ರೆ ಅಲ್ಲಿ ಒಬ್ಬ ಇದಿರ್ತಾನೆ, ದೋಣಿ ನಡೆಸೋನಿರ್ತಾನೆ, ಅಂಬಿಗ ಅಲ್ವಾ? ಅಂಬಿಗ ಅಂತಂದ್ರೆ ಇಲ್ಲಿ ಆಚಾರ್ಯರು ಅಂಬಿಗರು, ಶ್ರೀಲ ಪ್ರಭುಪಾದರು ಅಂಬಿಗರು ಅಂತ ದೊಡ್ಡ ಶ್ರೇಷ್ಠ ಇವರು. ಎಂತಹ ದೋಣಿ ಒಳ್ಳೆ ನಡೆಸ್ತಕ್ಕಂಥ ಎಕ್ಸ್ಪರ್ಟು ಅವರು. ನಮ್ಮನ್ನ ಆಧ್ಯಾತ್ಮಿಕ ಸಾಗರದಿಂದ, ಈ ಭೌತಿಕ ಸಾಗರದಿಂದ ಪಾರು ಮಾಡಬಲ್ಲರು. ಮತ್ತೆ ದೋಣಿಯಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಈಗ ಭಗವಂತನ ಒಂದು ಇದಿದೆ ನಮ್ಮ ಹತ್ರ, ಭಗವದ್ಗೀತೆ ಅಲ್ವಾ, ನಮಗೆ ಭಾಗವತಂ ಇದೆಲ್ಲ ಇದೆ. ಸೊ ಇದು ಏನಾಗತ್ತೆ ಅಂತಂದ್ರೆ, ಭಗವದ್ಗೀತೆ ಮತ್ತು ಭಾಗವತಂ ನಮಗೆ ಪೂರಕ ಆಗತ್ತೆ. ಅದನ್ನೆಲ್ಲ ಭಗವದ್ಗೀತೆ ಭಾಗವತ ಓದ್ಕೊಂಡು ಆಚಾರ್ಯರು ಶ್ರೀಲ ಪ್ರಭುಪಾದರು ಕೃಷ್ಣ ಪ್ರಜ್ಞೆ ದೋಣಿ ಇದರಲ್ಲಿ ಕೂತ್ಕೊಂಡ್ರೆ ನಾವು ಈ ಭವಸಾಗರವನ್ನ ದಾಟಬಹುದು. ಭೌತಿಕ ಲೋಕದ ಇದನ್ನ ನಾವು ದಾಟಲಿಕ್ಕೆ ಸಾಧ್ಯ. ಹಾಗಾಗಿ ಈ ದುಃಖದ ಸಾಗರ, ಈ ಅಜ್ಞಾನದ ಸಾಗರ ಇದು ನಮಗೆ ಬೇಡ. ಇದನ್ನು ದಾಟ್ಕೊಂಡು ಭಗವಂತನ ಲೋಕ ಅಲ್ಲಿ ಆನಂದಮಯವಾದದ್ದು. ಅಲ್ಲಿ ಏನಿದೆ, ಅಲ್ಲಿ ಯಾವಾಗಲೂ ಶಾಶ್ವತವಾದ ಜ್ಞಾನಾನಂದದ ಪರಿಸ್ಥಿತಿ, ಅಲ್ಲಿ ಅದು ನಮ್ಮ ಸಹಜವಾದ ಮನೆ, ಅಲ್ಲಿ ನಾವು ಹೋಗ್ಬೇಕು ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 37 ನೋಡೋಣ. ಯತ ಇದಾಂಸಿ ಸಮಿದ್ದೋಗ್ನಿರ್ ಭಸ್ಮ ಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ ಕುರುತೆ ತಥಾ. ಹರೇ ಕೃಷ್ಣ. ಅನುವಾದ ಓದಿ. ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯ ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಎಲ್ಲರಿಗೂ ಗೊತ್ತಿದೆ, ದೊಡ್ಡ ಬೆಂಕಿ ಪ್ರಜ್ವಲಿಸ್ತಾ ಚೆನ್ನಾಗಿ ಜ್ವಾಲ ಇದ್ರೆ ಅದು ಕಟ್ಟಿಗೆ ಎಲ್ಲ ಬೂದಿ ಆಗಿ ಉರಿದು ಬೂದಿ ಆಗ್ಬಿಡುತ್ತೆ.
ಹಾಗೆ ಈ ಜ್ಞಾನವನ್ನು ಕೂಡ ಅಗ್ನಿಗೆ ಹೋಲಿಸಲಾಗಿದೆ. ಈ ಯಾವ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನವನ್ನು ಒಂದು ಬೆಂಕಿಗೆ, ಅಲ್ಲಿ ಐಹಿಕ ಕರ್ಮಗಳ ಪ್ರತಿಕ್ರಿಯೆಯನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ ಈ ಆಧ್ಯಾತ್ಮಿಕ ಜ್ಞಾನ. ಹಾಗಾಗಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಬೇಕು. ಹಾಗಾಗಿ ಆತ್ಮ ಪರಮಾತ್ಮ ಇವುಗಳ ಸಂಬಂಧದ ಪರಿಪೂರ್ಣ ಜ್ಞಾನ, ಇದನ್ನು ಅಗ್ನಿಗೆ ಹೋಲಿಸಲಾಗಿದೆ. ಆತ್ಮ ಪರಮಾತ್ಮನ ಸಂಬಂಧದ ಪರಿಪೂರ್ಣ ಜ್ಞಾನ ಅಂದ್ರೆ ಏನು? ಪರಮಾತ್ಮ ಅಂದ್ರೆ ಭಗವಂತ, ಅವನು ಒಡೆಯ, ನಾವು ಸೇವಕರು. ಆತ್ಮ ಮತ್ತು ಒಡೆಯ ಮತ್ತು ಸೇವಕನ ಕೆಲಸ ಏನು? ಸೇವಕನ ಕೆಲಸ ಏನು? ಒಡೆಯನನ್ನು ಸೇವಿಸುವುದು, ಅವನನ್ನ ಸೇವೆ ಮಾಡುವುದು. ಇದು ನಿತ್ಯ ನಿರಂತರ ಸೇವಕ. ಸೊ ಆ ಜೀವಾತ್ಮ ಭಗವಂತನ ನಿತ್ಯ ನಿರಂತರ ಸೇವಕ. ಇದು ಪರಿಪೂರ್ಣ ಜ್ಞಾನ. ಇದು ಅಗ್ನಿಗೆ ಹೋಲಿಸಲಾಗಿದೆ. ಸೊ ಆ ಜ್ಞಾನದಿಂದ ಯಾವ ಕೆಲಸ ಮಾಡುತ್ತೆ, ಅವಾಗ ಎಲ್ಲ ಕರ್ಮದ ಪ್ರತಿಕ್ರಿಯೆಗಳು ಸುಟ್ಟು ಹೋಗುತ್ತವೆ. ಆಮೇಲೆ ಇದರಲ್ಲಿ ಕರ್ಮದ ಪ್ರತಿಕ್ರಿಯೆ ಏನಿರುತ್ತೆ ಅಂದ್ರೆ ಹಲವಾರು ಹಂತಗಳಿವೆ. ನಾವು ಕರ್ಮದಲ್ಲಿ ಈಗಷ್ಟೇ ರೂಪುಗೊಳ್ಳುತ್ತಿರೋ ಪ್ರತಿಕ್ರಿಯೆ, ಆಮೇಲೆ ಆಲ್ರೆಡಿ ಹಿಂದಿನ ಜನ್ಮದಲ್ಲಿ ಎಲ್ಲೋ ಮಾಡ್ಕೊಂಡು ಕರ್ಮ ಅದರದ್ದು ಫಲ ಬಂದ ಪ್ರತಿಕ್ರಿಯೆ, ಅದೆಲ್ಲ ಆಗತ್ತೆ. ಸೊ ಅಂದ್ರೆ ಈಗ ನಾವೀಗ ಯಾರಿಗಾದ್ರು ಕೆಲವರಿಗೆ ಇದರಿಂದ ರೋಗ ಬಂದಿರುತ್ತೆ, ಕೆಲವರಿಗೆ ಕೋರ್ಟ್ ಕೇಸುಗಳು ಬರುತ್ತೆ. ಇದೆಲ್ಲ ಅಂದರೆ ಜೀವನದಲ್ಲಿ ಕುರೂಪ, ಕೆಲವರಿಗೆ ಏನೋ ಅಂದ್ರೆ ತರವಾದ ಎಲ್ಲ ಕಷ್ಟಗಳು ಬರೋದು, ಅದು ಆಲ್ರೆಡಿ ಪ್ರಾರಬ್ಧ ಕರ್ಮ. ಅಂದ್ರೆ ಆಲ್ರೆಡಿ ಇದು ಫಲಕ್ಕೆ ಬಂದಿರತಕ್ಕಂಥ ಕರ್ಮ. ಸೊ ಹಾಗಾಗಿ ಇಲ್ಲಿ ಈ ಯಾವ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮತ್ತೆ ಆ ಒಂದು ಜ್ಞಾನ, ನಾನು ಜೀವಿಯು ಭಗವಂತನ ನಿತ್ಯ ನಿರಂತರ ಸೇವಕ, ಈ ಜ್ಞಾನದಲ್ಲಿ ಕೆಲಸ ಮಾಡೋದು, ಆವಾಗ ಎಲ್ಲ ಕರ್ಮವನ್ನು ಸುಟ್ಟು ಹಾಕಿಬಿಡುತ್ತೆ. ಪ್ರಾರಬ್ಧ ಕರ್ಮವನ್ನು ಸುಡುತ್ತೆ, ಈಗಲೇ ತಯಾರಾಗ್ತಾ ಇರ್ತಕ್ಕಂಥ ಕರ್ಮದ ಪ್ರಕ್ರಿಯೆಯನ್ನು ಕೂಡ ಸುಟ್ಟು ಹಾಕುತ್ತೆ. ಫಲಕ್ಕೆ ಬಂದಿರತಕ್ಕಂಥ ಫಲೋನ್ಮುಖವಾಗಿರ್ತಕ್ಕಂಥ ಇನ್ನೇನು ಫಲ ಬರ್ತದೆ ಅಂತ ಕರ್ಮಗಳನ್ನು ಕೂಡ ಸುಟ್ಟು ಹಾಕಿಬಿಡುತ್ತದೆ. ಹಾಗಾಗಿ ಈ ಸಂಪೂರ್ಣ ಜ್ಞಾನ ತುಂಬಾ ಮುಖ್ಯವಾದದ್ದು. ಶ್ಲೋಕ 38ಕ್ಕೆ ಹೋಗೋಣ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಹರೇ ಕೃಷ್ಣ. ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು. ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು. ಭವ್ಯವಾದ ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲಾ ಅನುಭವದ ಪರಿಪಕ್ಷ ಫಲ, ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಹರೇ ಕೃಷ್ಣ. ಹಾಗಾಗಿ ಆಧ್ಯಾತ್ಮಿಕ ಜ್ಞಾನ ತುಂಬಾ ಭವ್ಯವಾದದ್ದು, ತುಂಬಾ ಪರಿಶುದ್ಧವಾದದ್ದು. ಹಾಗಾಗಿ ಇದು ಈ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಅದು ಇದ್ದಾಗ ನಮಗೆ ತುಂಬಾ ಮುಖ್ಯವಾದದ್ದು. ಈಗ ನಮಗೆ ಗೊತ್ತಿದ್ದಾಗ ಅಜ್ಞಾನವೇ ನಮ್ಮ ಬಂಧನದ ಕಾರಣ. ಅಜ್ಞಾನ ಬಂಧನದ ಕಾರಣ ಆದಾಗ ಜ್ಞಾನವೇ ಮುಕ್ತಿಯ ಕಾರಣ. ಸೊ ಈ ಅರಿವು ಅದು ದಿವ್ಯ ಜ್ಞಾನ, ಅದು ಪರಿಶುದ್ಧವಾದ ಜ್ಞಾನ. ಸೊ ಅದಕ್ಕೆ ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ ಅಂತ ನೀವು ವಿದ್ಯಾಲಯಗಳಲ್ಲಿ ಕೂಡ ನಹಿ ಜ್ಞಾನೇನ ಸದೃಶಂ ಅಂತ ಬರೆದಿರ್ತಾರೆ. ಆದರೆ ಇಲ್ಲಿ ನಮಗೆ ತಿಳ್ಕೊಳ್ತಕ್ಕಂಥದ್ದು ಭೌತಿಕ ಅಲ್ಲ, ಈ ಜ್ಞಾನ ಆಧ್ಯಾತ್ಮಿಕ ಜ್ಞಾನ. ಸೊ ಹಾಗಾಗಿ ಯಾವಾಗ ವ್ಯಕ್ತಿ ಈ ಒಂದು ಜ್ಞಾನ ಪಡೆದು ಭಕ್ತಿ ಪೂರ್ವಕ ಸೇವೆಯಲ್ಲಿ ತೊಡಗುತ್ತಾನೆ, ಆಗ ಈ ಜ್ಞಾನವನ್ನ ಸವಿತಾನಂತೆ. ಯಾವ ಜ್ಞಾನ? ನಾನು ಭಗವಂತನ ಸೇವಕ, ಈ ಜ್ಞಾನವನ್ನು ಸವಿತಾನೆ. ಅದಕ್ಕೆ ಸೇವಾನಂದ ಹೇಳ್ತಾರೆ, ಕೃಷ್ಣಾನಂದ, ಪರಮಾನಂದ ಅಂತ ಹೇಳ್ತಾರೆ. ಅಂದ್ರೆ ಆ ಆನಂದ ಅಂಬುದಿ ವರ್ಧನಂ, ಆ ಆನಂದಕ್ಕೆ ಮಿತಿಯೇ ಇಲ್ಲ, ಅದಕ್ಕೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ವೃದ್ಧಿಯಾಗ್ತಾನೆ ಇರ್ತದೆ. ಸೊ ಹಾಗಾಗಿ ಯಾವಾಗ ಈ ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡು ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗ್ತಾನೆ, ಸೇವಾನಂದವನ್ನ ಅವನು ಅನುಭವಿಸ್ತಾನೆ, ಅವಾಗ ಅವನು ತನ್ನಲ್ಲಿಯೇ ಶಾಂತಿಯನ್ನ ಮತ್ತೆ ಸಂತೋಷವನ್ನ ಅನುಭವಿಸ್ತಾನೆ. ಈಗ ಶ್ಲೋಕ 39ಕ್ಕೆ ಹೋಗೋಣ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಜ್ಞಾನವೇ ನಮ್ಮ ಬಂಧನದ ಬಿಡುಗಡೆಗೆ ಕಾರಣ, ಅಜ್ಞಾನವು ಬಂಧನಕ್ಕೆ ಕಾರಣ. ಜ್ಞಾನ ಪಡ್ಕೊಂಡ್ರೆ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡ್ರೆ ನಾವು ಬಿಡುಗಡೆ. ಎಲ್ಲಿಂದ ಬಿಡುಗಡೆ? ಈ ಭೌತಿಕ ಪ್ರಪಂಚದ ಬಿಡುಗಡೆ. ಸೊ ಇದು ಹೇಗೆ ಸಾಧ್ಯ? ಕೃಷ್ಣನಲ್ಲಿ ದೃಢವಾದ ನಂಬಿಕೆ, ಶ್ರದ್ಧೆ,
ಇಂತಹ ಒಂದು ಈ ಶ್ರದ್ಧೆ ಇದ್ಕೊಂಡ್ರೆ ಜ್ಞಾನವನ್ನ ಪಡ್ಕೊಳ್ಬಹುದು. ಸೊ ಹೇಗೆ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಕ್ತಿ ಸೇವೆ ಮಾಡಿದರೆ ಸಾಕು, ಕರ್ಮವನ್ನು ಮಾಡಿದರೆ ಸಾಕು. ಅದು ಏನಾಗುತ್ತೆ, ಯಾವಾಗ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡ್ತೇನೆ ಆಗ ನನಗೆ ಏನಾಗುತ್ತೆ, ಪರಿಪೂರ್ಣತೆಯನ್ನು ಪಡೆಯುತ್ತೇನೆ, ಉನ್ನತೋನ್ನತ ಪರಿಪೂರ್ಣತೆಯನ್ನು ನಾನು ಪಡ್ಕೊಳ್ತೇನೆ. ಏನದು ಭಕ್ತಿ ಸೇವೆಯನ್ನು ಮಾಡೋದು ಅಂದರೆ, ಇಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಸಂಕೀರ್ತನೆಯನ್ನು ಮಾಡ್ತಕ್ಕಂಥದ್ದು. ಈ ಸಂಕೀರ್ತನೆ ಏನು ಮಾಡುತ್ತೆ, ಹೃದಯದ ಕೊಳೆಯನ್ನೆಲ್ಲ ತೆಗೆದು ಹಾಕ್ಬಿಡುತ್ತೆ. ಹೃದಯದಲ್ಲಿ ಕೊಳೆ, ಎಷ್ಟೋ ಜನ್ಮಾಂತರದ ಪಾಪಗಳು, ಕೊಳೆ, ಈ ಐಹಿಕದ ಕೊಳೆ ಅದೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಅದು ಚರಂಡಿಯಲ್ಲಿ ಬಿದ್ದಾಗ ಹೇಗೆ ನಮ್ಮ ಬಟ್ಟೆಗಳೆಲ್ಲ ತುಂಬ ಗಲೀಜಾಗುತ್ತೆ, ಆಗ ನಮ್ಮ ಹೃದಯ ಅಷ್ಟು ಗಲೀಜಿದೆ. ಅದು ಹೋಗಬೇಕು ಅಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಮಾಡಬೇಕು. ಸೊ ಅದಕ್ಕೆ ಕೃಷ್ಣನಲ್ಲಿ ನಿಷ್ಠೆ ಇರಬೇಕು. ಈ ನಿಷ್ಠೆ ಬರೋದು ಹೇಗೆ? ಈ ನಿಷ್ಠೆ ಬರೋದು ಅಂದರೆ ಶ್ರದ್ಧಾ ಬರೋದು, ಶ್ರದ್ಧೆ ಬರಬೇಕು. ನಿಷ್ಠೆ ಅಂದರೆ ದೃಢವಾದ ನಂಬಿಕೆ, ಶ್ರದ್ಧೆ ಅಂದರೆ ಕೋಮಲವಾದದ್ದು. ಸೊ ಹಾಗಾಗಿ ಈಗ ನಮಗೆ ಗೊತ್ತಾಗುತ್ತೆ ನೋಡಿ, ಒಬ್ಬ ಕ್ಷೌರ ಮಾಡ್ಕೊಳ್ಳಿಕ್ಕೆ ನಾವು ಹೋಗ್ತೇವೆ. ಆ ಕ್ಷೌರದವನ ಹತ್ರ ಏನು ಮಾಡ್ತಾರೆ ಗಂಡಸರು, ಅವರಿಗೆ ಅವ್ರ ತಲೆ ಕೊಡ್ತಾರೆ ಕತ್ತರಿಸಿ, ಕೂದಲು ಕತ್ತರಿಸಿ. ಅವ್ರಿಗೇನಾದರೂ ಭಯ ಇರುತ್ತಾ? ಅಂದರೆ ಆ ಕ್ಷೌರಿಕ ತನ್ನ ಕುತ್ತಿಗೆ ಕತ್ತರಿಸ್ತಾನೆ ಅಂತ ಭಯ ಇರುತ್ತಾ? ಇರೋದಿಲ್ಲ. ಅವರಿಗೆ ಶ್ರದ್ಧೆ ಇರುತ್ತೆ, ಓ ಈ ಕ್ಷೌರ ಮಾಡೋವನು ತಲೆ ಕತ್ತರಿಸ್ತಾನೆ ಅಷ್ಟೇ, ತನ್ನ ಕುತ್ತಿಗೆ ಕತ್ತರಿಸೋದಿಲ್ಲ. ಹಾಗೆ ಇದು ಶ್ರದ್ಧೆ. ಇನ್ನೊಂದು, ನಾವು ಬಸ್ಸಲ್ಲಿ ಕುತ್ಕೊಂಡು ಹೋಗ್ತೇವೆ, ಎಷ್ಟೆಷ್ಟೋ ಅಂದರೆ ಇದು ತುಂಬಾ ಘಾಟ್ ಸೆಕ್ಷನಲ್ಲೆಲ್ಲ ಹೋಗ್ತೇವೆ. ಆದರೆ ಬಸ್ ಡ್ರೈವರ್ ಮೇಲೆ ನಮಗೆ ನಂಬಿಕೆ ಇರುತ್ತೆ ಅಲ್ವಾ? ಅವನು ಅಪಘಾತ ಮಾಡೋದಿಲ್ಲ, ಅವನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನೆ, ನಂಬಿಕೆ ಇರುತ್ತೆ ಅಲ್ವಾ? ಸೊ ಇದು ಶ್ರದ್ಧೆ. ಹಾಗಾಗಿ ಶ್ರದ್ಧೆಯನ್ನು ಪಡ್ಕೋಬೇಕು ನಾವು ಮೊದಲು. ಏನನ್ನು ಇಲ್ಲಿ ಶ್ರದ್ಧೆ? ಈಗ ನಾವು ಮಾತಾಡಿದ್ದು ಭೌತಿಕವಾದ ಶ್ರದ್ಧೆ. ಅದೇ ತರಹ ಭಗವಂತನಲ್ಲಿ ನಾವು ಶ್ರದ್ಧೆ ಮಾಡಬೇಕು. ಅಂದರೆ ಏನು, ನಾನು ಹರಿನಾಮ ಸಂಕೀರ್ತನ ಮಾಡಿದರೆ ನನಗೆ ಖಂಡಿತವಾಗಿ ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಆಗತ್ತೆ. ಯಾಕೆಂದರೆ ಭಗವಂತನೇ ಹೇಳಿದ್ದಾನೆ, ಏನಂತ ಒಂದು ಚೈತನ್ಯ ಮಹಾಪ್ರಭುವಾಗಿ ಏನು ಹೇಳಿದ್ದಾನೆ, ಹರೇರ್ನಾಮ 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 ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಇದು ಬಿಟ್ಟರೆ ಬೇರೆ ಗತಿಯೇ ಇಲ್ಲ, ಹರಿನಾಮ ಮಾಡಬೇಕು ನೀವು ಈ ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಹರೇ ಅಂದ್ರೆ ರಾಧಾರಾಣಿ, ಕೃಷ್ಣ ಹರೇ ಕೃಷ್ಣ ಅಂದ್ರೆ ಭಗವಾನ್ ಕೃಷ್ಣ. ಓ ರಾಧಾರಾಣಿ, ನೀನು ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೋ, ಇದು ಇದರ ಅರ್ಥ. ಸೊ ಹಾಗಾಗಿ ಯಾವಾಗಲೂ ನಮಗೆ ರಾಧಾರಾಣಿ ಅಂತಂದ್ರೆ ಭಗವಂತನ ಆ ಒಂದು ಆಪ್ತ ಭಕ್ತೆ, ಶ್ರೇಷ್ಠವಾದ ಭಕ್ತೆ ಅವಳಷ್ಟು ಶ್ರೇಷ್ಠವಾದ ಭಕ್ತಿ ಯಾರೂ ಇಲ್ಲ. ಸೊ ಹಾಗಾಗಿ ಕೃಷ್ಣನ ಹತ್ರ ಕೇಳಿದರೆ ಭಕ್ತಿಯನ್ನು ಕೃಷ್ಣ ಕೊಡದೇ ಇರ್ಬೋದು, ಆದರೆ ನಾವು ರಾಧಾರಾಣಿ ನಮಗೆ ಅವ್ಯಾಜ ಕರುಣೆಯನ್ನು ಕೊಡ್ತಾಳೆ. ಸೊ ಹಾಗಾಗಿ ಕೃಷ್ಣನ ಅವ್ಯಾಜ ಕರುಣೆ ನಮಗೆ ಗುರುವಿನ ಮೂಲಕ ಬರ್ತದೆ. ಸೊ ಗುರು ಮತ್ತು ಕೃಷ್ಣ ಕೃಪಾ, ಅವರ ಕೃಪೆ ಇದ್ದಾಗ ನಮಗೆ ಆ ಭಕ್ತರ ಮೂಲಕವೇ ನಮಗೆ ಭಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಭಗವಂತನಲ್ಲಿ ಶ್ರದ್ಧೆ ಇಡಬೇಕು, ಆಮೇಲೆ ಇಂದ್ರಿಯಗಳನ್ನ, ಆಮೇಲೆ ನಮ್ಮ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಆಗ ಸುಲಭವಾಗಿ ಮತ್ತು ವಿಳಂಬ ಇಲ್ಲದೆ ಕೃಷ್ಣ ಪ್ರಜ್ಞೆ ಅರಿವಿನಲ್ಲಿ ಪರಿಪೂರ್ಣನಾಗುವನು. ಇನ್ನೆರಡು ಶ್ಲೋಕ ಉಂಟು. ಶ್ಲೋಕ 40. ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಹರೇ ಕೃಷ್ಣ. ಅನುವಾದ ಓದಿ. ಹರೇ ಕೃಷ್ಣ. ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು, ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ. ಇಂಥವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ನಾಶ ಹೊಂದುವರು. ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಯಾರಿಗೆ ಶ್ರದ್ಧೆ ಇಲ್ಲ ಅವರು ಪ್ರಶ್ನೆ ಮಾಡ್ತಾರೆ, ಏನೋ ಇದೆಲ್ಲ ಭಗವದ್ಗೀತೆ ಏನದು, ಏನೋ ಬೇಕಾಗಲಿಲ್ಲ, ಅದರಲ್ಲಿ ಏನು ನಂಬಿಕೆನೇ ಇರೋದಿಲ್ಲ ಅವರಿಗೆ. ಸೊ ಅಪೌರುಷೇಯ ಧರ್ಮ ಗ್ರಂಥಗಳು, ಈ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇವೆಲ್ಲ ಅಪೌರುಷೇಯ ಧರ್ಮ ಗ್ರಂಥ. ಇದರಲ್ಲಿ ಯಾರು ಸಂಶಯ ಮಾಡ್ತಾರೆ ಅವರಿಗೆ ಭಗವಂತನ ಪ್ರಜ್ಞೆ ಅಂದರೆ ಅವರಿಗೆ ಸಿಕ್ಕೋದಿಲ್ಲ. ಸೊ ಹಾಗಾಗಿ ನಾವು ನಂಬಿಕೆ ಇಟ್ಕೋಬೇಕು. ಯಾವುದಾದಕ್ಕೂ ನಾವು ನಂಬಿಕೆ ಇಟ್ಟರೆ ಮಾತ್ರ ಶ್ರದ್ಧೆ ಬೆಳಬೇಕು. ಈಗ ನಂಬಿಕೆ ಇಡುವುದು ಮೊದಲ ಹೆಜ್ಜೆ. ನಂಬಿಕೆ ಇಟ್ಟರೆ ನಮ್ಗೆ ಏನಾಗುತ್ತೆ, ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದ್ರೆ ನಮ್ಮ ಮುಂದುವರಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಶ್ರದ್ಧೆಯೇ ಇಲ್ಲದಿದ್ದರೆ ನಮಗೆ ಮುಂದುವರಿಲಿಕ್ಕೆ ಸಾಧ್ಯ ಇದೆಯಾ? ಶ್ರದ್ಧೆಯೇ ಮುಖ್ಯವಾದದ್ದು. ಯಾವುದಕ್ಕಾದ್ರೂ ಶ್ರದ್ಧೆ. ಈಗ ಶಾಲೆಯಲ್ಲಿ ಹೋಗಿ ಕಲಿಬೇಕಾದ್ರೆ ಶ್ರದ್ಧೆ ಇದ್ರೆ ಮಾತ್ರ, ಶ್ರದ್ಧೆಯಿಂದ ಓದಿದ್ರೆ ಮಾತ್ರ ಪಾಠ ಅರ್ಥ ಆಗುತ್ತೆ ಅಲ್ವಾ?
ಇಲ್ಲದಿದ್ರೆ ಆಗೋದಿಲ್ಲ. ಅಡಿಗೆ ಮಾಡ್ಲಿಕ್ಕೆ ಕೂಡ ಒಂದು ಶ್ರದ್ಧೆ ಇದ್ರೆ ಅಡಿಗೆ ಚೆನ್ನಾಗಾಗತ್ತೆ. ಯಾವುದಕ್ಕೂ ಕೂಡ ಶ್ರದ್ಧೆ ಇರಬೇಕು. ಹಾಗೆ ಭಗವಂತನಲ್ಲಿ ಕೂಡ ಈ ನಮಗೆ ಹೋಗ್ಲೇಬೇಕು. ಭಗವಂತನ ಒಂದು ಇದರಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ನಮಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಸಾಧ್ಯವೇ ಇಲ್ಲ. ಸೊ ನಮಗೆ ಗುರುಗಳು ಸರಿಯಾಗಿ ಹೇಳ್ತಾರೆ, ಗುರುಗಳ ಮೇಲೆ ನಂಬಿಕೆ ಶ್ರದ್ಧೆ ಇರಬೇಕು. ಸೊ ಅವರು ಹೇಳಿದ್ದನ್ನ ನಾವು ಪಾಲಿಸಬೇಕು. ಸೊ ಹಾಗಾಗಿ ನಾನು ಜಪ ಮಾಡ್ತೇನೆ, ಹರೇ ಕೃಷ್ಣ ಮಂತ್ರ ಮಾಡ್ತೇನೆ, ಇದರಿಂದ ನಂಗೆ ಗುರುಗಳು ಕೊಟ್ಟಿದ್ದಾರೆ, ನನಗೆ ಇದನ್ನು ಹೇಳಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ ನಮಗೆ ಮತ್ತೆ ಸಂಶಯ ಇರಬಾರ್ದು. ನಮಗೆ ಸಂಶಯ ಇದ್ದ ಕೂಡಲೇ ಅನಗತ್ಯವಾಗಿ ನಮ್ಗೆ ಏನಾಗುತ್ತೆ, ಅದರಲ್ಲಿ ಮಾಡಲಿಕ್ಕೆ ನಮಗೆ ಶ್ರದ್ಧೆಯೇ ಬರುವುದಿಲ್ಲ. ಸಂಶಯ ಇದ್ರೆ ಶ್ರದ್ಧೆ ಬರೋದಿಲ್ಲ. ಸೊ ಹಾಗಾಗಿ ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಸದಾ ಸಂಶಯದಲ್ಲಿ ಯಾರು ಇರ್ತಾರೋ ಅವರಿಗೆ ಮುನ್ನಡೆ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವು ಮುನ್ನಡಿಬೇಕು. ನಮಗೆ ಪ್ರೋಗ್ರೆಸ್ ಆಗಬೇಕು ಅಂದ್ರೆ ನಮ್ಗೆ ಶ್ರದ್ಧೆ ಇರಬೇಕು, ಸಂಶಯ ಇರಬಾರ್ದು. ಭಗವಂತನಲ್ಲಿ ಅವನು ತಿಳಿಸಿಕೊಟ್ಟ ಮಾತಿನಲ್ಲಿ ನಂಬಿಕೆ ಇಲ್ಲದಿರುವವರಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಒಳ್ಳೆಯದಾಗುವುದಿಲ್ಲ. ಇದು ಭಗವಂತನೇ ಹೇಳಿದ್ದಾನೆ. ಯಾರು ಭಗವಂತನಲ್ಲಿ ನಂಬಿಕೆ ಇಡೋದಿಲ್ಲ, ಅವ್ರು ಭಗವಂತ ಹೇಳಿದ್ರಲ್ಲಿ ನಂಬಿಕೆ ಇಡೋದಿಲ್ಲ, ಅವರಿಗೆ ಈ ಜನ್ಮದಲ್ಲೂ ಒಳ್ಳೇದಾಗೋದಿಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ಒಳ್ಳೇದಾಗೋದೇ ಇಲ್ಲ. ಈ ಲೋಕದಲ್ಲೂ ಒಳ್ಳೇದಾಗೋದಿಲ್ಲ, ಮುಂದಿನ ಲೋಕದಲ್ಲೂ ಒಳ್ಳೇದಾಗೋದಿಲ್ಲ. ಅವರಿಗೆ ಸುಖವೆಂಬುದೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅಪೌರುಷೇಯ ಧರ್ಮ ಗ್ರಂಥಗಳ ತತ್ವಗಳನ್ನು ಶ್ರದ್ಧೆಯಿಂದ ಅನುಸರಿಸಬೇಕು. ಇದರಿಂದ ಜ್ಞಾನದ ವೇದಿಕೆಗೆ ಏರಬಹುದು. ಆಗ ಜ್ಞಾನ ಅಂದ್ರೆ ದಿವ್ಯ ಜ್ಞಾನ, ಭಗವಂತನ ಜ್ಞಾನ. ಸೊ ಅವಾಗ ಅದು ಅಲ್ಲಿ ಏನಾಗುತ್ತೆ, ಗುರು ಪರಂಪರೆಯಿಂದ ಬಂದಿರತಕ್ಕಂಥ ಜ್ಞಾನ. ಸೊ ಅದನ್ನ ಹಿರಿಯ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸಿ ಯಶಸ್ಸನ್ನು ಪಡೆಯಬೇಕು. ಅದನ್ನೇ ಹೇಳಿದೆ, ಮಹಾಜನೋ ಏನ ಕಥಾಹ ಸಪಂತಹ. ಕೊನೆಯದಾದ ಶ್ಲೋಕ, ಇನ್ನೊಂದು 2 ಶ್ಲೋಕ ಇದೆ ಕಾಣುತ್ತೆ, 41, 42 ಕಾಣುತ್ತೆ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಅನುವಾದ ಓದಿ. ಹರೇ ಕೃಷ್ಣ. ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನೋ ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನೋ ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ, ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಹರೇ ಕೃಷ್ಣ. ಹರೇ ಕೃಷ್ಣ. ಅದಕ್ಕಾಗಿ ಯಾರು ಕರ್ಮದ ಫಲಗಳನ್ನು ತ್ಯಜಿಸಿ, ಕರ್ಮ ಫಲಕ್ಕೆ ಅಂಟ್ಕೋಬಾರ್ದು, ಮತ್ತೆ ಆಧ್ಯಾತ್ಮಿಕ ಜ್ಞಾನದಿಂದ ಅವನು ಕರ್ಮವನ್ನು ಮಾಡ್ತಾನೆ, ಅವನು ಆತ್ಮದಲ್ಲಿ ನೆಲೆಸಿರ್ತಾನೆ, ದೇಹದ ಭಾವನೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಯಾವ ರೀತಿ ಕರ್ಮ ಮಾಡಬೇಕು ಅಂತ ನಾವು ತಿಳ್ಕೊಂಡ್ರೆ, ಅವಾಗ ಈಗ ನಾವು ಜೈಲಲ್ಲಿ ಇದ್ದೇವೆ, ಭೌತಿಕ ಪ್ರಪಂಚ ಜೈಲಿದ್ದಂಗೆ. ಈಗ ಜೈಲಲ್ಲಿ ಇದ್ದವನಿಗೆ, ಅವನಿಗೆ ಕೈದಿಗೆ ಜೈಲಿಂದ ಹೋಗ್ಲಿಕ್ಕೆ ಆ ಗೇಟಿನ ಚಾವಿ ಕೊಟ್ಬಿಟ್ರೆ ಅವನು ಆರಾಮಾಗಿ ಹೋಗ್ಬೋದಲ್ಲ ಹೊರಗೆ. ಚಾವಿ ತಕೊಂಡು ಅವನೇನು ಜೈಲಿನ ಕಂಬಿ ಒಡೆದು ಹೊರಗೆ ಬರ್ಲಿಕ್ಕೆ ಬೇಕು ಅಂತ ಇಲ್ಲ. ಅವನಿಗೆ ಚಾವಿ ಕೊಟ್ಟರೆ ಹೊರಗೆ ಬರ್ತಾನೆ ಈ ಸುಲಭವಾಗಿ. ಅದೇ ರೀತಿ ನಮಗೆ ಈ ಭೌತಿಕ ಪ್ರಪಂಚದಿಂದ ಹೊರಗೆ ಬರಲಿಕ್ಕೆ ದಾರಿ ಭಗವಂತ ಕೊಟ್ಟಿದ್ದಾನೆ. ಏನು? ಆಧ್ಯಾತ್ಮಿಕ ಜ್ಞಾನ ನೀನು ಪಡ್ಕೋ, ನಿನ್ನ ಸಂಶಯಗಳಿಂದ ನೀನು ನಿವಾರಣೆ ಮಾಡು, ನೀನು ಕರ್ಮದ ಫಲವನ್ನು ತ್ಯಜಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗು. ಆಗ ನಿನಗೆ ಕರ್ಮ ಬಂಧನ ಇರೋದಿಲ್ಲ, ಆಗ ನಿನಗೆ ಈ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾನೆ. ಕೊನೆಯ ಶ್ಲೋಕ, ತಸ್ಮಾದ್ ಅಜ್ಞಾನ ಸಂಭೂತಂ ಹೃತ್ಸ್ನಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋ ಉತ್ತಿಷ್ಠ ಭಾರತ. ಹರೇ ಕೃಷ್ಣ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು ಅರ್ಜುನ. ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಭಗವಂತ ಏನು ಹೇಳಿದ ಇಲ್ಲಿ, ನಮಗೆ ಜ್ಞಾನದಿಂದ ನೀನು ಜ್ಞಾನವನ್ನು ಬೆಳೆಸ್ಕೋ, ಆಧ್ಯಾತ್ಮಿಕ ಜ್ಞಾನ ಬೆಳೆಸ್ಕೊಂಡು ನೀನು ಭಕ್ತಿ ಸೇವೆಯನ್ನು ಮಾಡು, ಜ್ಞಾನದಿಂದ ನೀನು ಕರ್ಮವನ್ನು ಮಾಡು. ಆ ಕರ್ಮ ಮಾಡಿದ್ದೆಲ್ಲವೂ ಕೂಡ ಆಧ್ಯಾತ್ಮಿಕ ಕರ್ಮವಾಗತ್ತೆ. ಸೊ ಹಾಗೆ ನೀನು ಭೌತಿಕ ಭವಸಾಗರದಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ ಅಂತ ಭಗವಂತ ಹೇಳಿದ್ದಾನೆ. ಆಗ ನಮಗೆ ಹರೇ ಕೃಷ್ಣ ಜಪ ಮಾಡೋದ್ರಿಂದ ನಮಗೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳಿತದೆ. ಆಗ ನಮ್ಮ ಮನಸ್ಸಿಗೆ ಅರಿವಾಗುತ್ತೆ. ಇದೆಲ್ಲ ಹೇಳಿದ. ಸೊ ಇದೆಲ್ಲ ಹೇಳಿದ ಮೇಲೆ ಆಮೇಲೆ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ಯುದ್ಧನೇ ಮಾಡೋದಿಲ್ಲ ಅಂತ ಕೂತಿದ್ದ, ನಾನು ಯುದ್ಧ ಮಾಡಿದರೆ ಪಾಪ ಬರುತ್ತೆ, ಇದೆಲ್ಲ ಪಾಪ ಕಾರ್ಯಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನಿಗಾಗಿ ನೀನು ಭಗವಂತನ ಸೇವಕ, ಭಗವಂತನಿಗಾಗಿ ನೀನು ಕೆಲಸ ಮಾಡಿದರೆ ನಿನಗೆ ಪಾಪ ತಟ್ಟುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಕುರುಕ್ಷೇತ್ರದ ಯುದ್ಧ ಹೇಳ್ತಕ್ಕಂಥದ್ದು
ಆ ಭಗವಂತನ ಯೋಜನೆ, ಅವನ ಭೂಭಾರ ಹರಣ ಯೋಜನೆ, ಅದನ್ನು ಈಗಾಗಲೇ ಭಗವಂತ ಮಾಡಿದ್ದಾನೆ. ಆದರೆ ಅರ್ಜುನ, ನೀನು ಅಜ್ಞಾನದಲ್ಲಿ ಇದ್ದೀಯಾ, ನೀನು ಹೃದಯದಲ್ಲಿ ಸಂದೇಹಗಳು ಬಂದ್ಬಿಟ್ಟಿದೆ, ಅದನ್ನೆಲ್ಲ ಈ ಜ್ಞಾನ ತಿಳ್ಕೊ. ಯಾವ ಜ್ಞಾನ? ಪರಿಪೂರ್ಣ ಜ್ಞಾನ. ಭಗವಂತ ಯಾವಾಗಲೂ ಜೀವಾತ್ಮ ಭಗವಂತ ನಿತ್ಯ ನಿರಂತರ ಸೇವಕ, ಸೇವೆ ಮಾಡುವುದೇ ಕೆಲಸ ಅವನದ್ದು. ಸೊ ಇದನ್ನು ಮಾಡು. ಈ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ನಿಲ್ಲು. ಯೋಗ ಅಂದ್ರೆ ಭಕ್ತಿ ಯೋಗ, ಅಲ್ಲಿ ಸನ್ನದ್ಧನಾಗೋ ನೀ ಇದನ್ನ. ಸೊ ಹಾಗಾಗಿ ಹೃದಯದಲ್ಲಿ ಯಾವಾಗಲೂ ಸಂದೇಹ ಇದ್ದರೆ ಅದನ್ನ ಜ್ಞಾನ ನಿವಾರಿಸುತ್ತದೆ. ಸೊ ಹೇಗೆ ಸೂರ್ಯೋದಯವಾದಾಗ ಕತ್ತಲು ಹೊರಟು ಹೋಗ್ಬಿಡುತ್ತೆ, ಹಾಗೆ ನಮ್ಮಲ್ಲಿ ಆ ಆಧ್ಯಾತ್ಮಿಕ ಜ್ಞಾನ ಬೆಳೆದಾಗ ನಮಗೆ ಭಗವಂತನ ವಿಷಯಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತವೆ. ಸೊ ಹಾಗಾಗಿ ಅರ್ಜುನನಿಗೆ ಎದ್ದೇಳು, ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದ, ನಾ ಯುದ್ಧ ಮಾಡೋದಿಲ್ಲ, ಯುದ್ಧ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಯುದ್ಧದಲ್ಲಿ ಲಾಭ ಇಲ್ಲ, ಯುದ್ಧದಿಂದ ನನಗೆ ಪಾಪ ಬರುತ್ತೆ, ಮತ್ತೆ ನನ್ನ ಒಂದು ಕುಟುಂಬದವರನ್ನ, ನನ್ನ ಗುರುಗಳನ್ನ, ನನ್ನ ಅಜ್ಜ, ನನ್ನ ಸ್ನೇಹಿತರನ್ನ, ನನ್ನ ಬಂಧು ಬಾಂಧವರ ಜೊತೆ ನಾನು ಹೇಗೆ ಯುದ್ಧ ಮಾಡಲಿ, ನನಗೆ ಮೋಹ ಕವಿದಿದೆ ಅಂತ ಹೇಳ್ತಾನೆ. ನನಗೆ ಇದೆಲ್ಲ ಆಗೋದಿಲ್ಲ, ಕುಟುಂಬದಲ್ಲಿ ಇದು ಯುದ್ಧ ಮಾಡಿದರೆ ಕುಲಕ್ಷಯ ಆಗತ್ತೆ, ಆಗೋದಿಲ್ಲ, ಇದೆಲ್ಲ ಬೇಡ ಅಂತ ಕೂತಿದ್ದ. ಅವಾಗ ಹೇಳ್ದ, ಇದೆಲ್ಲ ಜ್ಞಾನದಿಂದ ನೀನು ನಿನ್ನ ಸಂದೇಹಗಳನ್ನೆಲ್ಲ ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಇನ್ನೀಗ ಯುದ್ಧಕ್ಕೆ ಸನ್ನದ್ಧನಾಗುವಂತ ಹುರಿದುಂಬಿಸ್ತಾ ಇದ್ದಾನೆ, ಯುದ್ಧವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇದೆಲ್ಲ ನಮಗೆ ಜ್ಞಾನದ ಅಧ್ಯಾಯ. ನಾವು ಕೂಡ ಈ ಒಂದು ಐಹಿಕ ಜೀವನ, ನಮ್ಮ ಈ ಭೌತಿಕ ಪ್ರಪಂಚ ಜೀವನ ಯುದ್ಧದ ಹಾಗೆ ನಾವು ಕೂಡ ಇಲ್ಲಿ ಭಗವಂತನ ಬಗ್ಗೆ ತಿಳ್ಕೊಂಡು ನಾವು ಕೂಡ ಈಗ ಭಗವಂತನ ಸೇವೆಗೆ ಮಾಡಲಿಕ್ಕೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದನ್ನ ನಾವು ಆ ದಿವ್ಯ ಜ್ಞಾನದಿಂದ ಕೂಡ ನಾವು ನಮ್ಮ ಜೀವನದಲ್ಲಿ ಕರ್ತವ್ಯವನ್ನು ಮಾಡಬೇಕು. ಅದೇ ಯಜ್ಞ, ಅದೇ ಭಗವಂತನ ಸಂಪ್ರೀತಿಗಾಗಿ ಮಾಡ್ತಕ್ಕಂಥದ್ದು ಅಂತ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಈ ದಿವ್ಯ ಜ್ಞಾನ ಹೇಳ್ತಕ್ಕಂಥದ್ದೊಂದು ಅಧ್ಯಾಯ, 4ನೇ ಅಧ್ಯಾಯ ಮುಗೀತು. ಹರೇ ಕೃಷ್ಣ.